ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವಿಧಾನಸಭಾ ಚುನಾವಣೆ ಎಲ್ಲೆಡೆ ನಡೀತಾ ಇದೆ. ಪುತ್ತೂರು ಕೂಡ ಒಂದು ಹೈ ವೋಲ್ಟೇಜ್ ಕ್ಷೇತ್ರ ಆಗಿದೆ ಈ ಸಲ. ಯಾಕಂದ್ರೆ ಮೂವರು ಪ್ರಬಲ ಸ್ಪರ್ಧಿಗಳು, 8 ಜನ ಅಭ್ಯರ್ಥಿಗಳು. ಅದರಲ್ಲಿ ಮೂವರು ತುಂಬಾನೇ ಒಂದು ಹಾಟ್ಸ್ಪಾಟ್ ಅನ್ನು ತಗೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆ ಅಶೋಕ್ ರೈ ಅವರು ಒಂದು ಹೈಪ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೊಂದು ಕಡೆ ಬಿಜೆಪಿ ಪಕ್ಷ ಮುಂಚಿನಿಂದಲೂ ಆಡಳಿತದಲ್ಲಿ ಇದ್ದಂಥದ್ದು. ಅದೇ ರೀತಿಯಾಗಿ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ, ಅದರ ಜೊತೆಗೆ ಉಳಿದಂತಹ ಅಭ್ಯರ್ಥಿಗಳು ಎಲ್ಲರೂ ಕೂಡ ಈ ಒಂದು ಹಣಾಹಣಿಯಲ್ಲಿದ್ದಾರೆ. ಈ ಒಂದು ಮತದಾನ ನಡೀತಾ ಇದೆ ಈ ಒಂದು ಕ್ಷೇತ್ರದಲ್ಲಿ. ಒಟ್ಟು 220 ಮತಗಟ್ಟೆಗಳಿದೆ. ಈ 220 ಮತಗಟ್ಟೆಗಳಲ್ಲಿ ಚುನಾವಣೆ ನಡೀತಾ ಇದೆ. ಈ ಒಂದು ಚುನಾವಣೆಯ ಅಪ್ಡೇಟ್ಸ್ ಗಳನ್ನ ನಾವು ಬೆಳಗ್ಗಿನಿಂದ ನೀಡ್ತಾ ಇದ್ದೇವೆ. ನಮ್ಮ ಪ್ರತಿನಿಧಿಗಳು ಬೇರೆ ಬೇರೆ ಮತಗಟ್ಟೆಗಳಿಂದ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನು ಉಳಿದಂತಹ ಮತಗಟ್ಟೆಗಳ ಬಗ್ಗೆ ಮಾಹಿತಿಯನ್ನ ನೀಡ್ಲಿಕ್ಕಿದ್ದೇವೆ. ಇನ್ನು ಉಳಿದಂತೆ ಕಡಬ ಕ್ಷೇತ್ರದ ಬಗ್ಗೆ ನೋಡೋದಿದ್ರೆ ಒಂದು ಅಪ್ಡೇಟ್ ಇದೆ. ಕಡಬದಲ್ಲಿ 2 ಮತಯಂತ್ರಗಳು ಕೈ ಕೊಟ್ಟಿರುವಂತದ್ದು. ಅಂದ್ರೆ ಮತಯಂತ್ರಗಳು ಕೈಕೊಟ್ಟು ಒಂದಷ್ಟು ಅಡಚಣೆ ಆಗಿರುವಂತದ್ದು. ಇದರ ಕುರಿತಾದಂತಹ ಒಂದು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ನೀಡ್ಲಿಕ್ಕಿದ್ದಾರೆ, ವಿಜಯ್ ಕಡಬ ಅವರನ್ನ ಸಂಪರ್ಕಿಸ್ತೀವಿ ಇನ್ನೇನೆ. ಇದರ ಜೊತೆಗೆ ಇನ್ನೊಂದಷ್ಟು ಅಪ್ಡೇಟ್ಸ್ ಗಳು ಏನಂತ ಹೇಳಿದ್ರೆ, ಕೆಲವು ಮತಗಟ್ಟೆಗಳಲ್ಲಿ ಅಂದ್ರೆ ಒಂದು ಕಡೆ ಒಬ್ರು ಸಾದಿಕ್ ಅನ್ನುವಂತಹ ಒಬ್ಬ ಮತದಾರರಿಗೆ ಸಮಸ್ಯೆ ಆಗಿರುವಂತದ್ದು. ಅವರು ಮತದಾನದಿಂದ ವಂಚಿತರಾಗಿರುವಂತದ್ದು. ಅದೇ ರೀತಿಯಾಗಿ ಇಲ್ಲಿ ಮತಯಂತ್ರ ಕೈಕೊಟ್ಟಿರುವಂತದ್ದು. ಸೊ ಈ ಎಲ್ಲದರ ಬಗ್ಗೆ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ತಾ ಇದ್ದೇವೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಪುತ್ತೂರಿನಲ್ಲಿ ಗಮನಿಸೋದಾದ್ರೆ ಆಶಾ ತಿಮ್ಮಪ್ಪ ಗೌಡ ಬಿಜೆಪಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಈ ಬಾರಿ ತುಂಬಾ ಫೈಟ್ ಇದೆ. ದಿವ್ಯಪ್ರಭಾ ಗೌಡ ಚಿಲ್ತಡ್ಕ ಅವರು ಜೆಡಿಎಸ್ ನಿಂದ ಸ್ಪರ್ಧಿಸ್ತಾ ಇದ್ದಾರೆ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಡಾಕ್ಟರ್ ವಿಶ್ವಕುಮಾರ್ ಅವರು ಆಮ್ ಆದ್ಮಿ ಪಕ್ಷದಿಂದ. ಅದೇ ರೀತಿಯಾಗಿ ಇಸ್ಮಾಯಿಲ್ ಶಾಫಿ ಎಸ್ಡಿಪಿಐ ಇಂದ ಸ್ಪರ್ಧಿಸ್ತಾ ಇದ್ದಾರೆ. ಐವನ್ ಫೆರಾವೋ ಅವರು ಕರ್ನಾಟಕ ರಾಷ್ಟ್ರ ಸಮಿತಿಯಿಂದ ಸ್ಪರ್ಧಿಸ್ತಾ ಇದ್ದಾರೆ. ಅರುಣ್ ಕುಮಾರ್ ಪುತ್ತಿಲ ಅವರು ಪಕ್ಷೇತರ ಅಭ್ಯರ್ಥಿ, ಸುಂದರ ಕೊಯ್ಲಾ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ. ಇದರಲ್ಲಿ ಅರುಣ್ ಕುಮಾರ್ ಪುತ್ತಿಲ ಅವರು ಒಂದು ಹೈಪ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಶೋಕ್ ಕುಮಾರ್ ರೈ ಅವರು ಕೂಡ ಅಷ್ಟೇ. ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿರುವಂತದ್ದು. ಈ ತ್ರಿಕೋನ ಸ್ಪರ್ಧೆಯಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಪ್ರಜೆಗಳು ಡಿಸೈಡ್ ಮಾಡ್ಲಿಕ್ಕಿದ್ದಾರೆ. ಇವತ್ತು ಅವರ ಮತದಾನವನ್ನ ಮಾಡಿದ್ದಾರೆ. ಇನ್ನು ಅದರ ಡಿಸಿಷನ್ ಏನು ಅಂತ ಮೇ 13ಕ್ಕೆ ಗೊತ್ತಾಗ್ಲಿಕ್ಕಿದೆ. ಪ್ರಜಾಪ್ರಭುತ್ವ ಇದು, ಹಾಗಾಗಿ ಪ್ರಜೆಗಳೇ ಎಲ್ಲವನ್ನ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಮತದಾರರ ವಿವರಗಳನ್ನ ನೋಡೋದಿದ್ರೆ 18 ರಿಂದ 20 ವರ್ಷದ ಮತದಾರರು 5371, 20 ರಿಂದ 29 ವರ್ಷದ ಮತದಾರರು 39,270, 30 ರಿಂದ 39 ವರ್ಷದ ಮತದಾರರು 45,008, 40 ರಿಂದ 49 ವರ್ಷದ ಮತದಾರರು 44,427. ಇದರಲ್ಲಿ ಗಮನಿಸಬಹುದು ಯುವಕರು ಅಂದ್ರೆ 20 ರಿಂದ 29 ವರ್ಷ, ಅದೇ ರೀತಿಯಾಗಿ 30 ರಿಂದ 39 ವರ್ಷ ತುಂಬಾ ಜಾಸ್ತಿ ಜನ ಇರುವಂತದ್ದು. 50 ರಿಂದ 59 ವರ್ಷದ ಮತದಾರರು 37,684 ಜನ ಇದ್ದಾರೆ. 60 ರಿಂದ 69 ವರ್ಷದ ಮತದಾರರು 24,282. ಅದೇ ರೀತಿ 70 ರಿಂದ 79 ವರ್ಷದ ಮತದಾರರು 12,225. 80 ರಿಂದ 89 ವರ್ಷದ ಮತದಾರರು 3,877 ಮಂದಿ ಇದ್ದಾರೆ. ಅದೇ ರೀತಿಯಾಗಿ 90 ರಿಂದ 99 ವರ್ಷದ ಮತದಾರರು 625 ಜನ ಇದ್ದಾರೆ. 100ಕ್ಕೂ ಮೇಲ್ಪಟ್ಟ ಅಂದ್ರೆ 100 ವರ್ಷ ಮೇಲ್ಪಟ್ಟ ಮತದಾರರು 24 ಜನ ಇದ್ದಾರೆ. ಗಮನಿಸಬಹುದು, ಅವಾಗಿನ ನಾವು ತೋರಿಸ್ತಾ ಇದ್ವಿ ಕೆಲವು ಮತದಾರರು ತುಂಬಾ ಏಜ್ ಆಗಿರುವಂತವರು ಕೂಡ ಬಂದು ಮತದಾನ ಮಾಡ್ತಾ ಇದ್ರು. ವಿಶೇಷ ಚೇತನರು ಬರ್ತಾ ಇದ್ರು. ಅವರ ಕೈಯಲ್ಲಿ ಆಗದೆ ಇದ್ರು ಕೂಡ ಬರ್ತಾ ಇದ್ದದನ್ನ ನೋಡ್ತಾ ಇದ್ವಿ. 2,12,753 ಮತದಾರರು ಒಟ್ಟು ಪುತ್ತೂರಿನಲ್ಲಿದ್ದಾರೆ. ಈ 2,12,000 ಮತದಾರರಲ್ಲಿ ಎಷ್ಟು ಜನ ಯಾವ ಪಕ್ಷಕ್ಕೆ ಒಲಿತಾರೆ, ಯಾವ ವ್ಯಕ್ತಿಗೆ ಯಾವ ಅಭ್ಯರ್ಥಿಗೆ ಒಲಿತಾರೆ ಅನ್ನೋದನ್ನ ನಾವು ನೋಡ್ಬೇಕಾಗಿದೆ.
ಹಿರಿಯರಿಗೆ ವಿಶೇಷವಾದಂತಹ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಆದ್ರೂ ಕೂಡ ಇವತ್ತು ನಾವು ನೋಡಬಹುದು ಹಿರಿಯರಿಗೆ ಮನೆಯಲ್ಲಿ ಕೂತು ಏನೋ ಮತದಾನವನ್ನ ಅಥವಾ ವೀಲ್ ಚೇರ್ ಅಲ್ಲಿ ಓಡಾಡುವವರಿಗೆ ಮತದಾನವನ್ನ ಮಾಡ್ಲಿಕ್ಕೆ ಮನೆಯಲ್ಲೇ ಕೂತು ಅವಕಾಶ ಇತ್ತು. ಆದ್ರೂ ಕೂಡ ಒಂದಷ್ಟು ಮಂದಿ ಮತಗಟ್ಟೆಗೆ ಬಂದಿರೋದನ್ನ ನಾವು ಗಮನಿಸಬಹುದು. ಅವರ ಒಂದು ಆಸಕ್ತಿಯನ್ನ ನಾವು ಗಮನಿಸಬಹುದು. ಕೈಯಲ್ಲಿ ಅಂದ್ರೆ ಅವರಿಗೆ ಆಗದೆ ಇದ್ರು ಕೂಡ ಕೂಡದೇ ಇದ್ರು ಕೂಡ ಒಂದು ದೇಶದ ಅಭಿವೃದ್ಧಿಗೆ ನಾವು ಏನನ್ನಾದ್ರೂ ಒಂದು ಸಣ್ಣ ಮಟ್ಟದಲ್ಲಿ ಕೊಡುಗೆಯನ್ನ ಕೊಡಬಹುದು ಅಂತ ಇದ್ರೆ ಈ ಮೂಲಕ ಕೊಡಬಹುದು ಅನ್ನೋ ರೀತಿಯಲ್ಲಿ ಒಂದು ಪ್ರಯತ್ನವನ್ನ ಪಟ್ಟಿದ್ದಾರೆ. ಹಾಗಾಗಿ ಅಂತವರೇ ಒಂದು ಓಟನ್ನ ಮಾಡ್ತಾ ಇರುವಾಗ ಎಲ್ರೂ ಕೂಡ ವೋಟ್ ಮಾಡ್ಬೇಕನ್ನೋ ಒಂದು ಸಂದೇಶವನ್ನ ಅವ್ರು ಕೊಡ್ತಾ ಇದ್ದಾರೆ ಅಂತ ನಾವು ತಗೊಳ್ಬಹುದು. ಹಾಗಾಗಿ ಎಲ್ಲರೂ ಮತದಾನವನ್ನ ಮಾಡಿ ನಿಮ್ಮ ನಾಯಕರನ್ನ ಆಯ್ಕೆ ಮಾಡುವಂತಹ ಒಂದು ಹಕ್ಕು ನಿಮ್ಮದು. ಇದು ಕಡಬದ ಒಂದು ಅಪ್ಡೇಟ್ ಬರ್ತಾ ಇರುವಂತಹ ಕಡಬ ಸರ್ಕಾರಿ ಶಾಲಾ ಮತಗಟ್ಟೆಯಲ್ಲಿ ಒಂದು ಸಮಸ್ಯೆ ಎದುರಾಗಿರುವಂತದ್ದು. ಬಲ್ಯ ಮತಗಟ್ಟೆಯಲ್ಲಿ ಕೈಕೊಟ್ಟಿರುವಂತಹ ಮತಯಂತ್ರ ಇದರಿಂದಾಗಿ ಸ್ವಲ್ಪ ಮತದಾನ ಪ್ರಕ್ರಿಯೆಯಲ್ಲಿ ಸ್ಥಗಿತ ಉಂಟಾಗಿದೆ. ಕಡಬ ಸರ್ಕಾರಿ ಶಾಲಾ ಮತಗಟ್ಟೆಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು, ಬಲ್ಯ ಮತಗಟ್ಟೆಯಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಮತಗಟ್ಟೆ ಕೈ ಕೊಟ್ರೆ ತುಂಬಾ ಕಷ್ಟ. ಏನಂತ ಹೇಳಿದ್ರೆ ಮತದಾರರು ತುಂಬಾ ಒಂದು ಆಸಕ್ತಿಯಿಂದ ಬಂದಿರ್ತಾರೆ, ಏನು ತಮ್ಮ ಒಂದು ಅಧಿಕಾರವನ್ನ ಚಲಾಯಿಸಬೇಕು ಅಂತ ಹೇಳಿ. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಎಷ್ಟೋ ಸಲ ಹೇಗಾಗುತ್ತೆ ಅಂದ್ರೆ ಕ್ಯೂ ಅಲ್ಲಿ ನಿಂತಿರ್ತಾರೆ. ಈ ತರ ಕ್ಯೂ ಅಲ್ಲಿ ನಿಂತಿರುವಾಗ ಸಡನ್ ಆಗಿ ಮತಗಟ್ಟೆ ಅವರ ಸರದಿ ಬಂತು ಅಂತ ಹೇಳುವಾಗ ಮತಗಟ್ಟೆ ಕೈ ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಿಟ್ಟಿಗೆ ಹೇಳುವಂತಹ ಒಂದು ಪರಿಸ್ಥಿತಿ. ಆದ್ರೆ ವಿಷಯ ಏನಾಗಿದೆ ಅಂತ ಹೇಳಿ ತಿಳ್ಕೊಳ್ಬೇಕಾಗಿದೆ. ಕೆಲ ಕಾಲ ಒಂದು ಮತದಾನ ಪ್ರಕ್ರಿಯೆ ಸ್ಥಗಿತಗೊಂಡಿರುವಂತದ್ದು, ಮತಯಂತ್ರದಲ್ಲಿ ದೋಷ ಕಂಡು ಬಂದಿರುವಂತದ್ದು. ಹಾಗಾಗಿ ಈ ಒಂದು ಮತದಾನ ಪ್ರಕ್ರಿಯೆ ಸ್ಥಗಿತಗೊಂಡಿದ್ದು. ಬಲ್ಯ ಮತಗಟ್ಟೆಯಲ್ಲಿ ಕೈಕೊಟ್ಟಿರುವಂತಹ ಮತಯಂತ್ರ ಇದೇ ರೀತಿ ಕೆಲವು ಕಡೆಗಳಲ್ಲಿ ಕೆಲವೊಂದು ಸಮಸ್ಯೆಗಳು ಕಂಡು ಬಂದಿದೆ. ಆದ್ರೂ ಕೂಡ ಬಹುತೇಕ ಮತಗಟ್ಟೆಗಳಲ್ಲಿ ಸರಾಗವಾಗಿ ಮತದಾನ ಆಗಿದೆ. ಎಲ್ಲೋ 1-2 ಕಡೆಗಳಲ್ಲಿ ಆಗಿರುವಂತದ್ದು. ಆದ್ರೂ ಕೂಡ ಅದನ್ನ ನಿರ್ಲಕ್ಷಿಸುವಂತಿಲ್ಲ. ಮತದಾರರ ಒಂದು ಸಮಯವನ್ನು ವೇಸ್ಟ್ ಮಾಡೋ ಹಾಗಿಲ್ಲ. ಯಾಕಂದ್ರೆ ಎಲ್ಲೋ ಬೇರೆ ಬೇರೆ ಊರಲ್ಲಿರ್ತಾರೆ, ಕೆಲಸವನ್ನ ಬಿಟ್ಟು ಬಂದಿರ್ತಾರೆ. ಇದಕ್ಕೆ ಅಂದ್ರೆ ಒಂದು ದಿವಸ ರಜೆ ಇದ್ರೂ ಕೂಡ ಬೇರೆ ಊರಲ್ಲಿರುವವರು ಅದಕ್ಕಿಂತ ಮುಂಚಿತವಾಗಿ ಬರ್ಬೇಕಾಗತ್ತೆ. ಆತರ ಎಲ್ಲ ಬಂದು ವೆಯ್ಟ್ ಮಾಡುವಂತ ಸಂದರ್ಭದಲ್ಲಿ ಈ ತರ ಆದ್ರೆ ಖಂಡಿತವಾಗ್ಲೂ ಅವರ ಸಿಟ್ಟಿಗೆ ಗುರಿಯಾಗುವಂತಹ ಸಾಧ್ಯತೆ ಇರುತ್ತೆ. ಮುಂದೆ ನೋಡ್ತಾ ಇದ್ದೇವೆ ಬಪ್ಪಳಿಗೆಯಲ್ಲಿ ನಡೆದಿರುವಂತಹ ಮತದಾನ ನಡೀತಾ ಇರುವಂತಹ ಒಂದು ದೃಶ್ಯಗಳು ಬಪ್ಪಳಿಗೆಯಲ್ಲಿ ನಡೀತಾ ಇರುವಂತದ್ದು. ಇವತ್ತು ಮಧ್ಯಾಹ್ನದವರೆಗೆ ಗಮನಿಸುವುದಾದ್ರೆ ಪುತ್ತೂರಿನಲ್ಲಿ 47.47% ನಷ್ಟು ಮತದಾನ ಆಗಿದೆ. ಬಪ್ಪಳಿಗೆಯಲ್ಲಿನ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಬೆಳಗಿನ ಹೊತ್ತು ಒಂದು ಬಿರುಸಿನ ಮತದಾನ ಇತ್ತು. ಈಗ ಅಂದ್ರೆ ನೋಡ್ತಾ ಇದ್ದೇವೆ ಮಧ್ಯಾಹ್ನ ನಂತರ ಯಾವ ರೀತಿ ದೃಶ್ಯ ಇದೆ ಅಂತ. ಎಲ್ಲಾ ಬೂತ್ಗಳಿಂದ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನ ನಡೀತಾ ಇದೆ ನಮ್ಮ ಪ್ರತಿನಿಧಿಗಳಿಂದ. 220 ಮತಗಟ್ಟೆಗಳಿದೆ. 220 ಮತಗಟ್ಟೆಗಳನ್ನ ಸಾಧ್ಯವಾದಷ್ಟು ಕವರ್ ಮಾಡುವಂತಹ ಪ್ರಯತ್ನವನ್ನ ನಾವು ಮಾಡ್ತೇವೆ. ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ನೀಡಿದ್ದೇವೆ. ಬೆಳಗಿನ ಒಂದು ಅವಧಿಯಲ್ಲಿ ಆದಷ್ಟು ಮತಗಟ್ಟೆಗಳನ್ನ ನಾವು ಕವರ್ ಮಾಡಿದ್ದೇವೆ. ಇನ್ನು ಉಳಿದಂತಹ ಮತಗಟ್ಟೆಗಳನ್ನ ಈಗ ಸದ್ಯಕ್ಕೆ ಬಪ್ಪಳಿಗೆ ಬೂತ್ ನಲ್ಲಿ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸಿದ್ದೇವೆ. ಏನ್ ಹೇಳ್ತಾರೆ ಅಂತ ಕೇಳ್ಕೊಂಡು ಬರೋಣ.
ಕೊಯ್ಲಾ ಮತಗಟ್ಟೆಯನ್ನ ನೋಡ್ತಾ ಇದ್ದೇವೆ. ಅಲ್ಲಿ ನೋಡ್ಬೋದು ನಾವು ಹೇಗೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಅಂತ. ಕೊಯ್ಲಾ ಸ್ಕೂಲ್ನಲ್ಲಿ ಈ ಒಂದು ಮತದಾನ ನಡೀತಾ ಇದೆ. ಕೊಯ್ಲಾ ಮತಗಟ್ಟೆಯಲ್ಲಿ ನಡೀತಾ ಇರುವಂತಹ ದೃಶ್ಯ ಇದು. ಜನ ಉತ್ಸಾಹವನ್ನ ತೋರಿಸ್ತಾ ಇದ್ದಾರೆ ಒಂದು ವೋಟ್ ಮಾಡ್ಲಿಕ್ಕೆ. ಒಬ್ಬ ಸಮರ್ಥ ನಾಯಕನನ್ನ ಆಯ್ಕೆ ಮಾಡೋದಕ್ಕೆ ತಾವಾಗಿ ಬರ್ತಾ ಇರುವಂತದ್ದು. ಒಂದಷ್ಟು ವರ್ಷದ ಹಿಂದೆ ಮತದಾನ ಅಂತ ಹೇಳಿದ್ರೆ ಅಷ್ಟಾಗಿ ಅರಿವಿರ್ಲಿಲ್ಲ. ಆದ್ರೆ ಈಗಿನ ಕಾಲದಲ್ಲಿ ತುಂಬಾ ಅರಿವಿದೆ. ಯಾರು ಪಕ್ಷಗಳು ಹೋಗಿ ಮತದಾನ ಮಾಡಿ ಅಂತ ಕೇಳ್ಕೊಳ್ಳೋ ಒಂದು ಅವಶ್ಯಕತೆ ಇಲ್ಲ. ಜನರು ತಾವಾಗಿ ತಮ್ಮ ನಾಯಕರನ್ನ ಆಯ್ಕೆ ಮಾಡೋದಕ್ಕೆ ಮುಂದೆ ಬರ್ತಾ ಇರುವಂತದ್ದು. ಈ ಒಂದು ಬೆಳವಣಿಗೆ ನಿಜವಾಗ್ಲೂ ಉತ್ತಮವಾದಂಥದ್ದು. ಯಾಕಂದ್ರೆ ಸಾಮಾಜಿಕವಾಗಿ ತೊಡಗಿಸಿಕೊಳ್ಳುವಂಥದ್ದು ಬಹುಮುಖ್ಯವಾಗಿರುವಂಥದ್ದು. ಕೊಯ್ಲಾ ಮತಗಟ್ಟೆಯಲ್ಲಿ ಮತದಾನ ನಡೀತಾ ಇದೆ. ಸುಳ್ಯಪದವು ಮತಗಟ್ಟೆಯ ದೃಶ್ಯಗಳು ಇದು. ಸುಳ್ಯಪದವಲ್ಲಿ ನಡೀತಾ ಇರುವಂತಹ ಮತದಾನ ಎಲ್ಲವೂ ಒಂಥರ ಶಿಸ್ತುಬದ್ಧವಾಗಿ ನಡೀತಾ ಇದೆ. ಸುಳ್ಯಪದವು ಮತಗಟ್ಟೆಯ ಒಂದು ದೃಶ್ಯವನ್ನ ನೀವೀಗ ನೋಡ್ತಾ ಇದ್ದೀರಾ. ಒಟ್ಟು 8 ಮಂದಿ ಅಭ್ಯರ್ಥಿಗಳು, ಅದರಲ್ಲಿ 220 ಮತಗಟ್ಟೆಗಳು, ಅದರಲ್ಲಿ 14 ಸೂಕ್ಷ್ಮ ಹಾಗೂ 1 ಅತಿ ಸೂಕ್ಷ್ಮ ಮತಗಟ್ಟೆ, 12 ಮಾದರಿ ಮತದಾನ ಕೇಂದ್ರಗಳು, 115 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ವ್ಯವಸ್ಥೆ ಇದೆ. ಇದು ಪುತ್ತೂರು ಮತಗಟ್ಟೆಯ ಒಂದು ಮಾಹಿತಿ. ಎರಡು 2,12,753 ಮತದಾರರು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿದ್ದಾರೆ. ಅದರಲ್ಲಿ 1,04,918 ಮಂದಿ ಪುರುಷರು ಮತ್ತೆ 1,07,832 ಮಂದಿ ಮಹಿಳಾ ಮತದಾರರಿದ್ದಾರೆ. ಅದರಲ್ಲಿ ಕೂಡ ಒಂದು ವಿಶೇಷವಾಗಿ ಗಮನಿಸಬೇಕಾದಂಥದ್ದು 10,869 ಮಂದಿ ಹೊಸ ಮತದಾರರು ಈ ಬಾರಿ ಮತ ಚಲಾಯಿಸುತ್ತಿದ್ದಾರೆ. ಈಗಾಗಲೇ ಒಂದು ಅಪ್ಡೇಟ್ ಬಂದಿದೆ. 3 ಗಂಟೆಯವರೆಗಿನ ಒಂದು ಮತದಾನದ ಅಪ್ಡೇಟ್ ನೋಡ್ತಾ ಇದ್ದೇವೆ. ಇವರಿಗೆ 47% ಆಗಿತ್ತು. ಈಗ 61.45% ಮತದಾನ ಆಗಿದೆ ಪುತ್ತೂರಿನಲ್ಲಿ. 61% ನಷ್ಟು ಮತದಾನ ಪುತ್ತೂರಿನಲ್ಲಿ ಆಗಿರುವಂತದ್ದು 3 ಗಂಟೆಯವರೆಗಿನ ಒಂದು ಅಪ್ಡೇಟ್ ಇದು. ಅಂದ್ರೆ ಬಹುತೇಕ ಆಗ್ತಾ ಇದೆ ಮತದಾನ. 1 ಗಂಟೆಯವರೆಗೆ 47% ಇದ್ದಿದ್ದು ಈಗ 61% ಆಗಿದೆ ಅಂತ ಹೇಳಿದ್ರೆ ಮಧ್ಯಾಹ್ನ ನಂತರ ಈಗ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು. ಇನ್ನು 6 ಗಂಟೆಯ ತನಕ ಒಂದು ಸಮಯ ಇದೆ. ಮತದಾರರು ಮತದಾನವನ್ನ ಮಾಡ್ತಾ ಇದ್ದಾರೆ. 61.45% 3 ಗಂಟೆಯವರೆಗಿನ ಒಂದು ಮಾಹಿತಿ ಇದು. 3 ಗಂಟೆಯವರೆಗಿನ ಒಂದು ಅಪ್ಡೇಟ್ ನ ಪ್ರಕಾರ ಪುತ್ತೂರಿನಲ್ಲಿ 61.45% ನಷ್ಟು ಮತದಾನ ಆಗಿದೆ.
ಬೆಳಗ್ಗೆ 7 ಗಂಟೆಗೆ ಆರಂಭ ಆಗಿದೆ ಈ ಒಂದು ಮತದಾನ. 7 ಗಂಟೆಯಿಂದಲೇ ಒಂದು ಮತದಾನಕ್ಕೆ ಜನ ಕ್ಯೂನಲ್ಲಿ ನಿಂತಿದ್ರು ಅಂತ ಹೇಳ್ಬೋದು. 7 ಗಂಟೆಯಿಂದಲೇ ತುಂಬಾ ಜನ ಬರ್ತಾ ಇದ್ರು. ಇನ್ನು 6 ಗಂಟೆಯ ತನಕ ಸಮಯ ಇದೆ. 61% ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಆಗಿದೆ. ಈ ಎಲ್ಲಾ ವಿಷಯದ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನ ಹಂಚ್ಕೊಳ್ಳಿಕ್ಕಿದ್ದಾರೆ ಯತೀಶ್ ಅವರು, ನಮ್ಮ ಪ್ರತಿನಿಧಿ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗ್ ನಡೀತಾ ಇದೆ ಸರ್ ಈ ಒಂದು ಮತದಾನ? ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಎಲ್ಲ ಕಡೆ ಮತದಾನವು ಬಿರುಸಿನಿಂದ ಆಗ್ತಾ ಇದೆ. ಪ್ರತಿ 2 ಗಂಟೆಗೊಮ್ಮೆ ಎಲ್ಲ ಶೇಕಡಾವಾರು ಮತದಾನ ಅಪ್ಡೇಟ್ ಆಗ್ತಾ ಇದೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವಾಗಿನ ತನಕ 61.45% ಮತದಾನ ಆಗಿದೆ. ಇವಾಗ ಓಕೆ ಸರ್, 3 ಗಂಟೆಯ ಕಾಲಾವಕಾಶ ಇದೆ ಮತದಾನಕ್ಕೆ. ಹೌದು, 3 ಗಂಟೆಯ ಕಾಲಾವಕಾಶ ಇದೆ. ಆದಷ್ಟು ಬೇಗ ಮತದಾನ ಮಾಡ್ಬೇಕು. ಹೌದು. ಎಸ್ ಸರ್. ಅಂದ್ರೆ ಎಲ್ಲಿ ಈಗ ನಿಮ್ಮ ವ್ಯಾಪ್ತಿಯಲ್ಲಿ ಎಲ್ಲಿಯಾದ್ರೂ ಸಮಸ್ಯೆಗಳಾಗಿದ್ಯಾ ಅಥವಾ ಜನ ಸಮಸ್ಯೆಗಳನ್ನ ಎದುರಿಸಿದ್ಯಾ? ಇಲ್ಲ ಆ ತರ ಅಂದ್ರೆ ಇಲ್ಲ. ಬೆಳಿಗ್ಗೆ ಪ್ರಾರಂಭದಲ್ಲಿ ನಿಪ್ಪಲ್ಲಿ ಮತಗಟ್ಟೆಯಲ್ಲಿ ಮಾತ್ರ ಸ್ವಲ್ಪ ಕೈಗೊಟ್ಟು ಸ್ವಲ್ಪ ವಿಳಂಬ ಆಗಿದೆ ಅನ್ನೋದು ಕೇಳ್ತಿದ್ದೆ. ಅದು ಬಿಟ್ರೆ ಬೇರೆ ಎಲ್ಲೂ ಏನು ಅಂತ ತೊಂದರೆಗಳು ಇರ್ಲಿಲ್ಲ. ಅಂದ್ರೆ ಅದೇ ವೋಟಿಂಗ್ ಮಾಡುವಾಗ ಅದು ಸಿಕ್ಕೊಂಡು ಏನೋ ಇದ್ದ ಕಾರಣ ಸ್ವಲ್ಪ ವಿಳಂಬ ಆಗ್ತದೆ ಅಷ್ಟೇ. ವಿಳಂಬ ಆಗಿದ್ರಿಂದ ಏನು ಕಂಪ್ಲೇಂಟ್ಸ್ ಇಲ್ಲ ಹಾಗಾದ್ರೆ? ಇಲ್ಲ ಆತರ ಏನು ಇಲ್ಲ. ಪ್ರತಿಕ್ರಿಯೆ ಹೇಗಿದೆ ಸರ್ ಈಗ ಇವ್ರು ಅಂದ್ರೆ ಮತದಾರರದ ಪ್ರತಿಕ್ರಿಯೆ ಹೇಗಿದೆ? ಅಂದ್ರೆ ಬರ್ತಾ ಇದ್ದಾರಾ? ಯಾವ ರೀತಿ ಇದೆ? ಒಂದು ಎಲ್ಲ ಕಡೆ ಉತ್ತಮ ಪ್ರತಿಕ್ರಿಯೆ ಇದೆ. ಬೆಳಗ್ಗೆ ಹೇಗಿತ್ತು ಮತ್ತು ಈಗ ಹೇಗಿದೆ ಒಂದು ವಾತಾವರಣ? ಎಲ್ಲ ಮತಗಟ್ಟೆಯಲ್ಲೂ ಮತದಾರರ ಸರತಿ ಸಾಲಿನಲ್ಲಿ ನಿಂತಿರೋದು ಎಲ್ಲ ಕಡೆ ಕಂಡು ಬರ್ತಿತ್ತು. ಅಂದ್ರೆ ಅಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಹೌದು, ಮಧ್ಯಾಹ್ನದ ವೇಳೆ ಸ್ವಲ್ಪ ವಿರಳ ಬಿಟ್ರೆ ಎಲ್ಲ ಕಡೆ ಉತ್ಸಾಹದಿಂದ ಮತದಾರರು ಭಾಗವಹಿಸಿದ್ದಾರೆ ಈ ಸಲ ಮತದಾನ. ಮಧ್ಯಾಹ್ನ ಹೊತ್ತಲ್ಲಿ ಸ್ವಲ್ಪ ಕಡಿಮೆ ಆಗಿದ್ಯಾ ಸರ್? ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಮಧ್ಯಾಹ್ನ ಹೊತ್ತಲ್ಲಿ ಸ್ವಲ್ಪ ಜನರ ಒಂದು ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು. ಕೆಲವೊಂದು ಕಡೆಗಳಲ್ಲಿ ವಿಳಂಬ ಆಗಿದೆ, ಆದ್ರೂ ಕೂಡ ಪರವಾಗಿಲ್ಲ. ಅಂದ್ರೆ ಕೆಲವೊಂದು ಕಡೆಗಳ ವಿಳಂಬ ಆಗುವಂಥದ್ದು ಸಾಧ್ಯತೆಗಳಿರ್ತದೆ. ಆದ್ರೂ ಜನ ಅದಕ್ಕೆ ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಅವರು ಯಾವುದೇ ರೀತಿಯಾಗಿ ಮಧ್ಯಾಹ್ನದವರೆಗೆ ಅಂದ್ರೆ ಮಧ್ಯಾಹ್ನ 3 ಗಂಟೆಯವರೆಗೆ 61% ಮತದಾನ ಆಗಿದೆ. ಇನ್ನು 6 ಗಂಟೆಯ ತನಕ ಸಮಯ ಇದೆ. 6 ಗಂಟೆಯ ತನಕ ಆದಷ್ಟು ಜನ ಬಂದು ಮತದಾನ ಮಾಡಬಹುದು. ಎಲ್ಲಾ ಕಡೆ ವ್ಯವಸ್ಥೆಗಳು ಕೂಡ ತುಂಬಾ ಅಚ್ಚುಕಟ್ಟಾಗಿ ಹೋಗ್ತಾ ಇದೆ ಅಂತ ನಮ್ಮ ಪ್ರತಿನಿಧಿ ಮಾಹಿತಿಯನ್ನ ನೀಡಿದ್ರು. ಸಣ್ಣ ಪುಟ್ಟ ವಿಳಂಬಗಳು ಇದ್ರೂ ಕೂಡ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿದ್ರು. ಪುತ್ತೂರಿನಲ್ಲಿ ಒಟ್ಟು 8 ಜನ ಅಭ್ಯರ್ಥಿಗಳು ಅಶೋಕ್ ಕುಮಾರ್ ರೈ, ಆಶಾ ತಿಮ್ಮಪ್ಪ ಗೌಡ, ದಿವ್ಯಪ್ರಭಾ ಗೌಡ, ಡಾಕ್ಟರ್ ವಿಶುಕುಮಾರ್, ಇಸ್ಮಾಯಿಲ್ ಶಾಫಿ, ಐವನ್ ಫೆರಾವೋ, ಅರುಣ್ ಕುಮಾರ್ ಪುತ್ತಿಲ, ಸುಂದರ್ ಕೊಯ್ಲಾ 8 ಜನ ಇದ್ದಾರೆ. ಈ 8 ಜನರಲ್ಲಿ ಯಾರಿಗೆ ಮತದಾರರು ಒಲಿತಾರೆ ಅನ್ನೋದನ್ನ ನಾವು ನೋಡ್ಬೇಕಿದೆ. ಅದನ್ನ ನೋಡ್ಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇದ್ದೇವೆ. ಎಲ್ಲೆಲ್ಲಿ ಹೇಗೆ ಮತದಾನ ನಡೀತಾ ಇದೆ, ಅಂದ್ರೆ ಮತದಾರರಿಗೆ ಯಾವ್ದಾದ್ರು ಸಮಸ್ಯೆಗಳಾಗಿದೆಯಾ ಅಥವಾ ಸಶಸ್ತ್ರವಾಗಿ ಮತದಾನ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಇದ್ವಿ. ಆದ್ರೆ ಮತದಾರರ ಒಂದು ಒಪಿನಿಯನ್ ಏನಿದೆ ಅದು ಗೊತ್ತಾಗುವಂಥದ್ದು ಮೇ 13ರಂದು. ಅಲ್ಲಿಯವರೆಗೆ ಕಾಯ್ಬೇಕಾಗತ್ತೆ. ಆ ದಿನದ ಮಾಹಿತಿಯನ್ನ ಕೂಡ ನಾವು ಕಂಪ್ಲೀಟ್ ಆಗಿ ನಾವು ನಿಮ್ಗೆ ಕೊಡ್ಲಿಕ್ಕಿದ್ದೇವೆ. ಇವತ್ತು ನಾವು ಗಮನಿಸಬಹುದು ಬೇರೆ ಬೇರೆ ಅಭ್ಯರ್ಥಿಗಳು, ಅಂದ್ರೆ ಬೇರೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಬೇರೆ ಬೇರೆ ಮತಗಟ್ಟೆಗಳಿಗೆ ಹೋಗಿ
ಭೇಟಿ ನೀಡಿರುವಂತದ್ದು. ಆಶಾ ತಿಮ್ಮಪ್ಪಗೌಡ ಅವರನ್ನ ಗಮನಿಸಿದ್ವಿ. ಅದೇ ರೀತಿಯಾಗಿ ಅರುಣ್ ಕುಮಾರ್ ಪುತ್ತಿಲ ಆಗಿರ್ಬೋದು, ಅಶೋಕ್ ಕುಮಾರ್ ರೈ ಆಗಿರ್ಬೋದು, ಸ್ವತಃ ಅವರು ಕೂಡ ಮತ ಚಲಾಯಿಸಿರುವುದನ್ನ ನಾವು ನೋಡಿದ್ವಿ. ಇದು ಇಡಬೆಟ್ಟು ಬೂತ್ನ ಒಂದು ದೃಶ್ಯ ಆಗಿರುತ್ತೆ. ವೀಲ್ ಚೇರ್ ನಲ್ಲಿ ಕರ್ಕೊಂಡು ಬಂದಿರುವಂತದ್ದು. ವೃದ್ಧರನ್ನ ನೋಡ್ಬೋದು ನಾವು, ವಿಶೇಷ ಚೇತನರನ್ನ ನೋಡ್ಬೋದು. ಇಲ್ಲಿ ಗಮನಿಸಬಹುದು, ವೀಲ್ ಚೇರ್ ನಲ್ಲಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಇಡಬೆಟ್ಟು ಶಾಲಾ ಮತಗಟ್ಟೆಯಲ್ಲಿ ನಡೀತಾ ಇರುವಂತಹ ಒಂದು ಮತದಾನದ ದೃಶ್ಯ ಇದು. ಆಗ್ಲೇ ಹೇಳಿದಾಗೆ ಅವರಿಗೂ ಒಂದು ಆಸಕ್ತಿ ಇರುತ್ತೆ, ನನ್ನ ಒಂದು ಕ್ಷೇತ್ರದ ಅಭಿವೃದ್ಧಿ ಆಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರ ಏನು ಆರೋಗ್ಯ ಸ್ಥಿತಿ ಎಂತದೇ ಆಗಿರ್ಲಿ, ದೇಶದ ಅಭಿವೃದ್ಧಿಗೋಸ್ಕರ ನನ್ನ ಹಕ್ಕನ್ನ ನಾನು ಚಲಾಯಿಸ್ತೇನೆ ಅಂತ ಹೇಳಿ ಮುಂದೆ ಬರ್ತಾ ಇದ್ದಾರೆ. ಒಂದು ಒಳ್ಳೆ ಬೆಳವಣಿಗೆ ಇದು. ಇಡಬೆಟ್ಟು ಸ್ಕೂಲ್ನಲ್ಲಿ ನಡೆಯುತ್ತಾ ಇರುವಂತಹ ದೃಶ್ಯ ಇದು. ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರು ರೋಗಿಗಳನ್ನ ಕರ್ಕೊಂಡು ಬಂದು, ಅಂದ್ರೆ ಅವರೇ ಸ್ವತಃ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರು ಕರ್ಕೊಂಡು ಬಂದು ಮತದಾನವನ್ನ ಮಾಡಿಸ್ತಾ ಇರುವಂತದ್ದು. ಆ ವ್ಯವಸ್ಥೆಯನ್ನ ಅವರು ಮಾಡಿಸಿದ್ದಾರೆ. ಖಂಡಿತ ಅವರಿಗೆ ಓಡಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಅವರ ಮನೆಯ ಪರಿಸ್ಥಿತಿ ಕೂಡ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಬೇರೆ ವ್ಯವಸ್ಥೆಯನ್ನ ಮಾಡುವಂತಹ ಪರಿಸ್ಥಿತಿಯಲ್ಲಿ ಅವ್ರು ಇರೋದಿಲ್ಲ. ಹಾಗಾಗಿ ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರು ಏನು ವೀಲ್ ಚೇರ್ ನ ಮುಖಾಂತರ ಅವರನ್ನ, ಅಂದ್ರೆ ಅವರ ಒಂದು ವಾಹನದ ವ್ಯವಸ್ಥೆಯನ್ನ ಮಾಡಿ ವೀಲ್ ಚೇರ್ ನ ಮುಖಾಂತರ ಅವರನ್ನ ಮತಗಟ್ಟೆಗೆ ಕರ್ಕೊಂಡು ಬರುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಯಾರೊಬ್ಬರು ಮತದಾನದಿಂದ ವಂಚಿತರಾಗಬಾರ್ದು ಅನ್ನೋ ಒಂದು ಉದ್ದೇಶವನ್ನ ನಾವಿಲ್ಲಿ ಕಾಣಬಹುದು. ಡಾಕ್ಟರ್ ಸುರೇಶ್ ಪುತ್ತೂರಾಯ ಅವರ ಈ ಒಂದು ಕಾರ್ಯ ಏನಿದೆ ನಿಜಕ್ಕೂ ಶ್ಲಾಘನೆಗೆ ಅರ್ಹವಾಗಿರುವಂತದ್ದು. ಯಾರೊಬ್ಬರಿಗೂ ಕೂಡ ಈ ಒಂದು ಮತದಾನ ಅನ್ನೋ ಒಂದು ಹಕ್ಕು ಯಾರಿಂದಲೂ ವಂಚಿತರಾಗಬಾರ್ದು, ಅದರಿಂದ ಯಾರು ವಂಚಿತರಾಗಬಾರ್ದು ಅಂತ ಹೇಳಿ ನಡೆಸ್ತಾ ಇರುವಂತಹ ಕಾರ್ಯ ನಿಜವಾಗ್ಲೂ ಶ್ಲಾಘನೀಯ ಇದು. ಬೇರೆ ಬೇರೆ ಮತಗಟ್ಟೆಗಳಲ್ಲಿ ಈ ಒಂದು ದೃಶ್ಯವನ್ನ ನೋಡ್ತಾ ಇದ್ದೇವೆ ನಾವು. ವೀಲ್ ಚೇರ್ ನಲ್ಲಿ ಬರ್ತಾ ಇರುವಂತದ್ದು, ಕೆಲವು ಕಡೆಗಳಲ್ಲಿ ಎತ್ಕೊಂಡು ಹೋಗ್ತಾ ಇದ್ರು. ಇನ್ನು ಪುಣಚ ಮತಗಟ್ಟೆಯ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಸರತಿ ಸಾಲಿನಲ್ಲಿ ನಿಂತಿರುವಂತಹ ಮತದಾರರು ಆ ಕ್ಯೂ ಅನ್ನ ನೋಡ್ತಾ ಇರಬಹುದು. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿರುವಂತಹ ಸಾಲಿರುತ್ತೆ. ಪುಣಚ ಮತಗಟ್ಟೆಯಲ್ಲಿ ನಾವು ಈ ದೃಶ್ಯವನ್ನ ಕಾಣ್ತಾ ಇದ್ದೇವೆ. ಇಷ್ಟು ದೊಡ್ಡ ಕ್ಯೂ ಅನ್ನ ನೋಡ್ತಾ ಇದ್ದೇವೆ ನಾವು. ಪೊಲೀಸ್ ಸಿಬ್ಬಂದಿಗಳನ್ನ ನೋಡ್ತಾ ಇದ್ದೇವೆ. ಅಂದ್ರೆ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಬಹುತೇಕ ಮತಗಟ್ಟೆಗಳಲ್ಲಿ ಎಲ್ಲ ಅಂದ್ರೆ ಪೂರ್ವ ಸಿದ್ಧತೆ ಏನಿತ್ತು ಅದರ ರೀತಿಯಲ್ಲೇ ನಡೀತಾ ಇದೆ. ಏನೆಲ್ಲ ಪ್ಲಾನ್ಸ್ ಗಳನ್ನ ಹಾಕೊಂಡಿದ್ರು ಇದೇ ರೀತಿಯಾಗಿ ನಡಿಬೇಕು ಅಂತ ಹೇಳಿ, ಯಾವುದೇ ಅಡಚಣೆಗಳು ಎದುರಾಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ, ಅದೇ ರೀತಿಯಾಗಿ ಮತದಾನ ನಡೀತಾ ಇದೆ. ಪುಣಚದಲ್ಲಿ ನೋಡ್ತಾ ಇರುವಂತಹ ದೃಶ್ಯ ಇದು. ಪುಣಚ ಮತಗಟ್ಟೆಯಲ್ಲಿ ಕಾಣಬಹುದು ನಾವು. ಇನ್ನು ಸಿಬ್ಬಂದಿಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ 1391 ಸಿಬ್ಬಂದಿಗಳನ್ನ ನಿಯೋಜಿಸಲಾಗಿದೆ. ವಿಧಾನಸಭಾ ಕ್ಷೇತ್ರದ 220 ಮತಗಟ್ಟೆಗಳಲ್ಲಿ ಒಟ್ಟು 1390 ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ.
ಹಾಗಾಗಿ ಈ ಸಿಬ್ಬಂದಿಗಳ ಕರ್ತವ್ಯ ಎಷ್ಟು ಮುಖ್ಯ ಅಂತ ಹೇಳಿದ್ರೆ, ಅಷ್ಟು ನೀಟಾಗಿ ಎಲ್ಲಾ ಕೆಲಸಗಳು ಆಗ್ಬೇಕು ಅಂತ ಹೇಳಿದ್ರೆ, ಪ್ರತಿಯೊಂದು ರೀತಿಯಲ್ಲೂ ಯಾವುದೇ ಸಮಸ್ಯೆ ಎದುರಾಗದೇ ಇರೋ ರೀತಿಯಲ್ಲಿ ಅಥವಾ ಎದುರಾದ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅಂತ ಹೇಳಿದ್ರೆ ಕೂಡ ಅಲ್ಲಿ ಸಿಬ್ಬಂದಿಗಳ ಒಂದು ಕರ್ತವ್ಯ ಮುಖ್ಯ ಆಗತ್ತೆ, ಅವರ ಒಂದು ಪಾತ್ರ ಮುಖ್ಯ ಆಗತ್ತೆ. ಹಾಗಾಗಿ ಅವರ ಪಾತ್ರ ಮುಖ್ಯ ಆಗಿರೋದ್ರಿಂದ ಇಷ್ಟೊಂದು ಸಿಬ್ಬಂದಿಗಳನ್ನ ನೇಮಕ ಮಾಡಿರುವಂತದ್ದು ಮುಖ್ಯ. ಪುಣಚ ಮತಗಟ್ಟೆಯಲ್ಲಿ ನೋಡ್ತಾ ಇರ್ಬೋದು ನಾವು, ಮಹಿಳೆಯರು ಕ್ಯೂ ಅಲ್ಲಿ ನಿಂತಿರುವಂತದ್ದು. ಮಹಿಳೆಯರು ಕೂಡ ಅಷ್ಟೇ, ಮನೆ ಕೆಲಸ ಏನೇ ಇದ್ರು ಆಫೀಸ್ನವರು ಹೇಗೂ ರಜೆ ಮಾಡಿರ್ತಾರೆ, ಆದ್ರೆ ಮಹಿಳೆಯರು ಹೇಗೆ ಅಂತ ಹೇಳಿದ್ರೆ ಎಲ್ಲಿಗೆ ಹೊರಗಡೆ ಹೋಗೋದಿದ್ರು ನನ್ನ ಕೆಲಸ ಆಗ್ಲಿಲ್ಲ ಅಂತ ಹೇಳಿ ಸುಮ್ನೆ ಕೂತಿರ್ತಾರೆ, ಅಂದ್ರೆ ಎಲ್ಲಿಗೂ ಹೊರಗಡೆ ಹೋಗೋದಿಲ್ಲ. ಆದ್ರೆ ಇವತ್ತು ನನ್ನ ಹಕ್ಕನ್ನ ನಾನು ಚಲಾಯಿಸ್ತೇನೆ ಅಂತ ಹೇಳಿ ಮಹಿಳೆಯರು ಕೂಡ ತುಂಬಾ ಉತ್ಸಾಹದಿಂದ ಮತದಾನ ಮಾಡೋದಕ್ಕೆ ಬಂದಿರುವಂತದ್ದು. ಒಟ್ಟು 1,07,832 ಮಂದಿ ಮಹಿಳಾ ಮತದಾರರನ್ನ ನಾವು ಕಾಣಬಹುದು ಪುತ್ತೂರಿನಲ್ಲಿ. ಸೊ ಈ ಮಹಿಳೆಯರ ಒಲವು ಯಾರ ಕಡೆಗೆ ಅಂತ ನೋಡ್ಬೇಕಾಗಿದೆ. ಎಷ್ಟು ದೊಡ್ಡ ಕ್ಯೂ ಇದ್ರೂ ಕೂಡ ಮತ ಚಲಾಯಿಸಿ ಸಿದ್ಧ ಅಂತ ಹೇಳಿ ನಿಂತಿರುವಂತಹ ಮತದಾರರು. ಈಶ್ವರಮಂಗಲ ಮತಗಟ್ಟೆಯ ದೃಶ್ಯಗಳು ಇದು. ಈಶ್ವರಮಂಗಲದಲ್ಲಿ ಕೂಡ ಅಷ್ಟೇ ಭಾರಿ ಪ್ರಮಾಣದಲ್ಲಿ ಒಂದು ಮತದಾನ ನಡೀತಾ ಇದೆ. ಆ ಕ್ಯೂ ಅನ್ನ ನೋಡ್ತಾ ಇರ್ಬೋದು, ಅದನ್ನ ನೋಡಿದಾಗ್ಲೇ ನಮ್ಗೆ ಒಂದು ದೃಶ್ಯ ಸಿಗ್ತಾ ಇದೆ, ಎಷ್ಟು ಆಸಕ್ತಿಯಿಂದ ಬಂದಿದ್ದಾರೆ ಅಂತ ಹೇಳಿ. ಎಷ್ಟುದ್ದದ ಕ್ಯೂ ಆಗಿದ್ರೂ ಪರವಾಗಿಲ್ಲ, ಮತದಾನ ನನ್ನ ಹಕ್ಕು ಅಂತ ಹೇಳಿ ನಿಂತಿರುವಂತಹ ಪ್ರಜೆಗಳು. ಈಶ್ವರಮಂಗಲದ ದೃಶ್ಯ ಇದು. ಈಶ್ವರಮಂಗಲ ಮತಗಟ್ಟೆಯಲ್ಲಿ ಮತ ಚಲಾಯಿಸ್ತಾ ಇರುವಂತಹ ಮತದಾನ ಪ್ರಭುಗಳು. ಯಾಕಂದ್ರೆ ಅವರು ಪ್ರಭುಗಳು ಇವತ್ತು, ಅವರು ಡಿಸೈಡ್ ಮಾಡಿದ್ರೆ ಮಾತ್ರ ಯಾವುದೇ ಪಕ್ಷ ಆಗಿರ್ಬೋದು, ಅಭ್ಯರ್ಥಿ ಆಗಿರ್ಬೋದು ಗೆಲ್ಲೋದಕ್ಕೆ ಸಾಧ್ಯ. ಅದೇ ರೀತಿಯಾಗಿ ಬೇರೆ ಬೇರೆ ಅಭ್ಯರ್ಥಿಗಳು ಕೂಡ ವಿವಿಧ ಮತಗಟ್ಟೆಗಳಿಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ. ಈಶ್ವರಮಂಗಲಕ್ಕೆ ಆಶಾ ತಿಮ್ಮಪ್ಪ ಗೌಡ ಅವರು ಕೂಡ ಭೇಟಿಯನ್ನ ನೀಡಿದ್ರು. ಅದೇ ರೀತಿಯಾಗಿ ಅಶೋಕ್ ಕುಮಾರಯ್ಯ ಆಗಿರ್ಬೋದು, ಅರುಣ್ ಕುಮಾರ್ ಪುತ್ತಿಲ ಆಗಿರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾ ಇದ್ದಾರೆ, ವಿದ್ಯಮಾನಗಳ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಇದು ವೀರಮಂಗಲ ಶಾಲೆಯಲ್ಲಿ ನಡೀತಾ ಇರುವಂತಹ ಒಂದು ಮತದಾನ. ವೀರಮಂಗಲ ಶಾಲೆಯಲ್ಲಿ ಮತದಾನ ನಡೀತಾ ಇದೆ. ಹಿರಿಯ ನಾಗರಿಕರು, ಮಹಿಳೆಯರು, ಯುವಕರು ಎಲ್ಲರೂ ಕೂಡ ಆಸಕ್ತಿಯನ್ನ ವಹಿಸ್ತಾ ಇದ್ದಾರೆ ಈ ಒಂದು ಮತದಾನಕ್ಕೆ. ವೀರಮಂಗಲ ಶಾಲೆಯ ಮತಗಟ್ಟೆಯಿಂದ ಬಂದಿರುವಂತಹ ದೃಶ್ಯ ಇದು. ಪುತ್ತೂರಿನಲ್ಲಿ ಪ್ರಬಲ ಫೈಟ್ ಇದೆ. ಈ ಎಲ್ಲಾ ಫೈಟ್ಗಳಿಗೆ ಉತ್ತರ ಕೊಡೋದಕ್ಕೆ
ಸಾಧ್ಯ ಇರುವಂತದ್ದು ಈ ಮತದಾರರು. ಹಾಗಾಗಿ ಇವರೆಲ್ಲರೂ ಆ 8 ಜನ ಅಭ್ಯರ್ಥಿಗಳ ಭವಿಷ್ಯವನ್ನ ನಿರ್ಧಾರ ಮಾಡ್ಲಿಕ್ಕಿದ್ದಾರೆ. ಆದ್ರೆ ಭವಿಷ್ಯ ಅವರದ್ದು ಮಾತ್ರ ಅಲ್ಲ, ಇಡೀ ಕ್ಷೇತ್ರದ ಭವಿಷ್ಯ ಅದು. ಯಾಕಂದ್ರೆ ಉತ್ತಮ ನಾಯಕ ಕ್ಷೇತ್ರದ ಭವಿಷ್ಯವನ್ನ ರೂಪಿಸೋದಕ್ಕೆ ಸಾಧ್ಯ. ಹಾಗಾಗಿ ಅಲ್ಲಿ ನಿಂತಿರೋರು ಖಂಡಿತವಾಗ್ಲೂ ಒಬ್ಬ ಉತ್ತಮ ನಾಯಕನನ್ನ ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ಇದ್ದಾರೆ ಅಂತ, ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ವೀರಮಂಗಲ ಶಾಲಾ ಮತಗಟ್ಟೆಯ ಒಂದು ದೃಶ್ಯ ಇದು. ನೋಡ್ತಾ ಇದ್ದೇವೆ, ಬೇರೆ ಬೇರೆ ಕ್ಷೇತ್ರಗಳ ದೃಶ್ಯವನ್ನ ನೋಡ್ತಾ ಇದ್ದೇವೆ, ಅಂದ್ರೆ ಬೇರೆ ಬೇರೆ ಮತಗಟ್ಟೆಗಳ ದೃಶ್ಯವನ್ನ ನೋಡ್ತಾ ಇದ್ದೇವೆ. ಈಶ್ವರಮಂಗಲ, ವೀರಮಂಗಲ, ಕೊಯ್ಲಾ ಎಲ್ಲಾ ಕಡೆ ನೋಡ್ತಾ ಇದ್ದೇವೆ. ಮತದಾರರು ಆಸಕ್ತಿಯಿಂದ ಮತದಾನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿಯ ಮತದಾರನಾಗಿದ್ದೀನಿ. 142ನೇ ಮತಗಟ್ಟೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಇಲ್ಲಿಯ ನಾಗರಿಕರು ಶಿಸ್ತು ಮತ್ತು ಸಂಯಮದಿಂದ ಸಾಲಾಗಿ ಕ್ಯೂ ನಿಂತು ಯಾವುದೇ ಗೊಂದಲಗಳಿಲ್ಲದೆ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಈ ಬಾರಿ ಉತ್ಸಾಹದಲ್ಲಿ ಎಲ್ಲ ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ. ದೇಶದ ಅಭಿವೃದ್ಧಿಗಾಗಿ, ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಎಲ್ಲರೂ ಬಂದು ತಮ್ಮ ತಮ್ಮ ಮತದ ಹಕ್ಕನ್ನು ಚಲಾಯಿಸಬೇಕು ಅಂತ ಈ ಮೂಲಕ ವಿನಂತಿಸುತ್ತೇವೆ. ವೀರಮಂಗಲ ಇಲ್ಲಿಯ ಮತದಾರನಾಗಿದ್ದೀನಿ. 142ನೇ ಮತಗಟ್ಟೆಯಲ್ಲಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಇಲ್ಲಿಯ ನಾಗರಿಕರು ಶಿಸ್ತು ಮತ್ತು ಸಂಯಮದಿಂದ ಸಾಲಾಗಿ ಕ್ಯೂ ನಿಂತು ಯಾವುದೇ ಗೊಂದಲಗಳಿಲ್ಲದೆ ತಮ್ಮ ಮತವನ್ನು ಚಲಾಯಿಸ್ತಾ ಇದ್ದಾರೆ. ಈ ಬಾರಿ ಉತ್ಸಾಹದಲ್ಲಿ ಎಲ್ಲ ಮತದಾರರು ಮತ ಚಲಾಯಿಸ್ತಾ ಇದ್ದಾರೆ. ದೇಶದ ಅಭಿವೃದ್ಧಿಗಾಗಿ, ನಮ್ಮ ರಾಜ್ಯದ ಅಭಿವೃದ್ಧಿಗಾಗಿ ಎಲ್ಲರೂ ಬಂದು ತಮ್ಮ ತಮ್ಮ ಮತದ ಹಕ್ಕನ್ನು ಚಲಾಯಿಸಬೇಕು ಅಂತ ಈ ಮೂಲಕ ವಿನಂತಿಸುತ್ತೇವೆ. ಮತದಾರರನ್ನ ಆಕರ್ಷಿಸೋದಕ್ಕೆ ಒಂದು 12 ಮಾದರಿ ಮತಗಟ್ಟೆಗಳನ್ನ ಕೂಡ ನಿರ್ಮಿಸಲಾಗಿದೆ. ಒಂದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಮತ ಚಲಾಯಿಸುವಂತೆ ಒಂದು ಪ್ರೇರಣೆಯನ್ನ ನೀಡೋದಕ್ಕೋಸ್ಕರ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಮಾದರಿ ಮತಗಟ್ಟೆಗಳನ್ನ ಕೂಡ ನಿರ್ಮಿಸಲಾಗಿದೆ. ಅಂದ್ರೆ ಒಂದೊಂದು ಥೀಮನ್ನ ಇಟ್ಕೊಂಡು ಮತಗಟ್ಟೆಗಳನ್ನ ನಿರ್ಮಿಸಲಾಗಿದೆ. ಅಂದ್ರೆ ಈ ರೀತಿಯಾದಂತಹ ಹೊಸ ವಿಚಾರಗಳನ್ನ ಪರಿಚಯಿಸಿದ್ರೆ ಜನರನ್ನ ಆಕರ್ಷಿಸಬಹುದು ಅನ್ನೋ ಒಂದು ಉದ್ದೇಶ. ಆಕರ್ಷಣೆ ಯಾವ ಕಡೆಗೆ ಅಂತ ಹೇಳಿದ್ರೆ ಅದು ಮತದಾನದ ಕಡೆಗೆ. ಹಾಗಾಗಿ ಜನರನ್ನ ಇನ್ನಷ್ಟು ಎಜುಕೇಟ್ ಮಾಡೋದಕ್ಕೋಸ್ಕರ ಇಂತಹ ಮತಗಟ್ಟೆಗಳು ಕಾರ್ಯನಿರ್ವಹಿಸಲಿಕ್ಕಿದೆ. ಇದು ಪಾಣಾಜಿಯ ದೃಶ್ಯ. ಪಾಣಾಜಿಯಲ್ಲಿ ಮತದಾನ ನಡೀತಾ ಇದೆ. ನೋಡ್ತಾ ಇರ್ಬೋದು, ಜನ ಹೊರಗಡೆ ಕಾಯ್ತಾ ಇರುವಂತದ್ದು, ಒಳಗಡೆ ಕ್ಯೂನಲ್ಲಿ ನಿಲ್ತಾ ಇರುವಂತದ್ದು, ಕೆಲವೊಬ್ರು ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಸೊ ಮತದಾನದ ಒಂದು ಪ್ರಕ್ರಿಯೆ ನಡೀತಾ ಇದೆ. ಎಲ್ಲರೂ ಉತ್ಸಾಹದಿಂದ ಮತದಾನದಲ್ಲಿ ಭಾಗವಹಿಸಿದ್ದಾರೆ. ನಾವೀಗ ಗಡಿ ಭಾಗವಾದ ಪಾಣಾಜಿಯಲ್ಲಿದ್ದೇವೆ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅವರ ಹತ್ರ ಕೇಳೋಣ. ನನ್ನ ಹೆಸರು ಭಾರತಿ ಭಟ್ ಅಂತ, ಪಾಣಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ.
ನಮ್ಮ ಇಲ್ಲಿ ಪಾಣಾಜೆ ಗ್ರಾಮ ಪಂಚಾಯತಲ್ಲಿ ಬೆಳಗಿಂದ ಪೋಲಿಂಗ್ ಆಗ್ತಾ ಇದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಓಟಲ್ಲಿ ಭಾಗವಹಿಸ್ತಾ ಇದ್ದಾರೆ ಜನಗಳು. ಆದಷ್ಟು ಸಂಖ್ಯೆಯಲ್ಲಿ ಸಂಜೆ ಒಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಓಟನ್ನು ಮಾಡ್ತಾರೆ ಅಂಥೇಳಿ ನಿರೀಕ್ಷೆ ಇದೆ. ಓಟ್ ಮಾಡಿ ಮಾತಿರ ಓಟ್ ಮಾಡೋರು. ನಾನು ಪಾಣಾಜೆ ಪಂಚಾಯತ್ 2ನೇ ವಾರ್ಡಿನ ಸದಸ್ಯರು ಮೈಮುನತುಲ್ ಮೆಹರ ಅಂತೇಳಿ. ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ. 3 ಪಾರ್ಟಿಗಳು ಹೊಂದಾಣಿಕೆಯಿಂದ ಒಳ್ಳೆಯ ರೀತಿಯಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ. ಯಾವುದೇ ಗೊಂದಲ ಏನೂ ಇಲ್ಲ. ನನ್ನ ಹೆಸರು ವಿಮಲ ಅಂತೇಳಿ, ಪಾಣಾಜೆ ಪಂಚಾಯತ್ ಸದಸ್ಯ ನಾನು. ಇವತ್ತು ಉತ್ತಮ ರೀತಿಯಲ್ಲಿ ಒಂದು ಚುನಾವಣೆಯಲ್ಲಿ ಆಗ್ತಾ ಇದೆ. ಎಲ್ಲ ಕಡೆಯಿಂದಲೂ ಎಲ್ಲ 4 ವಾರ್ಡ್ ಇದೆ ನಮಗೆ. 4 ವಾರ್ಡಿನಿಂದಲೂ ಉತ್ತಮ ರೀತಿಯಲ್ಲಿ ಒಂದು ಬೆಳಗ್ಗಿನಿಂದಲೇ ಮತದಾನ ಪ್ರಾರಂಭ ಆಗಿದೆ. ಒಂದು 3-4 ಪಾರ್ಟಿ ಇದ್ದರೂ ಕೂಡ ಎಲ್ಲರೂ ಒಂದು ಹೊಂದಾಣಿಕೆಯಿಂದ ಇಲ್ಲಿ ಹೋಗ್ತಾ ಇದ್ದೇವೆ. ಚುನಾವಣೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಒಳ್ಳೆ ಪೋಲಿಂಗ್ ನಡೀತಾ ಇದೆ. ಇದು ಸೌಹಾರ್ದಯುತವಾಗಿ ಯಾವುದೇ ತೊಂದರೆ ಇಲ್ಲದೆ 3 ಪಾರ್ಟಿಯವರು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಏನೂ ಸಮಸ್ಯೆ ಇಲ್ಲ. ನನ್ನ ಹೆಸರು ರಾಜೇಶ ಅಂತೇಳಿ. ನಾನು ಪ್ರಸ್ತುತ ಅಡ್ವೊಕೇಟ್ ಆಗಿ ಉಡುಪಿಯಲ್ಲಿ ನನ್ನ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಮತಕ್ಷೇತ್ರ ಪಾಣಾಜೆ. ಇದು ಪಾಣಾಜೆ ಅಂತ ಹೇಳಿದ ತಕ್ಷಣ ನಮಗೆ ಕಂಡುಬರುವುದು ಇಲ್ಲಿಯ ಕೋಮು ಸೌಹಾರ್ದತೆ. ಎಲ್ಲ ಧರ್ಮದವರಿದ್ದಾರೆ, ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದೇವೆ. ಪ್ರಸ್ತುತ ಈಗ ವಿಧಾನಸಭಾ ಚುನಾವಣೆ ನಡೀತಾ ಉಂಟು. ಒಂದು ರೀತಿಯ ಒಂದು ಬಲವಾದ ಅರುಣಣ್ಣನ ಪರವಾದ ಒಂದು ಗಾಳಿ ಬೀಸ್ತಾ ಇದೆ. ಅತಿ ಹೆಚ್ಚಿನ ಮತದಾನವು ಕೂಡ ಈಗಲೇ ಆಲ್ರೆಡಿ ತುಂಬ ಮತದಾನ ಆಗ್ತಾ ಇದೆ, ಪೋಲಿಂಗ್ ಆಗಿದೆ. ಇನ್ನೂ ಕೂಡ ಹಾಗೆ ಒಳ್ಳೆಯ ರೀತಿಯ ಸ್ಪಂದನೆ ಬರ್ತಾ ಉಂಟು. ಆದ್ದರಿಂದ ಈ ಮತದಾನಕ್ಕೆ ಒಳ್ಳೆಯ ಒಂದು ರೀತಿಯಲ್ಲಿ ನಡೀಲಿ ಅಂತೇಳಿ ನಮ್ಮ ಒಂದು ಆಸೆ. ನಮಸ್ತೆ, ನನ್ನದು ರಾಕೇಶ್ ಅಂತೇಳಿ, ಇಲ್ಲಿ ಪಾಣಾಜೆಯಲ್ಲಿರೋದು ನಾನು. ಹಾಗೂ ಈ ಮತದಾನಕ್ಕೆ ಬಂದಿದ್ದೇನೆ. ಮತದಾನ ಹಾಕಿದ್ದೇನೆ, ಆವಾಗ ಹಾಕಿದೆ ಮತ್ತು ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಸೊ ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು, ಬೆಂಗಳೂರಲ್ಲಿ ಬಂದು ಇಲ್ಲಿ ಮತ ಚಲಾಯಿಸಿದ್ದೇವೆ ಈ ಸಲ ನಾವು. ಹಾಗೆ ಓಟ್ ಹಾಕಿದ್ದೇವೆ. ಓಟ್ ಹಾಕಲೇಬೇಕಲ್ಲ, ನಮ್ಮ ಹಕ್ಕಲ್ವ ಅದೆಲ್ಲ. ಹಾಗೆ ಪುತ್ತೂರಿನಲ್ಲಿ ಹೇಗಿಂತ ಹೇಳೋದು ಸರ್, ಎಲ್ಲ ಫೈಟ್ ಇದೆ ಅಲ್ಲಿ. ಇದು ಪಾಣಾಜೆ ವ್ಯಾಪ್ತಿಯಲ್ಲಿ ಮತದಾರರು ಏನ್ ಹೇಳ್ತಾ ಇದ್ದಾರೆ, ಏನು ಅವರ ಅಭಿಪ್ರಾಯ ಏನು ಅಂತ ತಿಳ್ಕೊಂಡು ಬಂದಿರುವಂತದ್ದು. ಆಲ್ಮೋಸ್ಟ್ ಎಲ್ಲರನ್ನ ಅಂದ್ರೆ ಎಲ್ಲಾ ಕ್ಷೇತ್ರದವರನ್ನ ಕೂಡ ಕವರ್ ಮಾಡಿ ಟ್ರೈ ಮಾಡಿದ್ದಾರೆ. ಬಿರುಸಿಂದ ನಡೀತಿದೆ. ಮತದಾರರು ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ಬಿಸಿಲನ್ನು ಲೆಕ್ಕಿಸದೆ ಎಲ್ಲರೂ ಉತ್ಸಾಹದಿಂದ ಮತದಾನದಲ್ಲಿ ಭಾಗವಹಿಸುತ್ತಿದ್ದಾರೆ. ನಾವೀಗ ಗಡಿ ಭಾಗವಾದ ಪಾಣಾಜೆಯಲ್ಲಿದ್ದೇವೆ. ಇಲ್ಲಿನ ಮತದಾರರು ಏನು ಹೇಳ್ತಾರೆ ಅವರ ಹತ್ರ ಕೇಳೋಣ. ನನ್ನ ಹೆಸರು ಭಾರತಿ ಭಟ್ ಅಂತ, ಪಾಣಾಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ. ನಮ್ಮ ಇಲ್ಲಿ ಪಾಣಾಜೆ ಗ್ರಾಮ ಪಂಚಾಯತಲ್ಲಿ ಬೆಳಗಿಂದ ಪೋಲಿಂಗ್ ಆಗ್ತಾ ಇದೆ. ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಓಟಲ್ಲಿ ಭಾಗವಹಿಸ್ತಾ ಇದ್ದಾರೆ ಜನಗಳು. ಆದಷ್ಟು ಸಂಖ್ಯೆಯಲ್ಲಿ ಸಂಜೆ ಒಳಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಓಟನ್ನು ಮಾಡ್ತಾರೆ ಅಂಥೇಳಿ ನಿರೀಕ್ಷೆ ಇದೆ. ಓಟ್ ಮಾಡಿ ಮಾತಿರ ಓಟ್ ಮಾಡೋರು. ನಾನು ಪಾಣಾಜೆ ಪಂಚಾಯತ್ 2ನೇ ವಾರ್ಡಿನ ಸದಸ್ಯರು ಮೈಮುನತುಲ್ ಮೆಹರ ಅಂತೇಳಿ. ಇಲ್ಲಿ ಒಳ್ಳೆಯ ರೀತಿಯಲ್ಲಿ ಚುನಾವಣೆ ನಡೀತಾ ಇದೆ. 3 ಪಾರ್ಟಿಗಳು ಹೊಂದಾಣಿಕೆಯಿಂದ ಒಳ್ಳೆಯ ರೀತಿಯಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ. ಯಾವುದೇ ಗೊಂದಲ ಏನೂ ಇಲ್ಲ. ನನ್ನ ಹೆಸರು ವಿಮಲ ಅಂತೇಳಿ, ಪಾಣಾಜೆ ಪಂಚಾಯತ್ ಸದಸ್ಯ ನಾನು. ಇವತ್ತು ಉತ್ತಮ ರೀತಿಯಲ್ಲಿ ಒಂದು ಚುನಾವಣೆಯಲ್ಲಿ ಆಗ್ತಾ ಇದೆ. ಎಲ್ಲ ಕಡೆಯಿಂದಲೂ ಎಲ್ಲ 4 ವಾರ್ಡ್ ಇದೆ ನಮಗೆ. 4 ವಾರ್ಡಿನಿಂದಲೂ ಉತ್ತಮ ರೀತಿಯಲ್ಲಿ ಒಂದು ಬೆಳಗ್ಗಿನಿಂದಲೇ ಮತದಾನ ಪ್ರಾರಂಭ ಆಗಿದೆ. ಒಂದು 3-4 ಪಾರ್ಟಿ ಇದ್ದರೂ ಕೂಡ ಎಲ್ಲರೂ ಒಂದು ಹೊಂದಾಣಿಕೆಯಿಂದ ಇಲ್ಲಿ ಹೋಗ್ತಾ ಇದ್ದೇವೆ. ಚುನಾವಣೆ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಒಳ್ಳೆ ಪೋಲಿಂಗ್ ನಡೀತಾ ಇದೆ. ಇದು ಸೌಹಾರ್ದಯುತವಾಗಿ ಯಾವುದೇ ತೊಂದರೆ ಇಲ್ಲದೆ 3 ಪಾರ್ಟಿಯವರು ಹೊಂದಾಣಿಕೆಯಲ್ಲಿ ನಾವು ಹೋಗ್ತಾ ಇದ್ದೇವೆ. ಏನೂ ಸಮಸ್ಯೆ ಇಲ್ಲ. ನನ್ನ ಹೆಸರು ರಾಜೇಶ ಅಂತೇಳಿ. ನಾನು ಪ್ರಸ್ತುತ ಅಡ್ವೊಕೇಟ್ ಆಗಿ ಉಡುಪಿಯಲ್ಲಿ ನನ್ನ ಕೆಲಸ ನಿರ್ವಹಿಸ್ತಾ ಇದ್ದೇನೆ. ನನ್ನ ಮತಕ್ಷೇತ್ರ ಪಾಣಾಜೆ. ಇದು ಪಾಣಾಜೆ ಅಂತ ಹೇಳಿದ ತಕ್ಷಣ ನಮಗೆ ಕಂಡುಬರುವುದು ಇಲ್ಲಿಯ ಕೋಮು ಸೌಹಾರ್ದತೆ. ಎಲ್ಲ ಧರ್ಮದವರಿದ್ದಾರೆ, ಅಷ್ಟೊಂದು ಅನ್ಯೋನ್ಯತೆಯಿಂದ ಇದ್ದೇವೆ. ಪ್ರಸ್ತುತ ಈಗ ವಿಧಾನಸಭಾ ಚುನಾವಣೆ ನಡೀತಾ ಉಂಟು. ಒಂದು ರೀತಿಯ ಒಂದು ಬಲವಾದ ಅರುಣಣ್ಣನ ಪರವಾದ ಒಂದು ಗಾಳಿ ಬೀಸ್ತಾ ಇದೆ. ಅತಿ ಹೆಚ್ಚಿನ ಮತದಾನವು ಕೂಡ ಈಗಲೇ ಆಲ್ರೆಡಿ ತುಂಬ ಮತದಾನ ಆಗ್ತಾ ಇದೆ, ಪೋಲಿಂಗ್ ಆಗಿದೆ. ಇನ್ನೂ ಕೂಡ ಹಾಗೆ ಒಳ್ಳೆಯ ರೀತಿಯ ಸ್ಪಂದನೆ ಬರ್ತಾ ಉಂಟು.
ಆದ್ದರಿಂದ ಈ ಮತದಾನಕ್ಕೆ ಒಳ್ಳೆಯ ಒಂದು ರೀತಿಯಲ್ಲಿ ನಡೀಲಿ ಅಂತೇಳಿ ನಮ್ಮ ಒಂದು ಆಸೆ. ನಮಸ್ತೆ, ನನ್ನದು ರಾಕೇಶ್ ಅಂತೇಳಿ, ಇಲ್ಲಿ ಪಾನಾಜೆಯಲ್ಲಿರೋದು ನಾನು, ಹಾಗೂ ಈ ಮತದಾನಕ್ಕೆ ಬಂದಿದ್ದೇನೆ. ಮತದಾನ ಹಾಕಿದ್ದೇನೆ, ಆವಾಗ ಹಾಕಿದೆ ಮತ್ತು ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ. ಸೊ ನಾವು ಆ್ಯಕ್ಚುಲಿ ಬೆಂಗಳೂರಲ್ಲಿರೋದು, ಬೆಂಗಳೂರಲ್ಲಿ ಬಂದು ಇಲ್ಲಿ ಮತ ಚಲಾಯಿಸಿದ್ದೇವೆ ಈ ಸಲ ನಾವು. ಹಾಗೆ ಓಟ್ ಹಾಕಿದ್ದೇವೆ. ಓಟ್ ಹಾಕಲೇಬೇಕಲ್ಲ, ನಮ್ಮ ಹಕ್ಕಲ್ವ ಅದೆಲ್ಲ. ಹಾಗೆ ಪುತ್ತೂರಿನಲ್ಲಿ ಹೇಗಿಂತ ಹೇಳೋದು ಸರ್, ಎಲ್ಲ ಫೈಟ್ ಇದೆ ಅಲ್ಲಿ. ನಮ್ಮ ಪುತ್ತೂರು ತಾಲೂಕಿನ ಸರ್ವ ಗ್ರಾಮದ ನಾನು ಕರುಣಾಕರ ಗೌಡ, ನಾನು ಪಂಚಾಯತ್ ಸದಸ್ಯ. ಇದು ನಮ್ಮ 193ನೇ ವಾರ್ಡ್ ನಮ್ಮದು. ಈ ವಾರ್ಡಿನಲ್ಲಿ ಸ್ವಲ್ಪ ಸ್ಲೋ ಆಗಿ ಓಡಲಾಗ್ತಾ ಉಂಟು, ಯಾಕೆಂದರೆ ಬಿಸಿಲಿಗೆ ಜನಗಳು ಬಂದು ನಿಲ್ತಾರೆ ಮತ್ತು ಅದರ ಜೊತೆ ಸ್ವಲ್ಪ ತೊಂದರೆ ಆಗಿದೆ. ಆದಷ್ಟು ಬೇಗ ನಮ್ಮಲ್ಲಿ 1370 ಓಟ್ ಇದೆ. ಆದ ಕಾರಣ ಸ್ವಲ್ಪ ಓಟು ಹಾಕಿ ಸ್ವಲ್ಪ ನೋಡ್ತಾರೆ, ಆಗಬೇಕಲ್ಲ, ಆದ ಕಾರಣ ಸ್ವಲ್ಪ ಸ್ಲೋ ಆಗ್ತಾ ಉಂಟು. ನಮ್ಮ ಪುತ್ತೂರು ತಾಲೂಕಿನ ಸರ್ವ ಗ್ರಾಮದ ನಾನು ಕರುಣಾಕರ ಗೌಡ, ನಾನು ಪಂಚಾಯತ್ ಸದಸ್ಯ. ಇದು ನಮ್ಮ 193ನೇ ವಾರ್ಡ್ ನಮ್ಮದು. ಈ ವಾರ್ಡಿನಲ್ಲಿ ಸ್ವಲ್ಪ ಸ್ಲೋ ಆಗಿ ಓಡಲಾಗ್ತಾ ಉಂಟು, ಯಾಕೆಂದರೆ ಬಿಸಿಲಿಗೆ ಜನಗಳು ಬಂದು ನಿಲ್ತಾರೆ ಮತ್ತು ಅದರ ಜೊತೆ ಸ್ವಲ್ಪ ತೊಂದರೆ ಆಗಿದೆ. ಆದಷ್ಟು ಬೇಗ ನಮ್ಮಲ್ಲಿ 1370 ಓಟ್ ಇದೆ. ಆದ ಕಾರಣ ಸ್ವಲ್ಪ ಓಟು ಹಾಕಿ ಸ್ವಲ್ಪ ನೋಡ್ತಾರೆ, ಆಗಬೇಕಲ್ಲ, ಆದ ಕಾರಣ ಸ್ವಲ್ಪ ಸ್ಲೋ ಆಗ್ತಾ ಉಂಟು. ನಮ್ಮ ಪುತ್ತೂರು ತಾಲೂಕಿನ ಸರ್ವ ಗ್ರಾಮದ ನಾನು ಕರುಣಾಕರ ಗೌಡ, ನಾನು ಪಂಚಾಯತ್ ಸದಸ್ಯ. ಇದು ನಮ್ಮ 193ನೇ ವಾರ್ಡ್ ನಮ್ಮದು. ಈ ವಾರ್ಡಿನಲ್ಲಿ ಸ್ವಲ್ಪ ಸ್ಲೋ ಆಗಿ ಓಡಲಾಗ್ತಾ ಉಂಟು, ಯಾಕೆಂದರೆ ಬಿಸಿಲಿಗೆ ಜನಗಳು ಬಂದು ನಿಲ್ತಾರೆ ಮತ್ತು ಅದರ ಜೊತೆ ಸ್ವಲ್ಪ ತೊಂದರೆ ಆಗಿದೆ. ಆದಷ್ಟು ಬೇಗ ನಮ್ಮಲ್ಲಿ 1370 ಓಟ್ ಇದೆ. ಆದ ಕಾರಣ ಸ್ವಲ್ಪ ಓಟು ಹಾಕಿ ಸ್ವಲ್ಪ ನೋಡ್ತಾರೆ, ಆಗಬೇಕಲ್ಲ, ಆದ ಕಾರಣ ಸ್ವಲ್ಪ ಸ್ಲೋ ಆಗ್ತಾ ಉಂಟು. ನಮ್ಮ ಪುತ್ತೂರು ತಾಲೂಕಿನ ಸರ್ವ ಇದು ಕೊಟ್ಟಿಗೆ ಮತಗಟ್ಟೆಯ ಒಂದು ದೃಶ್ಯ ಇದನ್ನ ನೋಡ್ತಾ ಇದ್ದೇವೆ. ಹಿರಿಯರು, ಯುವಕರು ಎಲ್ಲ ಇದ್ದಾರೆ. ನಮ್ಮ ಬೂತಿಂದ ಪೋಲಿಂಗ್ ಆಗಿದೆ. ಇನ್ನು ಕೂಡ ಜನ ಬರ್ತಾ ಇದ್ದಾರೆ. ಒಳ್ಳೆ ಬಿಸಿಲು ಕೆಲಸಕ್ಕೆ ಜನ ಸಹಕರಿಸ್ತಾರೆ.
ನನ್ನ ಹೆಸರು ನಾಗವೇಣಿ, ಕೊಲ್ತಿಗೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ. ಇವತ್ತಿನ ಚುನಾವಣೆ ಒಂದು 70% ನಮ್ಮ ಬೂತಿಂದ ಪೋಲಿಂಗ್ ಆಗಿದೆ. ಇನ್ನು ಕೂಡ ಜನ ಬರ್ತಾ ಇದ್ದಾರೆ. ಒಳ್ಳೆ ಬಿಸಿಲು ಗೆಲ್ಲಿಸೋಕ್ಕೆ ಜನ ಸಹಕರಿಸ್ತಾರೆ. ಇದು ಅರಿಯಡ್ಕ ಗ್ರಾಮ ಪಂಚಾಯತ್ನ ಒಂದು ದೃಶ್ಯ. ಇದು ಅರಿಯಡ್ಕ ಗ್ರಾಮ ಪಂಚಾಯತ್ನ ಜನರು ಏನ್ ಹೇಳ್ತಾರೆ ಅಂತ ನೋಡ್ಬೇಕಾಗಿದೆ. ಅರಿಯಡ್ಕ ಗ್ರಾಮ ಪಂಚಾಯತ್ನಲ್ಲಿ ಕೂಡ ಒಂದು ಬಿರುಸಿನ ಮತದಾನ ನಡೀತಾ ಇದೆ. ನೋಡ್ತಾ ಇರ್ಬೋದು, ಇದು ಮತಗಟ್ಟೆಯ ಹೊರಗಿನ ಒಂದು ದೃಶ್ಯ ಇದು. ಅರಿಯಡ್ಕದ ಶೇಖಮಲಿಯ ದೃಶ್ಯ ಇದು. ಒಂದು ಕಡೆ ಅರುಣ್ ಕುಮಾರ್ ಪುತ್ತಿಲ ಅವರ ಬೆಂಬಲಿಗರು. ಅರಿಯಡ್ಕ ಗ್ರಾಮ ಪಂಚಾಯತ್ ವ್ಯಾಪ್ತಿ ಇಲ್ಲಿ ನೋಡಬಹುದು. ಅರುಣ್ ಕುಮಾರ್ ಪುತಿಲ ಅವರ ಬ್ಯಾಟ್, ಇನ್ನೊಂದು ಕಡೆ ಕಾಂಗ್ರೆಸ್ನ ಕೈ, ಇನ್ನೊಂದು ಕಡೆ ಬಿಜೆಪಿಯ ಕಮಲ. ಎಲ್ಲವೂ ಮತಗಟ್ಟೆಯ ಎದುರು ಭಾಗದಲ್ಲಿದೆ, ಅಂದ್ರೆ ಹೊರಗಡೆ ಇದೆ. ಎಲ್ಲರೂ ತಮ್ಮ ಪ್ರಚಾರವನ್ನ ಮುಗಿಸಿದ್ದಾರೆ. ಇನ್ನು ಅದರ ರಿಸಲ್ಟ್ ಗೊತ್ತಾಗಬೇಕಾಗಿದೆ ಅಷ್ಟೇ. ಮೇ 8ಕ್ಕೆ ಈ ಪ್ರಚಾರ ಎಲ್ಲ ಮುಗ್ದಿರೋ ಅಂಥದ್ದು. ಅದಾದ ನಂತರ ಅವಕಾಶ ಇರಲಿಲ್ಲ. ಅಲ್ಲಿಯವರೆಗೆ ಎಲ್ಲಾ ರೀತಿಯಾದಂತಹ ರೋಡ್ ಶೋಗಳು ಎಲ್ಲವೂ ಕೂಡ ನಡೆಯಿತು. ನಮ್ಮ ಪ್ರತಿನಿಧಿಗಳು ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಪ್ರತಿಯೊಂದು ಬೂತ್ಗಳಲ್ಲಿ ಕೂಡ ಈ ಒಂದು ವಿಚಾರವನ್ನ ಸಂಗ್ರಹಿಸ್ತಾ ಇದ್ದಾರೆ. ಯಾವ ರೀತಿ ನಡೀತಾ ಇದೆ ಮತದಾನ ಅಂತ ಹೇಳಿ ಜನರ ಅಭಿಪ್ರಾಯವನ್ನ ಪಡ್ಕೊಳ್ತಾ ಇದ್ದಾರೆ. ಇದು ಫಿಲೋಮಿನ ಮತಗಟ್ಟೆಯಲ್ಲಿ ನಡೆದಿರುವಂತಹ ಮತದಾನದ ದೃಶ್ಯ. ಪುತ್ತೂರಿನ ಸಂತ ಫಿಲೋಮಿನಾ ಕಾಲೇಜ್ನ ಮತಗಟ್ಟೆಯ ದೃಶ್ಯ ಇದು. ಪುತ್ತೂರಿನ ದರ್ಬೆಯ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಕೂಡ ಮತದಾನ ತುಂಬಾ ಬಿರುಸಿನಿಂದ ನಡೆದಿರುವಂಥದ್ದು.
ಪುತ್ತೂರಿನ ಸೈಂಟ್ ಫಿಲೋಮಿನಾ ದರ್ಬೆಯಲ್ಲಿರುವಂತಹ ಸೈಂಟ್ ಫಿಲೋಮಿನಾ ಕಾಲೇಜ್ನ ಒಂದು ಹೊರಗಿನ ದೃಶ್ಯ ಇದು. ಎಲ್ಲ ಪಕ್ಷದ ಕಾರ್ಯಕರ್ತರು ಇಲ್ಲಿ ಉಪಸ್ಥಿತರಿರುವಂಥದ್ದು. ಅರುಣ್ ಕುಮಾರ್ ಪುತ್ತಿಲ ಅವರ ಬೆಂಬಲಿಗರನ್ನ ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಳಗಡೆ ಕಾಲೇಜಿನಲ್ಲಿ ಮತದಾನ ತುಂಬಾ ಅಚ್ಚುಕಟ್ಟಾಗಿ ನಡೀತಾ ಇದೆ. ಎಷ್ಟೋ ಜನ ಬೇರೆ ಬೇರೆ ಊರುಗಳಿಂದ ಅಂದ್ರೆ ಉದ್ಯೋಗ ನಿಮಿತ್ತ ಬೇರೆ ಬೇರೆ ಊರುಗಳಿಗೆ ತೆರಳಿರ್ತಾರೆ. ಅಂಥವರು ಕೂಡ ಪುತ್ತೂರಿಗೆ ಬಂದು ತಮ್ಮ ಹುಟ್ಟೂರಿಗೆ ಬಂದು ಈ ಒಂದು ಮತದಾನವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈ ಒಂದು ವಿಚಾರದ ಬಗ್ಗೆ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಹೋಗ್ತೇವೆ ನಾವು. ಅದೇ ರೀತಿಯಾಗಿ ನಮ್ಮ ಜೊತೆ ಅಪ್ಡೇಟ್ ಅನ್ನ ನೀಡ್ಲಿಕ್ಕಿದ್ದಾರೆ ಯೂಸುಫ್ ರೆಂಜಲಾಡಿ ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗ್ ನಡೀತಾ ಇದೆ ಈ ಒಂದು ಚುನಾವಣೆ, ಅಂದ್ರೆ ಮತದಾನ ಹೇಗ್ ನಡೀತಾ ಇದೆ ಸರ್? ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಆಗ್ಲೇ ತಿಳಿಸಿದಂತೆ ಬೆಳಗಿನ ಹೊತ್ತಲ್ಲಿ ಬಿರುಸಿನಿಂದ ಮತದಾನ ಪ್ರಕ್ರಿಯೆ ಸಾಗಿತ್ತು. ಮಧ್ಯಾಹ್ನದ ವೇಳೆಗೆ ಆಗುವಾಗ ವೇಗ ಸ್ವಲ್ಪ ಕಡಿಮೆಯಾಗಿ ಜನಸಂಖ್ಯೆ ಮತಗಟ್ಟೆಯಲ್ಲಿ ತೀರಾ ವಿರಳವಾಗಿ ಕಾಣ್ತಾ ಇತ್ತು. ಅಂದ್ರೆ ವಿಶೇಷವಾಗಿ ಬಿಸಿಲಿಗೆ ಒಂದಷ್ಟು ಜನ ಸಂಜೆ ಬೆಳಿಗ್ಗೆ ಮತ್ತು ಈಗ ಸಂಜೆ ಹೊತ್ತಲ್ಲಿ ಮತಗಟ್ಟೆಯ ಜನ ವಾಪಸ್ ಬರ್ತಾ ಇದ್ದಾರೆ. ವಿಶೇಷವಾಗಿ ಬೆಳಗಿನ ಹೊತ್ತಲ್ಲೇ ಈ ಸಲ ಹೆಚ್ಚಿನ ಮತದಾನ ಪ್ರಕ್ರಿಯೆ ಆಗಿದೆ. ಎಷ್ಟು ಗಂಟೆಗೆ ಆರಂಭ ಆಗಿದೆ ಸರ್? ಎಷ್ಟು ಗಂಟೆಗೆ ಜನ ಜಾಸ್ತಿ ಬರೋದಕ್ಕೆ ಶುರು ಮಾಡಿದ್ರು? ಬೆಳಿಗ್ಗೆ ಅಂದಾಜು ಒಂದು 8-9 ಗಂಟೆ ಸಮಯದಲ್ಲಿ ಸಾಕಷ್ಟು 9-10 ಗಂಟೆ ಸಮಯದಲ್ಲಿ ಕೂಡ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸರತಿ ಸಾಲಿನಲ್ಲಿ ನಿಂತಿದ್ರು. ಅಂದ್ರೆ ಕ್ಯೂ ಬಹಳ ಉದ್ದ ಆಗಿತ್ತು. ಅದರ ನಂತರ ಮಧ್ಯಾಹ್ನ 1 ಗಂಟೆ 2 ಗಂಟೆ ಟೈಮಲ್ಲಿ ಜನಸಂಖ್ಯೆ ತೀರಾ ವಿರಳಾಗಿತ್ತು. ಅಂದ್ರೆ ಗ್ರಾಮಾಂತರ ಪ್ರದೇಶ ಆಗಿರುವಂತಹ ಕೊಲ್ತಿಗೆ ಇರ್ಬೋದು, ನೆಟ್ಟಣಿಗೆ, ಮುಟ್ನೂರು, ಕರ್ಲಂಪಾಡಿ, ಅದೇ ರೀತಿ ಕೆದಂಬಾಡಿ, ಕೆಯ್ಯೂರು, ಮುಂಡೂರು, ಸರ್ವ ಈ ಭಾಗದಲ್ಲೆಲ್ಲ ಕೂಡ ಒಂದು ಮಧ್ಯಾಹ್ನದ ಹೊತ್ತಲ್ಲಿ ಮತದಾರರ ಸಂಖ್ಯೆ ತೀರಾ ವಿರಳವಾಗಿತ್ತು. ಈಗ ಸಂಜೆ ಹೊತ್ತಲ್ಲಿ ಮತ್ತೆ ಒಂದಷ್ಟು ಜನರ ಸಂಖ್ಯೆ ಮತ ಚಲಾಯಿಸಲು ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಮತದಾರರಿಗೆ ಏನಾದ್ರೂ ಸಮಸ್ಯೆ ಆಯ್ತಾ ಸರ್? ಅಂದ್ರೆ ಈ ಬಾರಿ ಎಲ್ಲ ಬಾರಿಗಿಂತ ನೋಡಿದ್ರೆ ಈ ಬಾರಿ ಹೆಚ್ಚು ಸುಸೂತ್ರವಾಗಿ ಮತದಾನ ಪ್ರಕ್ರಿಯೆಗಳು ನಡೆಯುತ್ತಾ ಇದೆ. ಯಾವುದೇ ರೀತಿಯ ತೊಂದರೆಗಳು ಗ್ರಾಮಾಂತರ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬಂದಿಲ್ಲ. ಸರ್, ಈಗ ಕಳೆದ ಬಾರಿಗೆ ಗಮನಿಸಿದ್ರೆ ಈ ಬಾರಿ ಮತದಾರರ ಒಂದು ಪ್ರತಿಕ್ರಿಯೆ ಹೇಗಿದೆ ಸರ್? ಅಂದ್ರೆ ಮತದಾನಕ್ಕೆ ಅವರ ಪ್ರತಿಕ್ರಿಯೆ ಹೇಗಿದೆ? ಕಳೆದ ಬಾರಿಗೆ ಹೋಲಿಸಿದ್ರೆ ಈ ಬಾರಿ ಅಂತೂ ಅಭ್ಯರ್ಥಿಗಳು ಮತ್ತೆ ಪಕ್ಷಗಳ ನಡುವೆ ಒಂದಷ್ಟು ಪೈಪೋಟಿ ಹೆಚ್ಚಾಗಿರುವುದರಿಂದ ಈ ಬೂತ್ ನಲ್ಲಿ ಆಗಿರ್ಬೋದು ಅಥವಾ ಒಂದು ಮತದಾನ ಆಗುವಂತ ಒಂದು ಪ್ರದೇಶದಲ್ಲಿ ಅಂದ್ರೆ ಹೆಚ್ಚಿನ ಜನರು ಕಾಣ ಸಿಗ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಪಕ್ಷಗಳಾಗಿರ್ಬೋದು, ಅಭ್ಯರ್ಥಿಗಳ ಪರವಾಗಿರುವವರು, ಬೆಂಬಲಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಈ ಹಿಂದಿಗಿಂತ ಕೂಡ ಹೆಚ್ಚಾಗಿ ಕಾಣ ಸಿಗ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಮತದಾನ ಮಾಡ್ಲಿಕ್ಕೆ ಬರುವವರನ್ನ ಒಂದು ರೀತಿಯಲ್ಲಿ ವಿಶೇಷ ಸ್ವಾಗತ ನೀಡುವ ರೀತಿಯ ಒಂದು ಕಾರ್ಯಕ್ರಮಗಳು ನಮಗೊಂದು ಹಾಗೆ ಭಾಸ ಆಗ್ತಾ ಇದೆ. ಸರ್, ಈ ತರ ಅಂದ್ರೆ ಬೇರೆ ಬೇರೆ ಬೆಂಬಲಿಗರಿದ್ದಾರೆ, ಹಾಗಾಗಿ ಅಹಿತಕರ ಘಟನೆ ಏನಾದ್ರು ನಡೀತಾ ಅಂದ್ರೆ ಆತರ ಏನಾದ್ರು ಇದೆಯಾ? ಏನಾದ್ರು ಅಂತ ಘಟನೆಗಳು ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಇದುವರೆಗೂ ಕೂಡ ಯಾವ್ದು ದಾಖಲಾಗ್ಲಿಲ್ಲ. ಅಂದ್ರೆ ಯಾವುದೇ ಅಂತ ಚಟುವಟಿಕೆಗಳು ಸಣ್ಣ ಪುಟ್ಟ ಘಟನೆಗಳಿರ್ಬಹುದು, ಅದಿದ್ರೆ ಅಲ್ಲಿಯೇ ಸಮಸ್ಯೆ ಪರಿಹಾರ ಆಗ್ತದೆ. ಆದ್ರೆ ಬೇರೆ ಯಾವುದೇ ರೀತಿಯ ಹೆಚ್ಚಿನ ಅಹಿತಕರ ಘಟನೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಇದುವರೆಗೂ ಕೂಡ ಯಾವುದೇ ವರದಿ ಆಗಿಲ್ಲ. ಸರಿ, ಇದು ವ್ಯವಸ್ಥೆ ಹೇಗೆ ನಡೀತಾ ಇದೆ ಸರ್? ಅಂದ್ರೆ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ? ಏನಾದ್ರು ಸಮಸ್ಯೆಗಳಿದೆಯಾ? ಅಂದ್ರೆ ಇವಿಎಂ ಯಂತ್ರ ಇರ್ಬೋದು ಅಥವಾ ಇನ್ನಿತರ ಚುನಾವಣಾಧಿಕಾರಿಗಳ ಕರ್ತವ್ಯಗಳಿರ್ಬೋದು, ಎಲ್ಲವೂ ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಮತ್ತು ಯಶಸ್ವಿಯಾಗಿ ಸಾಗ್ತಾ ಇದೆ. ಯಾವುದೇ ರೀತಿಯ ಗೊಂದಲಗಳು ಕೆಲವು ಮತದಾನ ಪ್ರಕ್ರಿಯೆ ಬಗ್ಗೆ ಬರುವಾಗ ಅಂದ್ರೆ ವೋಟರ್ ಲಿಸ್ಟ್ ಅಲ್ಲಿ ಹೆಸರು ಇಲ್ಲದೆ ಇರುವಂತದ್ದು ಅಥವಾ ಇದ್ದು ಸ್ವಲ್ಪ ಹೊತ್ತಲ್ಲಿ ಅದು ತಕ್ಷಣಕ್ಕೆ ಗೊತ್ತಾಗದೇ ಇರೋದು ಅಂತದ್ದೆಲ್ಲ ಸಣ್ಣ ಪುಟ್ಟ ವಿಷಯಗಳು ಬಿಟ್ರೆ ಬೇರೆ ಯಾವುದು ಕೂಡ ದೊಡ್ಡ ಮಟ್ಟದಲ್ಲಿ ತೊಂದರೆಗಳಾಗ್ಲಿಲ್ಲ. ಎಲ್ಲವೂ ಕೂಡ ಶಾಂತಿಯುತವಾಗಿ ಮತ್ತು ವಿಶೇಷವಾಗಿ ಹೇಳ್ಬೇಕಾದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಅತ್ಯಂತ ಶಾಂತಿಯುತವಾಗಿ ಮತದಾನ ಪ್ರಕ್ರಿಯೆಗಳು ಮುಂದುವರಿತಾ ಇದೆ.
ಸರ್, ಈಗ ನಾವು ಗಮನಿಸಿದ್ವಿ ಕೆಲವೊಂದ್ ಕಡೆ ಈ ವೃದ್ಧರು ಅದೇ ರೀತಿ ಕೆಲವೊಬ್ರು ವೀಲ್ ಚೇರ್ ನಲ್ಲಿ ಬರ್ತಾ ಇದ್ರು. ಆ ರೀತಿಯ ದೃಶ್ಯಗಳು ನಿಮ್ಮ ವ್ಯಾಪ್ತಿಯಲ್ಲಿ ಏನಾದ್ರೂ ನಡೆದಿದ್ಯಾ ಸರ್? ಅಂದ್ರೆ ಮೊದ್ಲೇ ಈಗ ಮತದಾನಕ್ಕೆ ಅವಕಾಶ ಕೊಟ್ಟಿರುವುದರಿಂದ ಮನೆಗಳಲ್ಲಿ ಈ ಅವಕಾಶ ಅಂತವರಿಗೆ ಕೊಟ್ಟಿರುವುದರಿಂದ ಈ ಬಾರಿ ಅಂತವರ ಸಂಖ್ಯೆ ಬಹಳಷ್ಟು ಕಡಿಮೆ. ಆದ್ರೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಕೆಲವು ಕಡೆಗಳಲ್ಲಿ ಅಂದ್ರೆ ಈ ವಿಶೇಷವಾಗಿ ಅನಾರೋಗ್ಯ ಪೀಡಿತರನ್ನ ಕರ್ಕೊಂಡು ಬರುವಂತಹ ಪ್ರಕ್ರಿಯೆಗಳು ಆಗಿದೆ. ಅದು ಬಿಟ್ಟರೆ ಬೇರೆ ವಿಶೇಷವಾಗಿ ಅಂತ ಇದು ಎಲ್ಲೂ ಕೂಡ ಗ್ರಾಮಾಂತರ ಪ್ರದೇಶದಲ್ಲಿ ಕಂಡು ಬರುದು ಈ ಸಲ ಬಹಳ ತೀರಾ ಕಡಿಮೆ ಆಗಿದೆ. ಓಕೆ ಸರ್, ಈಗ ಗ್ರಾಮೀಣ ಭಾಗದಲ್ಲಿ ಮತದಾನದ ಬಗ್ಗೆ ಏನು ಅಭಿಪ್ರಾಯ ಇದೆ ಜನರಲ್ಲಿ ಒಟ್ಟಾಗಿ? ಗ್ರಾಮೀಣ ಭಾಗದಲ್ಲಿ ಈ ಸಲ ಎಲ್ಲಾ ಪಕ್ಷಗಳು ಅಥವಾ ಅದರ ಬೆಂಬಲಿಗರು ಹೇಳ್ತಿರುವುದು ಒಂದೇ, ಅಂದ್ರೆ ನಾವು ಹಲವಾರು ವರ್ಷಗಳಿಂದ ನಾವು ಚುನಾವಣಾ ಪ್ರಕ್ರಿಯೆಯಲ್ಲಿ ಅಥವಾ ಮತದಾನ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಕೊಂಡಿದ್ರು ಕೂಡ ಈ ವರ್ಷದಾಗೆ ನಾವು ಯಾವ ವರ್ಷ ಕೂಡ ನೋಡ್ಲಿಲ್ಲ. ಅಂದ್ರೆ ವಿಶೇಷವಾಗಿ ಬೆಳಿಗ್ಗಿನ ಹೊತ್ತಲ್ಲಿ ಒಂದು ರೀತಿಯಲ್ಲಿ ಪೈಪೋಟಿಯಲ್ಲಿ ಬಂದ ಹಾಗೆ ಜನರು ಬರ್ತಾ ಇದ್ರು ಮತ್ತು ಯಾವುದೇ ವಾಹನಗಳನ್ನು ನಾವು ಕಲಿಸುವುದು ಮನೆ ಹತ್ರ ಅಂತಂದ ಯಾವುದೇ ವಿಷಯಗಳು ಇಲ್ಲದೆ ನೇರವಾಗಿ ಅವರೇ ತಮ್ಮ ಹಕ್ಕು ಚಲಾಯಿಸಲು ವಿಶೇಷ ಮುತುವರ್ಜಿ ವಹಿಸಿ ಬರ್ತಾ ಇದ್ರು. ಜೊತೆಗೆ ವಿಶೇಷವಾಗಿ ಬೆಳಿಗ್ಗೆ ಹೊತ್ತು ಅಂದ್ರೆ ಸರತಿ ಸಾಲು ಎಷ್ಟು ಇದ್ರೂ ಕೂಡ ಅಲ್ಲಿ ಸರತಿ ಸಾಲಲ್ಲಿ ನಿಂತು ಬಹಳ ಸಾವಧಾನವಾಗಿ ಮತವನ್ನ ಚಲಾಯಿಸುವಂತ ಪ್ರಕ್ರಿಯೆಗಳು ಗ್ರಾಮಾಂತರ ಪ್ರದೇಶದಲ್ಲಿ ಎಲ್ಲ ಕಡೆ ಕಂಡು ಬಂದಿದೆ. ಹೌದು ಸರ್, ಅಂದ್ರೆ ನೋಡಿದ್ವಿ ನಾವು, ಅಂದ್ರೆ ಅವರ ಹಕ್ಕನ್ನ ಅವರು ಚಲಾಯಿಸೋದಕ್ಕೆ ನಿಂತಿದ್ರು. ಅದೇ ರೀತಿಯಾಗಿ ಈ ವಿಶೇಷ ಅಂದ್ರೆ ಮಾದರಿ ಮತಗಟ್ಟೆಗಳು ಅಂತ ಏನು ನಿರ್ಮಿಸಿದ್ದಾರೆ, ಅಂದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಮಾದರಿ ಮತಗಟ್ಟೆಗಳಿದೆಯಾ ಸರ್? ನಮ್ಮ ವ್ಯಾಪ್ತಿಯಲ್ಲಿ ಈಗ ಗ್ರಾಮಾಂತರ ಪ್ರದೇಶದಿಂದ ಮಾದರಿ ಮತಗಟ್ಟೆಗಳಂತ ವಿಶೇಷವಾಗಿ ಅದ್ರ ಯಾವುದು ಗಮನ ಸೆಳೆಯಲಿಲ್ಲ. ಆದ್ರೂ ಕೂಡ ಎಲ್ಲ ಕಡೆಗಳಲ್ಲಿ ಯಾವ ರೀತಿ ಮತದಾನ ಪ್ರಕ್ರಿಯೆಗಳಾಗ್ತದೆ ಅದೇ ರೀತಿ ಮಾದರಿ ಮತಗಟ್ಟೆಗಳಲ್ಲೂ ಕೂಡ ಅದೇ ರೀತಿ ಮತದಾನ ಪ್ರಕ್ರಿಯೆಗಳು ಬೆಳಗಿನಿಂದಲೂ ಕೂಡ ನಡೀತಾ ಇದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಥ್ಯಾಂಕ್ ಯು. ಇಷ್ಟು ಒಟ್ಟಾರೆಯಾಗಿ ನಡೆದಿರುವಂತಹ ಒಂದು ವ್ಯವಸ್ಥೆಯ ಬಗ್ಗೆ, ಅಂದ್ರೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಯಾವ ರೀತಿ ಮತದಾನ ಪ್ರಕ್ರಿಯೆ ನಡೀತು, ಅಲ್ಲಿ ಏನಾದರೂ ಸಮಸ್ಯೆಗಳು ಬಂತ ಅಥವಾ ಅದನ್ನ ಹೇಗೆ ಪರಿಹರಿಸಿದ್ರು, ಒಟ್ಟಾರೆಯಾಗಿ ವ್ಯವಸ್ಥೆಗಳು ಹೇಗಿತ್ತು, ಜನರ ಪ್ರತಿಕ್ರಿಯೆ ಏನಾಗಿತ್ತು, ಎಲ್ಲ ಆ ಒಂದು ವಾತಾವರಣದ ಸಂಕ್ಷಿಪ್ತ ಮಾಹಿತಿಯನ್ನ ನೀಡುವಂತಹ ಪ್ರಯತ್ನ ಇದು ಕಡಬಪೇಟೆಯ ಒಂದು ಮತಗಟ್ಟೆಯ ಒಂದು ಚಿತ್ರಣ. ಕಡಬ ಶಾಲೆಯ ಒಂದು ಮತದಾನ ಪ್ರಕ್ರಿಯೆಯನ್ನ ನೋಡ್ತಾ ಇದ್ದೇವೆ. ಜನರನ್ನ ನೋಡ್ತಾ ಇರ್ಬೋದು, ಮಹಿಳೆಯರು ಒಂದು ಕಡೆ, ಇನ್ನೊಂದು ಕಡೆ ವೃದ್ಧರು. ಎಷ್ಟು ಉದ್ದ ಕ್ಯೂ ಇದ್ರೂ ಕೂಡ, ಈಗ ಯೂಸುಫ್ ರೆಂಜಲಾಡಿ ಅವರು ಕೂಡ ಹೇಳಿದ್ರು, ಅದು ಎಷ್ಟೇ ಕ್ಯೂ ಇದ್ರೂ ಕೂಡ, ಎಂಥದೇ ಪರಿಸ್ಥಿತಿ ಇದ್ರೂ ಕೂಡ ಜನರು ಕ್ಯೂ ಅಲ್ಲಿ ನಿಂತು ಮತ ಚಲಾಯಿಸೋದಕ್ಕೆ ಒಂದು ಆಸಕ್ತಿಯನ್ನ ತೋರಿಸ್ತಾ ಇದ್ರು ಅಂತ. ಸರತಿ ಸಾಲಿನಲ್ಲಿ ನಿಂತಿರುವಂತಹ ಒಂದು ಕಡೆ ಮಹಿಳೆಯರು ನಿಂತಿದ್ದಾರೆ, ಇನ್ನೊಂದು ಕಡೆ ಪುರುಷರು ನಿಂತಿದ್ದಾರೆ. ವ್ಯವಸ್ಥೆಗಳೆಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ. ಸಿಬ್ಬಂದಿಗಳ ನಿಯೋಜನೆ ಇದಕ್ಕೆ ಒಂದು ರೀತಿಯಲ್ಲಿ ಕಾರಣ ಅಂತ ಹೇಳ್ಬೋದು. ಒಂದಷ್ಟು ದಿನಗಳ ಶ್ರಮ ಇದೆ ಅವರದ್ದು. ಇದು ಬಂಟ್ವಾಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಮಾನಾಥ್ ರೈ ಅವರು ಕೂಡ ಮತದಾನ ಮಾಡಿದ್ದಾರೆ. ಬಂಟ್ವಾಳ ಕ್ಷೇತ್ರದ ಅಭ್ಯರ್ಥಿ, ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಮಾನಾಥ್ ರೈ ಅವರು ಮತದಾನವನ್ನ ಮಾಡಿರುವಂತದ್ದು. ಅವರ ಕುಟುಂಬ ಸಮೇತರಾಗಿ ಬಂದು ಮತದಾನವನ್ನ ಮಾಡ್ತಾ ಇದ್ದಾರೆ.
ಈ ಮೂಲಕ ನಾನು ನನ್ನ ಹಕ್ಕನ್ನು ಚಲಾಯಿಸಿದ್ದೇನೆ, ನೀವು ನಿಮ್ಮ ಹಕ್ಕನ್ನ ಅರ್ಹರಿಗೆ ನೀಡಿ ಅನ್ನೋ ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ. ಬಹುತೇಕ ಎಲ್ಲ ಅಭ್ಯರ್ಥಿಗಳು ಕೂಡ ಮತದಾನವನ್ನ ಮಾಡಿರೋದನ್ನ ನೋಡ್ತಾ ಇದ್ದೇವೆ. ಅದೇ ರೀತಿಯಾಗಿ ರಮಾನಾಥ ರೈ ಅವರು ಕೂಡ ಬಂಟ್ವಾಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ರಮಾನಾಥ ರೈ ಅವರು ಕೂಡ ಮತದಾನವನ್ನ ಮಾಡ್ತಾ ಇದ್ದಾರೆ. ಚುನಾವಣಾ ರಾಜಕೀಯ ಕಡೆಯ ಚುನಾವಣೆ. ನನ್ನ ಕ್ಷೇತ್ರದ ಜನ ನನ್ನ ಕೈ ಹಿಡಿತಾರೆ ಅನ್ನುವ ನಂಬಿಕೆ ಇದೆ. ಸಾಮಾಜಿಕ ಬದುಕಿನಲ್ಲಿ ಸುದೀರ್ಘ ಅವಧಿಯಲ್ಲಿ ಯಾವುದೇ ರೀತಿ ತಪ್ಪುಗಳನ್ನು ಮಾಡದೆ ನಾನು ಸಾಮಾಜಿಕ ಬದುಕಿನಲ್ಲಿ ಕೆಲಸ ಮಾಡಿದ್ದೇನೆ. ಆ ದೃಷ್ಟಿಯಿಂದ ನನಗೆ ಒಂದು ಉತ್ತಮ ವಿದಾಯವನ್ನು ಜನ ನೀಡ್ತಾರೆ ಅನ್ನುವಂಥ ಭರವಸೆ ನನಗೆ. ನಮಸ್ಕಾರ. ಅದೇ ರೀತಿ ಬಂಟ್ವಾಳ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ರಾಜೇಶ್ ನಾಯಕ್ ಉಳಿಪಾಡಿಗುತ್ತು ಅವರು ಕೂಡ ಮತದಾನವನ್ನ ಮಾಡಿದ್ದಾರೆ. ಬಂಟ್ವಾಳ ಕ್ಷೇತ್ರದ ಈಗಾಗಲೇ ನೋಡಿದ್ದೇವೆ, ರಮಾನಾಥ ರೈ ಅವರು ಕಾಂಗ್ರೆಸ್ ಅಭ್ಯರ್ಥಿ, ಅವರು ಕೂಡ ಮತ ಚಲಾಯಿಸಿದ್ರು. ಅದೇ ರೀತಿಯಾಗಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ರಾಜೇಶ್ ನಾಯಕ್ ಅವರು ಕೂಡ ಬಂಟ್ವಾಳ ಕ್ಷೇತ್ರದಲ್ಲಿ ತಮ್ಮ ಮತವನ್ನ ಚಲಾಯಿಸಿರುವಂತದ್ದು. ಪುತ್ತೂರು ಕ್ಷೇತ್ರದಲ್ಲೂ ಪುತ್ತೂರಿನ ಅಭ್ಯರ್ಥಿಗಳು ಮತ ಚಲಾಯಿಸಿದ್ದಾರೆ. ಅಭ್ಯರ್ಥಿಗಳು ಈ ಮೂಲಕ ಇತರರಿಗೆ ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ.
ಪುತ್ತೂರಿನ ದರ್ಬೆಯ ಸೈಂಟ್ ಫಿಲೋಮಿನಾ ಕಾಲೇಜಿನ ಒಂದು ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಎಲ್ಲಾ ಪಕ್ಷದ ಬೆಂಬಲಿಗರನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಹೊರಗಡೆ. ಈಗ ನಮ್ಮ ಜೊತೆಗೆ ಇದರ ಕುರಿತಾದಂತಹ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿಯಾದಂತಹ ಸಿ ಶೇಖ್ ಅಜಮಾರ್ ಅವರು ನಮ್ಮ ಜೊತೆ ಕಾಲ್ ನಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಹೇಗಿದೆ ಸರ್ ಈ ಒಂದು ಚುನಾವಣೆ ನಿಮ್ಮ ಊರಿನಲ್ಲಿ, ನಿಮ್ಮ ವ್ಯಾಪ್ತಿಯಲ್ಲಿ? ಈಗಾಗಲೇ ಬಹಳಷ್ಟು ರಾಜ್ಯದಲ್ಲೇ ಒಂದು ಕುತೂಹಲವನ್ನು ಕೆರಳಿಸಿರುವಂತಹ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ಈಗಾಗಲೇ ಬಹಳಷ್ಟು ಮುಕ್ಕಾಲಾಂಶ ಈಗಾಗಲೇ ಮತದಾರರು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಬಹುತೇಕ ಗ್ರಾಮೀಣ ಭಾಗದಲ್ಲಿ ಹೇಳುವುದಾದರೆ ನಮ್ಮ ಇಲ್ಲಿ ಕುಮ್ರ, ಒಳಮುಗುರು ಆಗಿರ್ಬೋದು, ಕೆದಂಬಾಡಿ, ಕೆಯ್ಯೂರು, ಹಾಗೆ ಕೊಲ್ತಿಗೆ, ಪೆರ್ಲಂಪಾಡಿ ಈ ಭಾಗದಲ್ಲಿ ಬೆಳಗ್ಗಿನ ಹೊತ್ತು ಬಹಳಷ್ಟು ಜನ ಮತದಾರರು ಬಂದು ತಮ್ಮ ಮತವನ್ನು ಚಲಾಯಿಸಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಆಗುವಾಗಲೇ ಸುಡು ಬಿಸಿಲಿರುವ ಕಾರಣ ಒಂದಷ್ಟು ಮಂದಿ ಮತಗಟ್ಟೆ ಹತ್ರ ಬರಲು ಸ್ವಲ್ಪ ನಿರಾಕರಿಸಿದ್ದಾರೆ. ಆದರೆ ಎಲ್ಲಾ ಕಡೆ ಕೂಡ ಒಂದು ಬಿರುಸಿನ, ಈಗ ಸಂಜೆ ಹೊತ್ತಲ್ಲಿ ಕೂಡ ಮಳೆ ಬರುವ ಒಂದು ಸಾಧ್ಯತೆ ಇದ್ರೂ ಕೂಡ ಬಹಳಷ್ಟು ಬಿರುಸಿನ ಮತದಾನ ನಡೀತಾ ಇದೆ ದಿವ್ಯಾ. ಓಕೆ, ಅಂದ್ರೆ ಮಧ್ಯಾಹ್ನ ಸ್ವಲ್ಪ ಕುಂದಿದ ಹಾಗಿತ್ತು, ಈಗ ಪುನಃ ಏನೋ ಸ್ಟಾರ್ಟ್ ತಗೊಳ್ತಾ ಇದೆ. ಹೌದೌದು, ಮಧ್ಯಾಹ್ನ ಅಂದ್ರೆ ಸ್ವಲ್ಪ ಬಿಸಿಲು ಜಾಸ್ತಿ ಇರುವ ಕಾರಣ ಬಹಳಷ್ಟು ಮತಗಟ್ಟೆಯಲ್ಲಿ, ಗ್ರಾಮೀಣ ಮತಗಟ್ಟೆಯಲ್ಲಿ ಬಹಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಮತದಾರರು ಕಂಡು ಬರ್ತಾ ಇದ್ರು. ಮತ್ತೆ ಕೆಲವೊಂದು ಕಡೆಯಲ್ಲಿ ಇವಿಎಂ ಮಿಷಿನ್ ನ ತೊಂದರೆ ಆಗಿರ್ಬೋದು, ಎಂತದ್ದು ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ನಿಧಾನಗತಿಯಲ್ಲಿ ಮತದಾನ ನಡೀತಿದೆ ಅಂತ ಸುದ್ದಿಗಳು ಕೇಳಿ ಬಂತು. ಅದೇ ಸರ್, ಈಗ ತೊಂದರೆ ಆಗಿರುವಂತದ್ದು ಏನಾದ್ರೂ ಇದೆಯಾ ಈಗ ನಿಮ್ಮ ವ್ಯಾಪ್ತಿಯಲ್ಲಿ? ಏನು ಅಂದ್ರೆ ಯಾವ್ದಾದ್ರು ತೊಂದರೆಗಳಾಗಿರುವಂತದ್ದು ಇದೆಯಾ, ಅಡಚಣೆಗಳಾಗಿರುವಂತದ್ದು ಇದೆಯಾ ನಿಮ್ಮ ವ್ಯಾಪ್ತಿಯಲ್ಲಿ? ಅಡಚಣೆಗಳಂತ ಯಾವುದಿಲ್ಲ ದಿವ್ಯವರ. ಅಂದ್ರೆ ಈಗ ಮುಖ್ಯವಾಗಿ ಸ್ವಲ್ಪ ನಿಧಾನಗತಿಯಲ್ಲಿ, ಅಂದ್ರೆ ಈಗ ಕೆಲವೊಂದು ಈಗ ಸರ್ವೆ ಬೂತ್ ನಲ್ಲಿ ಆಗಿರ್ಬೋದು, ಬಹಳಷ್ಟು ನಿಧಾನಗತಿಯಲ್ಲಿ ಮತ ಚಲಾವಣೆ ಆಗ್ತಾ ಇದೆ ಅಂತ ಒಂದು ಸುದ್ದಿ ಬಂತು. ಅಂದ್ರೆ ಕ್ಯೂ ಅಲ್ಲಿ ನಿಂತವರು ಸುಮಾರು ಹೊತ್ತು ಕಾಯ್ಬೇಕು ಎಂಬ ಒಂದು ಮಾಹಿತಿ ಬಂತು. ಯಾಕೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಈಗ ಒಂದು ಏನಂದ್ರೆ ಮತದಾನ ಮಾಡಿದ ಮೇಲೆ ಸುಮಾರು ಒಂದು 7 ಸೆಕೆಂಡುಗಳ ಕಾಲ ನಾವಲ್ಲಿ ನಿಲ್ಬೇಕೆಂಬ ಒಂದು ಸೂಚನೆ ಇದ್ದ ಕಾರಣ ಆ ನಿಟ್ಟಿನಲ್ಲಿ ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತಾ ಇದೆಯಾ ಅಂತ ಒಂದು ಮಾಹಿತಿ ಕೂಡ ಜನರು ಹೇಳ್ತಾ ಇದ್ದಾರೆ. ಅಂದ್ರೆ ಮತದಾನ ಮಾಡಿ ಆದ್ಮೇಲೆ ಕೂಡ ಅಲ್ಲಿ ನಿಂತ್ಕೊಳ್ಬೇಕಾಗಿತ್ತು ಅನ್ನೋ ರೀತಿ. ಹೌದೌದು, ಮತದಾನ ಮಾಡಿದ ಮೇಲೆ ಒಂದು 7 ಸೆಕೆಂಡ್ ಅಲ್ಲಿ ನಿಲ್ಬೇಕಂತ ಒಂದು ಆದೇಶ ಏನಿತ್ತಲ್ಲ, ನಿಲ್ಬೇಕು, ನಿಮ್ಮ ಮತವನ್ನು ಖಾತ್ರಿಪಡಿಸಿಕೊಳ್ಬೇಕೆಂಬ ಇದಿತ್ತಲ್ಲ, ಆ ನಿಟ್ಟಿನಲ್ಲಿ ಕೂಡ ಕೆಲವು ಮತಗಟ್ಟೆಗಳಲ್ಲಿ ಸ್ವಲ್ಪ ತಡ ಆಗ್ತಿದೆ ಅಂತ ಒಂದು ಮಾಹಿತಿಯನ್ನು ಅಲ್ಲಿಯ ಮತದಾರರು ಹೇಳಿದ್ರು. ಸರಿ, ಈಗ ಕೆಲವೊಂದು ಕಡೆಗಳಲ್ಲಿ ಮತದಾನ ಬಹಿಷ್ಕಾರ ಎಲ್ಲ ಹಾಕಿ ಬ್ಯಾನರ್ ಹಾಕಿದ್ರು ಕೆಲವೊಂದು ಊರುಗಳಲ್ಲಿ. ಹೌದೌದು ಹೌದು. ಹಾಗಾಗಿ ಈ ಅಂದ್ರೆ ಆ ವ್ಯಾಪ್ತಿಯ ಜನರ ಅಭಿಪ್ರಾಯ ಏನು ಸರ್? ಈಗ್ಲೂ ಅಂದ್ರೆ ನಾವು ಮತ ಹಾಕೋದಿಲ್ಲ ಅಥವಾ ನೋಟಕ್ಕೆ ಹಾಕ್ತೇವೆ ಅನ್ನೋ ರೀತಿಯ ಒಂದು ಮೈಂಡ್ ಸೆಟ್ ನಲ್ಲಿ ಇದಾರ ಅಲ್ಲಿಯ ಜನ? ಇಲ್ಲ, ಈ ಮತದಾನ ಬಹಿಷ್ಕಾರ ಎಂಬ ಬ್ಯಾನರ್ ಹಾಕಿದ ಕಡೆಯಲ್ಲಿ ಕೂಡ ಅಲ್ಲಿಯ ಜನರು ಕೂಡ, ಆ ಭಾಗದ ಜನರು ಕೂಡ ಬಂದು ಮತದಾನ ಮಾಡಿದ್ದಾರೆ. ಅವರು ನೋಟಕ್ಕಾಗಿದ್ದಾರೆ ಅಥವಾ ಯಾವುದೇ ಪಕ್ಷದ ಅಭ್ಯರ್ಥಿ ಹಾಕಿದ್ದಾರೆ ಎಂಬುದು ಗೊತ್ತಿಲ್ಲದಿದ್ರು ಕೂಡ ಬಹಳ ಉರುಪಿನಿಂದ ಈಗಾಗಲೇ ನಾವು ಇಲ್ಲಿ ಒಳಮುಗ್ರು ವ್ಯಾಪ್ತಿಯಲ್ಲಿ ಕೂಡ ಒಂದು ಮತದಾನ ಬಹಿಷ್ಕಾರ ಮಾಡಿದ್ರು. ಹಾಗೆ ಕೆಯೂರು ಪಂಚಾಯತ್ ವ್ಯಾಪ್ತಿಯಲ್ಲಿ ಕೂಡ ಮತದಾನ ಬಹಿಷ್ಕಾರ ಮಾಡಿದ್ದಾರೆ. ಹಾಗೆ ಕೊಲ್ತಿಗೆ ಆಗಿರ್ಬೋದು, ಈ ಎಲ್ಲ ಕಡೆಗಳಲ್ಲಿ ಕೂಡ ಮತದಾನ ಬಹಿಷ್ಕಾರ ಅಂತ ಒಂದು ಬ್ಯಾನರ್ ಗಳನ್ನಲ್ಲಿ ಅಳವಡಿಸಿದ್ದು ಕಂಡು ಬರ್ತಿತ್ತು. ಆದ್ರೆ ಆ ಭಾಗದ ಜನರು ಬಂದು ಮತದಾನ ಮಾಡಿದ್ದು ಕೂಡ ಇಲ್ಲಿ ಒಂದು ವಿಶೇಷತೆಯನ್ನು ಕಾಣ್ಬೋದು. ಓಕೆ ಸರ್, ಈಗ ಗ್ರಾಮೀಣ ಭಾಗ ಅಂತ ಹೇಳಿದ್ರೆ ಕೆಲವೊಂದು ಕಡೆಗಳಲ್ಲಿ ಸಂಪರ್ಕ ವ್ಯವಸ್ಥೆ ಕಷ್ಟ. ಹಾಗಿರುವಾಗ ಅಂತ ಮತದಾರರಿಗೆ ಏನಾದ್ರೂ ವ್ಯವಸ್ಥೆ ಎಲ್ಲ ಆಗಿದೆಯಾ ಸರ್? ಈಗ ಮತದಾರರಿಗೆ ಅಂದ್ರೆ ಈಗ ಬಹುತೇಕ ಜನರಲ್ಲಿ ಈಗ ಅವರ ಮನೆಯಲ್ಲಿ ವಾಹನಗಳ ವ್ಯವಸ್ಥೆ ಇದೆ. ಆದ್ರೂ ಕೂಡ ಕೆಲವೊಂದು ಪಕ್ಷದ ಏನು ಕಾರ್ಯಕರ್ತರು ಅವ್ರನ್ನ ಕರ್ಕೊಂಡು ಬರುವಂತ ವ್ಯವಸ್ಥೆಗಳನ್ನು ರಿಕ್ಷಾ ಮಾಡಿಕೊಂಡಾಗಿರ್ಬೋದು ಅಥವಾ ವಾಹನಗಳನ್ನು ಕಳಿಸಿ ಮತಗಟ್ಟೆಗೆ ಕರ್ಕೊಂಡು ಬರುವಂತ ವ್ಯವಸ್ಥೆಗಳು ಕೂಡ ಅಲ್ಲಲ್ಲಿ ನಡೆದನ್ನು ನಾವು ನೋಡಿದ್ದೇವೆ. ಓಕೆ ಸರ್. ಸರ್, ಒಟ್ಟಾರೆಯಾಗಿ ವ್ಯವಸ್ಥೆ ಹೇಗೆ ನಡೀತಾ ಇದೆ? ಅಂದ್ರೆ ಅಧಿಕಾರಿಗಳ ಒಂದು ನಿರ್ವಹಣೆ ಹೇಗೆ ನಡೀತಾ ಇದೆ? ಅಂದ್ರೆ ಒಟ್ಟಾರೆ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ? ಒಟ್ಟಾರೆಗೆ ಹೇಳ್ಬೇಕಾದ್ರೆ ಪುತ್ತೂರು ವಿಧಾನಸಭೆ 2023 ಚುನಾವಣೆ ಬಹಳ ಶಾಂತಿಯುತವಾಗಿ, ಯಾವುದೇ ಒಂದು ಗೊಂದಲಗಳಿಲ್ಲದೆ ಬಹಳ ಶಾಂತಿಯುತವಾಗಿ ನಡೆದಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಕಳೆದ ನಾವು 2 ದಿನಗಳ ಹಿಂದೆ ಈ ವಯೋವೃದ್ಧರು ಏನಿದ್ದಾರೆ, 80 ವರ್ಷ ದಾಟಿದವರು ಏನಿದ್ದಾರೆ, ಮತ್ತೆ ವಿಕಲಚೇತನರು, ವಿಶೇಷಚೇತನರು ಯಾರಿದ್ದಾರೆ, ಅವರನ್ನೆಲ್ಲ ಕೂಡ ಮನೆ ಮನೆಗೆ ಹೋಗಿ ಮತದಾನವನ್ನು ಮಾಡುವಂತ ಒಂದು ಕಾರ್ಯವನ್ನು ಅಧಿಕಾರಿಗಳು ಮಾಡಿದ್ರು. ಈ ನಿಟ್ಟಿನಲ್ಲಿ ಇವತ್ತು ಎಲ್ಲಿ ಕೂಡ ಅಂತದೊಂದು ಏನು ಈ ವಿಶೇಷ ಚೇತನರಾಗಿರ್ಬೋದು ಅಥವಾ ತುಂಬಾ ವಯೋವೃದ್ಧರು ಮತಗಟ್ಟೆಯಲ್ಲಿ ಬರೋದು ಕಂಡು ಬಂದಿಲ್ಲ. ಒಟ್ಟಾರೆಯಾಗಿ ಅಧಿಕಾರಿಗಳು ಕೂಡ ಮತ್ತೆ ಪೊಲೀಸ್ ವ್ಯವಸ್ಥೆ ಸೂಕ್ಷ್ಮವಾದ ಬಂದೋಬಸ್ತನ್ನು ವ್ಯವಸ್ಥೆ ಮಾಡಿದ್ದರ ಮೂಲಕ ಬಹಳ ಶಾಂತಿಯುತವಾಗಿ ಯಾವುದೇ ಗೊಂದಲಗಳಿಗೆ ಎಲ್ಲಿ ಕೂಡ ಕಂಡು ಬಂದಿಲ್ಲ.
ಹಾ ಹಾ ಎಲ್ಲಿ ಕೂಡ. ಮತ್ತೊಂದು ವಿಶೇಷ ಏನಂದ್ರೆ ದಿವ್ಯಾ, ಹಾ ಕೆಲವೊಂದು ಮತಗಟ್ಟೆ ಈಗಾಗಲೇ ಮುಂಡೂರು ಮತಗಟ್ಟೆಯಲ್ಲಿ ನೋಡಿದೆ ನಾವು. ಹಾ ಮತಗಟ್ಟೆಯಲ್ಲಿ ಏನು ಬೂತ್ ಮಾಡಿದ್ರು, ಅಲ್ಲಿ ಬೂತ್ ಅಲ್ಲಿ ಬರುವಂತ ಮತದಾರರಿಗೆ ಪಾನೀಯ ವ್ಯವಸ್ಥೆಗಳು ಕೂಡ ಮಾಡಿದ್ರು. ಪಾನೀಯವನ್ನು ಹಂಚುವ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದು ಕೂಡ ಕಂಡು ಬರ್ತಾ ಇತ್ತು. ಓಕೆ, ಅಂದ್ರೆ ಒಟ್ಟಾರೆಯಾಗಿ ತುಂಬಾ ಚೆನ್ನಾಗಿ ನಡೀತು ಈ ಒಂದು ಮತದಾನ ಅಂತ ಹೇಳ್ಬೋದು. ಹೌದು, ಒಂದು ರೀತಿಯಲ್ಲಿ ಇದೊಂದು ಹಬ್ಬದ ಹಾಗೆ, ಒಂದು ಹಬ್ಬದ ವಾತಾವರಣ ಒಂದು ಕೆಲವೊಂದು ಮತಗಟ್ಟೆಯಲ್ಲಿ ಕಾಣ್ಬೋದು. ಈಗ ಒಲಮುಗುರು ಗ್ರಾಮ ಪಂಚಾಯತಿ ನೋಡುದಾದ್ರೆ, ಈಗ ಒಲಮುಗುರು ಮತಗಟ್ಟೆಯಲ್ಲಿ ಒಂದು ಹಬ್ಬದ ವಾತಾವರಣ ಇತ್ತು. ಅಂದ್ರೆ ಬಹಳಷ್ಟು ಜನ ಅಲ್ಲಿ ಮಧ್ಯಾಹ್ನ ಸಂಜೆ ಆಗ್ರು ಬೆಳಿಗ್ಗೆಯಿಂದ ಕೂಡ ಬಹಳಷ್ಟು ಜನ ಬಂದು ಮತದಾನ ಮಾಡ್ತಾ ಇದ್ರು. ಮತ್ತೆ ಒಂದು ಹಬ್ಬದ ವಾತಾವರಣ ಕೂಡ ನಾವು ಪ್ರತಿ ಮತಗಟ್ಟೆಯಲ್ಲಿ ಕಾಣ್ತಾ ಇತ್ತು. ಅಂದ್ರೆ ಈ ಬಾರಿ ತುಂಬಾ ಆಸಕ್ತಿ ವಹಿಸ್ಕೊಂಡು ಮತದಾನಕ್ಕೆ ಬಂದಿದ್ದಾರೆ. ಅದು ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದಲ್ವಾ ಸರ್? ಹೌದೌದೌದು, ಬಹುತೇಕ ಜನರಿಗೆ ಒಂದು ಆಸಕ್ತಿ ಅಂದ್ರೆ ಒಂದು ಕುತೂಹಲ ಇತ್ತು. ಒಂದು ಪುತ್ತೂರು ವಿಧಾನಸಭಾ ಕ್ಷೇತ್ರ ಅಂದ್ರೆ ಏನಾಗ್ತದೆ, ಇಲ್ಲಿ ಒಂದು ತ್ರಿಕೋನ ಸ್ಪರ್ಧೆ ಇತ್ತು, ಆ ಒಂದು ಕುತೂಹಲ ಆಗಿರ್ಬೋದು. ಮತ್ತೆ ಒಂದು ಯುವ ಜನರಲ್ಲಿ ಹೆಚ್ಚಿನಂತ ಆಸಕ್ತಿ. ಹೌದು, ಈಗಾಗಲೇ ಇಲ್ಲಿ ಯುವ ಮತದಾರರು ಈ ಬಾರಿ ಹೆಚ್ಚಿದ್ದಾರೆ. ಹೊಸ ಮತದಾರರು 10,869 ಮಂದಿ ಇದ್ದಾರೆ. ಹಾಗಾಗಿ ಅವರಿಗೊಂದು ಹುರುಪು ಇದೆ, ಒಂದು ಮತದಾನ ಮಾಡ್ಬೇಕು ಅಂತ ಹೇಳಿ. ಹೌದು, ಎರಡು ರಾಷ್ಟ್ರೀಯ ಪಕ್ಷಗಳ ನಡುವೆ ಇಲ್ಲಿ ಪಕ್ಷೇತರ ಅಭ್ಯರ್ಥಿ ಕೂಡ ಒಂದು ಜಿದ್ದಾಜಿದ್ದಿನ ಹೋರಾಟ ಮಾಡ್ತಾ ಇರೋದು. ಮತ್ತೆ ಆ ಪಕ್ಷೇತರ ಅಭ್ಯರ್ಥಿಗೆ ಒಂದಷ್ಟು ಯುವ ಜನರು ಕೂಡ ಸಹಕಾರನ ಒಂದು ಏನಂತ ಹೇಳ್ತಾರೆ, ಅದಕ್ಕೆ ಸಪೋರ್ಟ್ ನೀಡ್ತಿರೋದು ಕೂಡ ಇಲ್ಲಿ ಕಂಡು ಬರ್ತಾ ಇತ್ತು. ಆ ನಿಟ್ಟಿನಲ್ಲಿ ಕೂಡ ಯುವ ಜನರು ಮತಗಟ್ಟೆಯತ್ತ ಧಾವಿಸಿ ಬರೋದನ್ನ ನಾವು ಕಾಣ್ಬೋದು. ಕೆಲವೊಂದು ಕಡೆ ಈ ಮಾದರಿ ಮತಗಟ್ಟೆಗಳನ್ನ ನಿರ್ಮಿಸಿದ್ದಾರೆ. ನಿಮ್ಮ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಮಾದರಿ ಮತಗಟ್ಟೆಗಳು ಇದೆಯಾ ಸರ್? ಇಲ್ಲಿ ಕಡೆಯಲ್ಲಿ ಇಲ್ಲ, ಮಾದರಿ ಮತಗಟ್ಟೆಯಲ್ಲಿ ಇಲ್ಲ. ಓಕೆ ಓಕೆ, ಆದ್ರೂ ಕೂಡ ಒಂದು ಹಬ್ಬದ ವಾತಾವರಣ ಇತ್ತಲ್ವಾ? ಹಬ್ಬದ ವಾತಾವರಣ ಅದೊಂದು ನಿಜವಾಗಿ ಹೇಳ್ಬೋದು. ಒಂದು ಹಬ್ಬದ ಎಲ್ಲರೂ ಕೂಡ ಖುಷಿಯಾಗಿ ಒಂದು ಬಂದು ಮತಗಟ್ಟೆಯಲ್ಲಿ ಬಂದು ಮತ ಚಲಾಯಿಸೋನು ಈ ಬಾರಿಯ ನಾವು ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಕಂಡಿದ್ದೇವೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಒಂದು ವಿಸ್ತಾರವಾಗಿ ಮಾಹಿತಿಯನ್ನ ನೀಡಿದ್ದೀರಾ, ಧನ್ಯವಾದಗಳು. ಥ್ಯಾಂಕ್ ಯು. ಇವರ ಮಾತಿನ ಪ್ರಕಾರ ಅಂದ್ರೆ ಶ್ರೀ ಕಜಮಾರ್ ಅವರು ಹೇಳಿರೋ ಪ್ರಕಾರ ಅಂದ್ರೆ ಯಾವುದೇ ಸಮಸ್ಯೆ ಇಲ್ಲದೆ ತುಂಬಾ ಅದ್ಭುತವಾಗಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಮತದಾನ. ಇದು ನಿಜವಾಗ್ಲೂ ಒಂದು ಉತ್ತಮ ಬೆಳವಣಿಗೆ ಅಂತ ಹೇಳ್ಬೋದು. ನಾಯಕರನ್ನ ಆಯ್ಕೆ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆದೆ ಸುಸೂತ್ರವಾಗಿ ಎಲ್ಲ ಕೆಲಸಗಳು ಆದ್ರೆ ತುಂಬಾ ಒಳ್ಳೆಯದು. ಯಾಕಂದ್ರೆ ಜನ ಕೂಡ ಎಷ್ಟೋ ದಿನದಿಂದ ಕಾಯ್ತಾ ಇರ್ತಾರೆ, ನಮ್ಮ ನಾಯಕನನ್ನ ಆಯ್ಕೆ ಮಾಡ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಅಡಚಣೆಗಳಾದ್ರೆ ಅವರಿಗೂ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಅವರು ಒಂದು ಆಸಕ್ತಿಯನ್ನ ಇಟ್ಕೊಂಡು ಬಂದಿರ್ತಾರೆ, ಆ ಆಸಕ್ತಿ ಹೊರಟೋಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಎಲ್ಲವೂ ಕೂಡ ಅಚ್ಚುಕಟ್ಟಾಗಿ ನಡೀತಾ ಇದೆ ಅಂತ ಹೇಳಿ ನಮ್ಮ ಪ್ರತಿನಿಧಿಯವರು ಹೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಅಪ್ಡೇಟ್ಸ್ ಗಳನ್ನ ಪಡ್ಕೊಳ್ಳೋಣ. ನಮ್ಮ ಜೊತೆ ನಮ್ಮ ಪ್ರತಿನಿಧಿ ನಿಶಾ ಕಿರಣ್ ಅವರಿದ್ದಾರೆ. ಸರ್ ನಮಸ್ತೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ಸರ್ ಹೇಗಿದೆ ಚುನಾವಣೆ ನಿಮ್ಮ ಕ್ಷೇತ್ರದಲ್ಲಿ? ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಹೇಳ್ಬೇಕಾದ್ರೆ ಬೆಳಿಗ್ಗೆ 7 ಗಂಟೆಯಿಂದ ಮತದಾನ ಆರಂಭಗೊಂಡಿದೆ. ನಮ್ಮ ಸುಮಾರು 249 ಮತಗಟ್ಟೆಗಳಲ್ಲಿ ಮತದಾನ ನಡೀತಾ ಇದೆ ಬೆಳಿಗ್ಗೆಯಿಂದ. ಕೆಲವೊಂದು ಮತಗಟ್ಟೆಗಳಲ್ಲಿ ತಾಂತ್ರಿಕ ತೊಂದರೆಗಳು ಉಂಟಾಗಿದ್ರು ಅಲ್ಲಿ ಇದ್ದಂತಹ ಅಧಿಕಾರಿಗಳು ಅದನ್ನು ನಿಭಾಯಿಸಿದ್ದಾರೆ. ಮತ್ತೆ ಹೆಚ್ಚಿನ ಕಡೆಗಳಲ್ಲಿ ಮತದಾನ ನಿಧಾನಗತಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಬೆಳಗ್ಗಿನಿಂದಲೇ ಮತಗಟ್ಟೆಯಲ್ಲಿ ಜನರು ಬರ್ತಾ ಇದ್ದಾರೆ. ಮಧ್ಯಾಹ್ನ ವೇಳೆಯಲ್ಲಿ ಈಗಾಗಲೇ ಹೆಚ್ಚಿನ ಮತಗಟ್ಟೆಗಳು ಖಾಲಿಯಾಗಿದ್ದು, ಮತ್ತೆ ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ನಿಮಗೆ ಮಧ್ಯಾಹ್ನದ ವೇಳೆ ತುಂಬಾ ಜನ ವಿರಳವಾಗಿದ್ರು. ಆದ್ರೆ ಆ ಹೊತ್ತಿಗಾಗಿ ಒಂದು 50% ಮತದಾನ ನಡೆದಿತ್ತು ಎಲ್ಲಾ ಕಡೆಗಳಲ್ಲಿ. ಬೆಳಿಗ್ಗೆ ಹೊತ್ತಲ್ಲಿ 50% ಆಗಿತ್ತು, ಮಧ್ಯಾಹ್ನ ಆಗುವಾಗ 50% ಆಗಿತ್ತು ಮೇಡಮ್ ಸ್ವಲ್ಪ ಹೆಚ್ಚಿನ ಕಡೆಗಳಲ್ಲಿ. ಓಕೆ, ಈಗ ಸಂಜೆ ಹೊತ್ತಿಗೆ ಹೇಗಿದೆ ಸರ್ ವಾತಾವರಣ? ನಮ್ಮ ವಾತಾವರಣ ಟೋಟಲ್ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ 3 ಗಂಟೆಯವರೆಗೆ 62% ಮತದಾನ ಆಗಿತ್ತು.
ಓಕೆ ಸರ್. ಪ್ರತಿ 2 ಗಂಟೆಗಳಿಗೊಮ್ಮೆ ನಮಗೆ ಅಪ್ಡೇಟ್ ಕೊಡ್ತಾ ಇರ್ತಾರೆ. ಓಕೆ ಓಕೆ. ಈಗ 3 ಗಂಟೆಗೂ 60 ಇದಾಗಿದೆ, 60% ಆಗಿದೆ. ಓಕೆ. ಕಾಂಗ್ರೆಸ್ ಅಭ್ಯರ್ಥಿಯವರು ರಮನಾಥ್ ರೈ ಅವರು ಕೂಡ ಮತ ಚಲಾಯಿಸಿದ್ರು, ಅದೇ ರೀತಿಯಾಗಿ ರಾಜೇಶ್ ನಾಯಕ್ ಅವರು ಕೂಡ ಮತವನ್ನ ಚಲಾಯಿಸಿದ್ರು ಅಲ್ವಾ ಸರ್? ಹೌದು, ನಮ್ಮ ಇವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಬೆಳ್ಳಿಪಾಡಿ ರಮನಾಥ ರೈ ಅವರು ಕಳ್ಳಿಗಿ ಗ್ರಾಮದ ತುಳಂಬಿಲದ ಚರ್ಚ್ ಶಾಲೆಯಲ್ಲಿ ಅವರು ಅವರ ಕುಟುಂಬದ ಸದಸ್ಯರೊಂದಿಗೆ ಹೋಗಿ ಮತದಾನ ಮಾಡಿದ್ದಾರೆ. ಓಕೆ. ಅವರ ಕುಟುಂಬ ಸದಸ್ಯರೊಂದಿಗೆ ಹೋಗಿದ್ರು? ಹೌದು ಓಕೆ. ಹೌದೌದು, ಅವರ ಪತ್ನಿ ಪುತ್ರಿ ಅವರ ಜೊತೆ ಹೋಗಿ ಅಲ್ಲಿ ಮತದಾನ ಮಾಡಿದ್ದಾರೆ ಅವರು. ಓಕೆ ಸರ್. ಮತ್ತೆ ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಉಳಿಪಾಡಿ ಗುತ್ತು ರಾಜೇಶ್ ನಾಯ್ಕ್ ಅವರು ಕೂಡ ಅವರು ಬಂಟ್ವಾಳ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಅಭ್ಯರ್ಥಿಯಾಗಿದ್ರು. ಅವರು ಮಂಗಳೂರು ಉತ್ತರ ಕ್ಷೇತ್ರದವರಾಗಿದ್ದಾರೆ. ಅವರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ತೆಂಕೈಡಪ್ಪದವು ಸ್ವಾಮಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಬೆಳಿಗ್ಗೆ ಪ್ರಥಮವಾಗಿ ಅವರು ಮತ ಚಲಾವಣೆ ಮಾಡಿದ್ದಾರೆ. ಅಂದ್ರೆ ಸುಮಾರು 6:30 ಗಂಟೆಗೆ ಸರತಿ ಸಾಲಿನಲ್ಲಿ ಬಂದು ನಿಂತು ಪ್ರಥಮವಾಗಿ ಅವರು ಮತ ಚಲಾವಣೆ ಮಾಡಿದ್ದಾರೆ. ಇದು ಹೌದು, ನಮ್ಮದೀಗ ಒಬ್ರು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಇದ್ದಾರೆ ಪುರುಷೋತ್ತಮ್ ಅಂತ ಹೇಳಿ. ಅವರು ಕೂಡ ಅವರು ಇಡಕಿದ ಗ್ರಾಮದ ಕೋಲ್ಪೆ ನಮ್ಮ ಸೂರ್ಯ ಶಾಲೆಯಲ್ಲಿ ಮತದಾನ ಮಾಡಿದ್ದಾರೆ ಬೆಳಿಗ್ಗೆ. ಓಕೆ. ಇದು ಬಂಟ್ವಾಳ ಕ್ಷೇತ್ರದ ಒಂದು ಚಿತ್ರಣ. ಇನ್ನು ಪುತ್ತೂರು ಕ್ಷೇತ್ರದ ಬಗ್ಗೆ ಮಾತಾಡೋದಾದ್ರೆ ನಿಮ್ಮ ವ್ಯಾಪ್ತಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್ ಇದೆ ಸರ್? ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತಹ ಹೆಚ್ಚಿನ ಕಡೆಗಳಲ್ಲಿ ಈಗ ಯಾವುದೇ ಸಮಸ್ಯೆ ಇಲ್ಲ ಮೇಡಮ್ ಬೆಳಗಿನಿಂದ. ಅದೇ ಇದು ಬಂಟ್ವಾಳದಾಗೆ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳಿತ್ತು, ಅದನ್ನೆಲ್ಲ ನಿಭಾಯಿಸಿಕೊಂಡು ಹೋಗಿದ್ದಾರೆ. ಅಂದ್ರೆ ಈ ಸಣ್ಣ ಪುಟ್ಟ ಅಂದ್ರೆ ಸಮಸ್ಯೆಗಳಿಂದಾಗಿ ಏನಾದ್ರು ತುಂಬಾ ಡಿಲೇ ಆಗಿದ್ದು ಆತರ ಏನಾದ್ರು ಇದೆಯಾ ಸರ್? ಇಲ್ಲ, ಆತರ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ನಮ್ಮ ವ್ಯಾಪ್ತಿಗೆ ಬರುವಂತ ಪ್ರದೇಶದಲ್ಲಿ ಆತರ ಏನು ಆದಂತ ಬಗ್ಗೆ ಮಾಹಿತಿ ಇಲ್ಲ ಮೇಡಮ್ ಇವರಿಗೆ. ಅದನ್ನ ಆ ಕೂಡ್ಲೆ ಸರಿ ಮಾಡಿದ್ದಾರೆ, ಸಣ್ಣ ಪುಟ್ಟ ವಿಳಂಬಗಳನ್ನ ಸರಿ ಮಾಡಿದ್ದಾರೆ. ಓಕೆ. ಹೌದು ಹೌದು ಹೌದು. ಓಕೆ. ಏನಾದ್ರು ಅಂದ್ರೆ ಇವ್ ಜನರ ಅಭಿಪ್ರಾಯ ಏನು ಸರ್? ಅಂದ್ರೆ ಏನ್ ಹೇಳ್ತಾ ಇದ್ದಾರೆ ಮತದಾನದ ಬಗ್ಗೆ? ಒಂದು ಆಸಕ್ತಿಯನ್ನ ತೋರಿಸ್ತಾ ಇದ್ದಾರ? ಹೌದು ಮೇಡಮ್, ಎಲ್ಲ ಕಡೆ ಈಗ ನಮ್ಮ ಬಂಟ್ವಾಳ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ಮಧ್ಯೆ ಒಂದು ಸ್ಪರ್ಧೆ ಇದೆ. ಅದೇ ರೀತಿ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯನ್ನು ನೋಡ್ಬೇಕಾದ್ರೆ ಬಿಜೆಪಿ ಕಾಂಗ್ರೆಸ್ ಹಾಗೂ ಪಕ್ಷೇತರ ಅಭ್ಯರ್ಥಿ ತ್ರಿಕೋನ ಸ್ಪರ್ಧೆಯಲ್ಲಿ ಏರ್ಪಟ್ಟಿದೆ. ಎಲ್ಲಾ ಕಡೆಗಳಲ್ಲಿಯೂ ಭಾರಿ ಕುತೂಹಲ ಇದೆ. ಆಯಾ ಪಕ್ಷದ ಕಾರ್ಯಕರ್ತರು ಏನಿದ್ದಾರೆ ಅವರು ನಮ್ಮ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸ್ತಾರೆ ಅನ್ನುವಂತ ಒಂದು ಇದ್ದಾರೆ ಮೇಡಮ್ ಅವರು. ಓಕೆ ಸರ್, ಈ ಮತದಾನಕ್ಕೆ ಮುಂಚಿತವಾಗಿ ಅಂದ್ರೆ ಯಾರು ವೃದ್ಧರಿದ್ದಾರೆ, ಅದೇ ರೀತಿಯಾಗಿ ವಿಶೇಷ ಚೇತನರು ಯಾರಿದ್ದಾರೆ ಅಂತವರಿಗೆ ಒಂದು ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಮುಂಚಿತವಾಗಿ ಅವರ ಮನೆಗೆ ಹೋಗಿ ಮತವನ್ನ ಸಂಗ್ರಹ ಮಾಡುವಂಥದ್ದು. ಈ ವ್ಯವಸ್ಥೆ ನಿಮ್ಮ ವ್ಯಾಪ್ತಿಯಲ್ಲಿ ಎಷ್ಟು ಮಟ್ಟಕ್ಕೆ ಒಂದು ಉತ್ತಮವಾಗಿ ಮೂಡಿ ಬಂದಿದೆ ಸರ್? ಹೌದು ಮೇಡಮ್, ಈ ಒಂದು ಸರ್ಕಾರದ ಈ ಬಾರಿ ಆಗುತ್ತದೆ ಈ ಭಾಗದಲ್ಲೆಲ್ಲ. ಅವರು ವೃದ್ಧರು ಇರ್ತಾರೆ, ಅವರಿಗೆ ಚುನಾವಣೆ ಬರುವಂತ ವ್ಯವಸ್ಥೆ ಇರೋದು, ಬರ್ಲಿಕ್ಕೆ ಆಗುದಿಲ್ಲ ಅಂತ ವ್ಯವಸ್ಥೆ ಮಾಡಿರುವಂತದ್ದು ಅಭಿಪ್ರಾಯ ಬಂತು. ಓಕೆ ಸರ್, ನನ್ಗೆ ನಿಮ್ಮ ಧ್ವನಿ ಕ್ಲಿಯರ್ ಆಗಿ ಕೇಳ್ತಾ ಇಲ್ಲ. ಓಕೆ, ಇವಿಷ್ಟು ವಿಟ್ಲ ಅದೇ ರೀತಿಯಾಗಿ ಒಂದು ಬಂಟ್ವಾಳ ಕ್ಷೇತ್ರದ ಒಂದು ಮಾಹಿತಿ. ತಾಂತ್ರಿಕ ದೋಷದಿಂದ ಸ್ವಲ್ಪ ಅಡಚಣೆ ಆದ ಕಾರಣ ಎಲ್ಲಾ ಮಾಹಿತಿಯನ್ನ ಸಂಪೂರ್ಣವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ಇನ್ನಷ್ಟು ಪ್ರತಿನಿಧಿಗಳಿಂದ ನಾವು ಪಡ್ಕೊಳ್ತಾ ಹೋಗ್ತೇವೆ. ಇಲ್ಲಿ ನಾವು ಗಮನಿಸಬಹುದು ವೃದ್ಧರ ಒಂದು ಆಸಕ್ತಿಯನ್ನ ತಮ್ಮ ಕುಟುಂಬದ ಜೊತೆ ಬಂದು ಕುಟುಂಬದ ಸಹಾಯದ ಜೊತೆಗೆ ಅವರು ಮತವನ್ನ ಚಲಾಯಿಸ್ತಾ ಇರುವಂತದ್ದು. ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳಾಗಿದ್ರೂ ಕೂಡ ಅದನ್ನ ಆ ಕೂಡಲೇ ಸರಿಪಡಿಸಿ ಮತದಾರರಿಗೆ ಸಮಸ್ಯೆ ಆಗದೆ ಇರೋ ರೀತಿಯಲ್ಲಿ ನಿರ್ವಹಿಸಿಕೊಂಡು ಹೋಗಿದ್ದಾರೆ ಅಂತ ನಮ್ಮ ಪ್ರತಿನಿಧಿಗಳು ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ರು. ಇದು ನಿಜವಾಗ್ಲೂ ಒಂದು ಉತ್ತಮ ರೀತಿಯ ಒಂದು ನಿರ್ವಹಣೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮತದಾರರ ಆಸಕ್ತಿಯನ್ನ ನಾವು ಯಾವತ್ತೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಯಿಂದಾಗಿ. ಹಾಗಾಗಿ ಕೆಲವೊಂದಷ್ಟು ವಿಳಂಬಗಳಾದ್ರೂ ಕೂಡ
ಮತದಾನ ಸುಸೂತ್ರವಾಗಿ ನಡೀತಾ ಇದೆ. ಬೇರೆ ಬೇರೆ ಮತಗಟ್ಟೆಗಳ ದೃಶ್ಯಗಳನ್ನ ನಾವು ನಿಮ್ಗೆ ತೋರಿಸ್ತಾ ಇದ್ದೇವೆ. ಪುತ್ತೂರಿನ ವಿವಿಧ ಗ್ರಾಮಗಳ ವಿವಿಧ ಮತಗಟ್ಟೆಗಳ ಒಂದು ದೃಶ್ಯಗಳನ್ನ ತೋರಿಸ್ತಾ ಇದ್ದೇವೆ. ಒಟ್ಟು 220 ಮತಗಟ್ಟೆಗಳನ್ನ ನಾವು ಕವರ್ ಮಾಡ್ತಾ ಇದ್ದೇವೆ. 220 ಮತಗಟ್ಟೆಗಳನ್ನ ಕೂಡ ನಾವು ತೋರಿಸ್ತಾ ಇದ್ದೇವೆ ನಿಮಗೆ. ಹಾಗೂ ಬಹುತೇಕ ಮತಗಟ್ಟೆಗಳಲ್ಲಿ ಏನೇನು ಅಪ್ಡೇಟ್ಸ್ ಇದೆ ಅಂತ ಹೇಳಿ ಎಲ್ಲವನ್ನ ನಾವು ನಿಮಗೆ ತಲುಪಿಸ್ತಾ ಇದ್ದೇವೆ. ಒಂದು ಕಡೆ ಪಕ್ಷಗಳ ಉತ್ಸಾಹ, ಪಕ್ಷದ ಬೆಂಬಲಿಗರ ಉತ್ಸಾಹ ಇದೆ. ಇನ್ನೊಂದು ಕಡೆ ಮತದಾರರ ಒಂದು ಉತ್ಸಾಹ ಇದೆ. ಅವರಿಗೆ ಅವರ ನಾಯಕನನ್ನ ಆಯ್ಕೆ ಮಾಡುವಂತಹ ಒಂದು ಉತ್ಸಾಹ ಇದ್ರೆ, ಈ ಕಡೆ ಪಕ್ಷದ ಬೆಂಬಲಿಗರಿಗೆ ಇವತ್ತು ಒಂದು ಅವರ ಭವಿಷ್ಯವನ್ನ ನಿರ್ಧರಿಸುವಂತ ದಿನ ಆಗಿರುತ್ತೆ. ಆ ಒಂದು ಉತ್ಸಾಹ ಇನ್ನೊಂದು ಕಡೆ. ಆದ್ರೆ ಒಟ್ಟಾರೆಯಾಗಿ ಈ ಒಂದು ಫಲಿತಾಂಶ ಸಿಗುವಂಥದ್ದು ಮೇ 13ಕ್ಕೆ. ಅಲ್ಲಿಯವರೆಗೆ ಎಲ್ಲರೂ ವೆಯ್ಟ್ ಮಾಡಲೇಬೇಕಾಗುತ್ತೆ. ಇವತ್ತು ಏನು ಸಿಗುತ್ತೆ, ಏನು ಫಲಿತಾಂಶ ಸಿಗ್ಲಿಕ್ಕಿದೆ ಅಂತ ಹೇಳಿ. ಈಗ ಮಚ್ಚಿಮಲೆ ಗಟ್ಟೆಯನ್ನ ನೋಡ್ತಾ ಇದ್ದೇವೆ. ಇಲ್ಲಿ ಕೂಡ ನೋಡ್ತಾ ಇರ್ಬೋದು ಕ್ಯೂನಲ್ಲಿ ನಿಂತಿರುವಂತದ್ದು. ಯಾವತ್ತು ನಮಗೆ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಹಿಂಜರಿಕೆ, ಯಾರಪ್ಪ ನಿಲ್ತಾರೆ ಅಂತ ಹೇಳಿ. ಅಷ್ಟುದ್ದ ಕ್ಯೂನಲ್ಲಿ ನಿಂತ್ಕೊಳ್ಬೇಕಲ್ಲ, ಯಾರಿಗ್ ಬೇಕಾ ಉಸಾಬ್ರಿ, ನಮಗ್ ಬೇಡ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಇವತ್ತು ಕ್ಯೂನಲ್ಲಿ ನಿಂತ್ರೂ ಪರವಾಗಿಲ್ಲ, ನಾವು ವೋಟ್ ಹಾಕಿಯೇ ಸಿದ್ಧ. ನನ್ನ ನಾಯಕನಿಗೆ, ನನ್ನ ಪಕ್ಷಕ್ಕೆ ನಾನು ವೋಟ್ ಹಾಕ್ತೇನೆ, ನನ್ನ ಊರು ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಆ ಕ್ಯೂನಲ್ಲಿ ನಿಂತ್ರೂ ಪರವಾಗಿಲ್ಲ. ಒಂದು ದಿವಸ ಅಲ್ಲ ಕ್ಯೂನಲ್ಲಿ ನಿಲ್ಲೋದು, 5 ವರ್ಷದ ತನಕ ನಮ್ಮ ಪುತ್ತೂರನ್ನ ಅಭಿವೃದ್ಧಿ ಮಾಡೋದಕ್ಕಿರುವಂತ ಒಂದು ಅವಕಾಶಕ್ಕೆ ನಾನು ಯಾಕೆ ಕಲ್ಲು ಹಾಕ್ಲಿ ಅಂತ ಹೇಳಿ ನಿಂತಿರುವಂತ ಒಂದು ಸಂದರ್ಭ ಇದು. ಮಚ್ಚಿಮಲೆ ಮತಗಟ್ಟೆಯ ಒಂದು ದೃಶ್ಯ ಇದು. ಪುರುಷರಿಗೆ ಮತ್ತು ಮಹಿಳೆಯರಿಗೆ ಒಂದು ಸಪರೇಟ್ ಆದಂತಹ ಲೈನ್ಗಳಿರ್ತದೆ. ಬೆಳಗ್ಗಿನಿಂದಲೇ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. 7 ಗಂಟೆಗೆ ಆರಂಭ ಆಗಿದೆ. 7 ಗಂಟೆಯಿಂದಲೇ ಒಂದು ಕ್ಯೂ 7 ಗಂಟೆಗೆ ಶುರುವಾಗಿತ್ತು, ಇನ್ನು 6 ಗಂಟೆ ತನಕ ಇದೆ. ಮಧ್ಯಾಹ್ನದ ಬಿಸಿಲಲ್ಲಿ ಸ್ವಲ್ಪ ಮಂಕಾದ್ರೂ ಕೂಡ ಸಂಜೆ ಹೊತ್ತಿಗೆ ಮಳೆ ಬರುವಂತಹ ಸಂದರ್ಭದಲ್ಲಿ ಅಷ್ಟೊಂದೇನು ಮಂಕಾಗಿರೋ ತರ ಕಾಣ್ತಾ ಇಲ್ಲ ಜನ. ಬೆಳಿಗ್ಗೆ ನೋಡಿದ್ವಿ ಒಡಿಯೂರು ಶ್ರೀಗಳಿಂದ ಮತದಾನ ಆಯಿತು. ಈಗ ಲಕ್ಷ್ಮೀ ದೇವಿ ಬೆಟ್ಟದ ಧರ್ಮದರ್ಶಿಗಳಾಗಿರುವಂತಹ ಐತಪ್ಪ ಸಪಲ್ಯ ಅವರಿಂದ ಕೂಡ ಮತದಾನ ಆಗಿದೆ. ಈ ರೀತಿಯಾಗಿ ಸ್ವಾಮೀಜಿಗಳು ಮತದಾನವನ್ನ ಮಾಡೋ ಮೂಲಕ ರಾಜಕೀಯವಾಗಿಯೂ ಕೂಡ ಅವರ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಅಂದ್ರೆ ರಾಜಕೀಯ ಅಂತ ಹೇಳಿದ್ರೆ ಅದು ಆಡಳಿತಾತ್ಮಕ ಅಂತ ಹೇಳ್ಬೋದು. ಆಡಳಿತದಲ್ಲಿ ಏನಾದ್ರೂ ಬದಲಾವಣೆಗಳನ್ನ ತರಬೇಕು ಅಂತ ಹೇಳಿದ್ರೆ ನನ್ನ ಅಧಿಕಾರವನ್ನ ನನ್ನ ಹಕ್ಕನ್ನ ನಾನು ಚಲಾಯಿಸಬೇಕು ಅಂತ ಹೇಳಿ ಸ್ವಾಮೀಜಿಗಳು ಅಂದ್ರೆ ಧರ್ಮಗುರುಗಳು ತೋರಿಸ್ತಾ ಇರುವಂತದ್ದು ಎಷ್ಟೋ ಜನರಿಗೆ ಇದು ಇನ್ಸ್ಪಿರೇಷನ್ ಆಗುವಂಥದ್ದು. ಹಾಗಾಗಿ ಪುತ್ತೂರಿನ ಜನತೆಗಳಿಗೆ
ಲಕ್ಷ್ಮೀದೇವಿ ಬೆಟ್ಟದ ಐತಪ್ಪ ಸಪಲ್ಯ ಅವರು ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ. ಧರ್ಮದರ್ಶಿಗಳು ಇವರು, ಲಕ್ಷ್ಮೀದೇವಿ ಬೆಟ್ಟದ ಧರ್ಮದರ್ಶಿಗಳಾಗಿರುವಂತಹ ಐತಪ್ಪ ಸಪಲ್ಯ ಅವರು ಈ ಒಂದು ಸಂದೇಶವನ್ನ ನೀಡ್ತಾ ಇದ್ದಾರೆ ಈ ಮೂಲಕ. ಗಂಟೆ 5 ಆಯ್ತು, ಇನ್ನು 1 ಗಂಟೆ ಮಾತ್ರ ಬಾಕಿ ಇರೋದು. 1 ಗಂಟೆ ಬಾಕಿ ಇರೋದು. ಕ್ಯೂನಲ್ಲಿ ನಿಂತರೂ ಪರವಾಗಿಲ್ಲ, ಒಂದ್ಸಲ ಹೋಗಿ ವೋಟ್ ಮಾಡಿ. ಯಾಕಂದ್ರೆ ಮತದಾನ ಬಹಿಷ್ಕಾರ ಅಂತೆಲ್ಲ ಹೇಳೋದು ನಿಜವಾಗ್ಲೂ ತಪ್ಪಾಗುತ್ತೆ. ನಾವು ಏನಾದ್ರೂ ಒಂದು ಪ್ರಶ್ನೆ ಮಾಡ್ಬೇಕು, ನಮ್ಮ ಊರಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಹೇಳಿದ್ರೆ ಅದರ ಅಧಿಕಾರ ನಮಗ್ ಬೇಕು. ಒಂದು ಪಕ್ಷವನ್ನು ಗೆಲ್ಲಿಸುವುದು ಅಥವಾ ಒಬ್ಬರನ್ನು ಗೆಲ್ಲಿಸುವ ಒಂದು ಪ್ರಕ್ರಿಯೆಯನ್ನು ಅಲ್ಲಿ ಪಾಲ್ಗೊಳ್ಳಬೇಕು. ಇಡೀ ದೇಶದಲ್ಲಿ ಕೂಡ ಹಾಗೆ ನಮ್ಮ ಎಲ್ಲರೂ ಕೂಡ, ಎಲ್ಲ ಪ್ರಜೆಗಳು ಕೂಡ ತನ್ನ ಮತವನ್ನು ನೀಡಿ ನಮ್ಮ ಹಕ್ಕನ್ನು ಚಲಾಯಿಸಿ ಒಂದು ಆಡಳಿತವನ್ನು ಒಂದು ಅದರಲ್ಲಿ ಪಾಲ್ಗೊಳ್ಳಬೇಕು. ಒಬ್ಬರನ್ನು ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳಬೇಕು. ನಾನು ಕೂಡ ಮತದಾನವನ್ನು ಮಾಡಿದ್ದೇನೆ. ಎಲ್ಲರೂ ಮತದಾನ ಮಾಡಬೇಕು ಅಂತ ಹೇಳುದು ನನ್ನ ಒಂದು ಕೋರಿಕೆ. ಈಗಾಗಲೇ 3:15 ಗಂಟೆ ಆಗಿದೆ, ಇನ್ನು 2:15 ಗಂಟೆ ಸಮಯ ಇದೆ. ಪ್ರತಿಯೊಬ್ಬರು ಕೂಡ ತನ್ನ ಮನೆಯಲ್ಲಿ ಇದ್ದವರು ಟಿವಿ ನೋಡಿಕೊಂಡಿರ್ಬೋದು, ಪ್ರತಿಯೊಬ್ಬರು ಕೂಡ ಮತವನ್ನು ಚಲಾಯಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಕರ್ನಾಟಕದಾದ್ಯಂತ ಈಗ ಮತದಾನ ನಡೀತಾ ಇದೆ. ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು. ನಾವು ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮತ ಹಾಕಿ. ನಾನು ಮತ ಹಾಕಿದ್ದೇನೆ, ನೀವೆಲ್ಲರೂ ಮತ ಹಾಕಿ ಕಡ್ಡಾಯವಾಗಿ. ಮತದಾನ ನಮ್ಮೆಲ್ಲರ ಹಕ್ಕು. ಅದು ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಯಾರು ಕೂಡ ಮತದಾನ ಮಾಡದೆ ಉಳಿಬಾರದು. ನಮ್ಮ ದೇಶದ ಪ್ರಗತಿಗೆ ಒಂದು ಎಲ್ಲದಕ್ಕೂ ಪೂರಕವಾಗಿರುವಂಥದ್ದು. ಆದ ಕಾರಣ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನ ಮಾಡಿ. ನಾನು ಮತದಾನ ಮಾಡಿದ್ದೇನೆ, ನೀವು ಮಾಡಿ. ಅದು ನಮ್ಮ ಹಕ್ಕು. ನಮ್ಮ ಹಕ್ಕನ್ನು ಚಲಾಯಿಸಿದರೆ ಮಾತ್ರ ಒಂದು ನಮ್ಮ ವೋಟ್ ಅಥವಾ ನಮ್ಮ ಮತಕ್ಕೆ ಒಂದು ನಿರ್ಣಯ ಸಿಗ್ತದೆ. ಪ್ರತಿಯೊಬ್ಬರು ಕೂಡ ಮತವನ್ನು ನೀಡಿ ಆ ಒಂದು ನಮ್ಮ ಒಂದು ಪಕ್ಷವನ್ನು ಗೆಲ್ಲಿಸುವುದು ಅಥವಾ ಒಬ್ಬರನ್ನು ಗೆಲ್ಲಿಸುವ ಒಂದು ಪ್ರಕ್ರಿಯೆಯನ್ನು ಅಲ್ಲಿ ಪಾಲ್ಗೊಳ್ಳಬೇಕು. ಇಡೀ ದೇಶದಲ್ಲಿ ಕೂಡ ಹಾಗೆ ನಮ್ಮ ಎಲ್ಲರೂ ಕೂಡ, ಎಲ್ಲ ಪ್ರಜೆಗಳು ಕೂಡ ತನ್ನ ಮತವನ್ನು ನೀಡಿ ನಮ್ಮ ಹಕ್ಕನ್ನು ಚಲಾಯಿಸಿ ಒಂದು ಆಡಳಿತವನ್ನು ಒಂದು ಅದರಲ್ಲಿ ಪಾಲ್ಗೊಳ್ಳಬೇಕು. ಒಬ್ಬರನ್ನು ಆಯ್ಕೆ ಮಾಡುವ ಒಂದು ಪ್ರಕ್ರಿಯೆಯಲ್ಲಿ ನಾವು ಪಾಲ್ಗೊಳ್ಳಬೇಕು. ನಾನು ಕೂಡ ಮತದಾನವನ್ನು ಮಾಡಿದ್ದೇನೆ. ಎಲ್ಲರೂ ಮತದಾನ ಮಾಡಬೇಕು ಅಂತ ಹೇಳುದು ನನ್ನ ಒಂದು ಕೋರಿಕೆ. ಈಗಾಗಲೇ 3:15 ಗಂಟೆ ಆಗಿದೆ, ಇನ್ನು 2:15 ಗಂಟೆ ಸಮಯ ಇದೆ.
ಪ್ರತಿಯೊಬ್ಬರು ಕೂಡ ತನ್ನ ಮನೆಯಲ್ಲಿ ಇದ್ದವರು ಟಿ ವಿ ನೋಡಿಕೊಂಡಿರ್ಬೋದು, ಪ್ರತಿಯೊಬ್ಬರು ಕೂಡ ಮತವನ್ನು ಚಲಾಯಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಕೇಳಿಕೊಳ್ತೇನೆ. ಕರ್ನಾಟಕದಾದ್ಯಂತ ಈಗ ಮತದಾನ ನಡೀತಾ ಇದೆ. ಮತದಾನ ಮಾಡುವುದು ನಮ್ಮೆಲ್ಲರ ಹಕ್ಕು. ನಾವು ಕಡ್ಡಾಯವಾಗಿ ಮತದಾನ ಮಾಡಲೇಬೇಕು. ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಮತ ಹಾಕಿ. ನಾನು ಮತ ಹಾಕಿದ್ದೇನೆ, ನೀವೆಲ್ಲರೂ ಮತ ಹಾಕಿ ಕಡ್ಡಾಯವಾಗಿ. ಸುಳ್ಯ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂತಹ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಭಾಗೀರಥಿ ಮುರುಳ್ಯ ಅವರಿಂದ ಮತದಾನ ನಡೆದಿದೆ. ಸುಳ್ಯದ ಬಿಜೆಪಿ ಅಭ್ಯರ್ಥಿ ಭಾಗೀರಥಿ ಮುರುಳ್ಯ ಅವರು ಮತದಾನವನ್ನ ಮಾಡಿದ್ದಾರೆ. ಅವರ ಹಕ್ಕನ್ನ ಅವರು ಚಲಾಯಿಸಿದ್ದಾರೆ. ಎಲ್ಲಾ ನಾಯಕರು ಕೂಡ, ಎಲ್ಲ ಅಭ್ಯರ್ಥಿಗಳು ಕೂಡ ಅವರ ಹಕ್ಕನ್ನ ಅವರು ಚಲಾಯಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲೂ, ಪುತ್ತೂರು ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ಅವರ ಹಕ್ಕನ್ನ ಅವರು ಚಲಾಯಿಸಿದ್ದಾರೆ. ಇನ್ನು 1 ಗಂಟೆ ಸಮಯ ಇದೆ. 5 ಗಂಟೆ ಆಯ್ತು. ಇನ್ನು 1 ಗಂಟೆ ಸಮಯ ಬಾಕಿ ಇರುವಂತದ್ದು. ಮೇ 10 ವಿಧಾನಸಭಾ ಚುನಾವಣೆ. ಮೇ 10ರ ಈ 1 ಗಂಟೆ ಬಾಕಿ ಇರೋದು. ಈ 1 ಗಂಟೆಯಲ್ಲಿ ಯಾರೆಲ್ಲ ಮತದಾನ ಇನ್ನೂ ಮಾಡಲಿಲ್ಲ, ದಯವಿಟ್ಟು ಮತದಾನ ಮಾಡಿ. ಯಾಕಂತ ಹೇಳಿದ್ರೆ ಅದು ನಮ್ಮ ಅಧಿಕಾರ ಅಂತ ಹೇಳ್ಬೋದು. ಹಕ್ಕು ಅನ್ನೋದಕ್ಕಿಂತಲೂ ಈ ಅಧಿಕಾರವನ್ನ ನಾವು ಚಲಾಯಿಸಬೇಕು. ಯಾಕಂದ್ರೆ ಮುಂದೆ ನಮ್ಮ ಕ್ಷೇತ್ರದಲ್ಲಿ ಏನಾದ್ರೂ ಸಮಸ್ಯೆಗಳು ಆಗಿದೆ ಅಂತ ಹೇಳಿದ್ರೆ, ಅದು ಯಾವುದೇ ಕ್ಷೇತ್ರ ಆಗಿರ್ಲಿ, ಅಂದ್ರೆ ಉದ್ಯೋಗ ಆಗಿರ್ಲಿ ಅಥವಾ ಶಿಕ್ಷಣ ಕ್ಷೇತ್ರ ಆಗಿರ್ಲಿ, ನಮ್ಮ ಕ್ಷೇತ್ರಗಳು ಅಥವಾ ನಮ್ಮ ಮನೆ ಹತ್ರನೇ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ ಅದನ್ನ ಅವರ ಮುಂದೆ ತಂದಿಡ್ಬೋದು. ನಾವು ನಿಮಗೆ ಮತದಾನ ಮಾಡಿದ್ದೇವೆ, ನಮಗೆ ಅಧಿಕಾರ ಇದೆ, ಇದನ್ನ ಕೇಳುವಂತಹ ಪ್ರಶ್ನಿಸುವಂತಹ ಅಧಿಕಾರ ಇದೆ ಅಂತ ಪ್ರಶ್ನಿಸುವಂತಹ ಅಧಿಕಾರ ಇದೆ. ಹಾಗಾಗಿ ಆ ಅಧಿಕಾರ ಬರಬೇಕು ಅಂತ ಹೇಳಿದ್ರೆ ಇವತ್ತು ವೋಟ್ ಹಾಕ್ಲೇಬೇಕು. ದಯವಿಟ್ಟು ಯಾರೆಲ್ಲ ವೋಟ್ ಮಾಡ್ಲಿಲ್ಲ ಆದಷ್ಟು ಬೇಗ, ಇನ್ನೂ 1 ಗಂಟೆ ಇದೆ. ಮಳೆ ಇರ್ಲಿ, ಬಿಸಿಲು ಇರ್ಲಿ, ಇದು ಇವತ್ತು ಒಂದು ದಿವಸ. ಈ ಒಂದು ದಿವಸ ಮುಂದಿನ 5 ವರ್ಷವನ್ನ ನಿರ್ಧರಿಸುತ್ತೆ. ಮುಂದಿನ 5 ವರ್ಷದ ಪುತ್ತೂರಿನ ಭವಿಷ್ಯವನ್ನ ನಿರ್ಧರಿಸುತ್ತೆ. ಹಾಗಾಗಿ ಈ ಒಂದು ದಿವಸ ಅದು ಎಂಥದ್ದೇ ಕೆಲಸ ಇರ್ಲಿ, ದಯವಿಟ್ಟು ಅದನ್ನ ಮುಗಿಸಿ ಅಥವಾ ಅದನ್ನ ನಿಲ್ಲಿಸಿ ಆದಷ್ಟು ಬೇಗ ಈ 1 ಗಂಟೆಯಲ್ಲಿ, 1 ಗಂಟೆಯ ಅವಧಿಯಲ್ಲಿ ಆದಷ್ಟು ಬೇಗ ಕ್ಯೂನಲ್ಲಿ ನಿಂತು ವೋಟ್ ಮಾಡಿ. ಯಾಕಂದ್ರೆ 5 ವರ್ಷದಲ್ಲಿ ಪುತ್ತೂರು ಬದಲಾಗಬೇಕು ಅಂತ ಹೇಳಿದ್ರೆ ಅದರ ನಿರ್ಧಾರವನ್ನ ನಾವು ಮಾಡಬೇಕು. ನಾವು ಮಾಡೋದು ಹೇಗೆ ಅಂತ ಹೇಳಿದ್ರೆ ನಮ್ಮ ಒಂದು ಹಕ್ಕನ್ನ ಚಲಾಯಿಸುವ ಮೂಲಕ. ಪ್ರಜಾಪ್ರಭುತ್ವ ಇದು. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಹಾಗಾಗಿ ಪ್ರಭುಗಳಾಗಿರುವಂತಹ ನಾವು ನಮ್ಮ ಧರ್ಮವನ್ನ ನಿಭಾಯಿಸೋಣ, ಆಮೇಲೆ ಅವರನ್ನ ಪ್ರಶ್ನಿಸೋಣ. ಏನಾದ್ರೂ ತಪ್ಪುಗಳಾಗಿದ್ರೆ, ಅಂದ್ರೆ ಏನಾದ್ರೂ ನಮಗೆ ಸಮಸ್ಯೆಗಳಾಗ್ತಾ ಇದ್ರೆ ಆಮೇಲೆ ನಾವು ಅವರನ್ನ ಪ್ರಶ್ನಿಸೋಣ. ಹಾಗಾಗಿ ದಯವಿಟ್ಟು ನಿಮ್ಮ ಈ ಒಂದು ಹಕ್ಕನ್ನ ಚಲಾಯಿಸಿ. ಪುತ್ತೂರಲ್ಲಿ ನಾವೆಲ್ಲ ಇದ್ದೇವೆ. 2023ರ ಈ ಸಲದ ವಿಧಾನಸಭಾ ಚುನಾವಣೆ ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಮನ ಸೆಳೆದಂಥ ಕ್ಷೇತ್ರವಾದ ಪುತ್ತೂರಲ್ಲಿ ನಾವೆಲ್ಲ ಇದ್ದೇವೆ. 2023ರ ಈ ಸಲದ ವಿಧಾನಸಭಾ ಚುನಾವಣೆ ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಮನ ಸೆಳೆದಂಥ ಕ್ಷೇತ್ರವಾದ ಪುತ್ತೂರಲ್ಲಿ ನಾವೆಲ್ಲ ಇದ್ದೇವೆ. 2023ರ ಈ ಸಲದ ವಿಧಾನಸಭಾ ಚುನಾವಣೆ ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಮನ ಸೆಳೆದಂಥ ಕ್ಷೇತ್ರವಾದ ಪುತ್ತೂರಲ್ಲಿ ನಾವೆಲ್ಲ ಇದ್ದೇವೆ. 2023ರ ಈ ಸಲದ ವಿಧಾನಸಭಾ ಚುನಾವಣೆ ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಮನ ಸೆಳೆದಂಥ ಕ್ಷೇತ್ರವಾದ ಪುತ್ತೂರಲ್ಲಿ ನಾವೆಲ್ಲ ಇದ್ದೇವೆ. 2023ರ ಈ ಸಲದ ವಿಧಾನಸಭಾ ಚುನಾವಣೆ ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಮನ ಸೆಳೆದಂಥ ಕ್ಷೇತ್ರವಾದ ಪುತ್ತೂರಲ್ಲಿ ನಾವೆಲ್ಲ ಇದ್ದೇವೆ. 2023ರ ಈ ಸಲದ ವಿಧಾನಸಭಾ ಚುನಾವಣೆ ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಮನ ಸೆಳೆದಂಥ ಕ್ಷೇತ್ರವಾದ ಪುತ್ತೂರಲ್ಲಿ ನಾವೆಲ್ಲ ಇದ್ದೇವೆ. 2023ರ ಈ ಸಲದ ವಿಧಾನಸಭಾ ಚುನಾವಣೆ ಬಹುಶಃ ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗಮನ ಸೆಳೆದಂಥ ಕ್ಷೇತ್ರವಾದ ಪುತ್ತೂರಲ್ಲಿ ನಾವೆಲ್ಲ ಇದ್ದೇವೆ. 2023
ಮೊದಲೊಂದು ಸಲ ಇತ್ತು ಅತಿ ಸೂಕ್ಷ್ಮ ಪ್ರದೇಶದ ಮತದಾನ ಅಂತ. ಈಗ ಅಂಥದ್ದೇನಿಲ್ಲ. ಆದರೆ ಇಲ್ಲಿ ವ್ಯವಸ್ಥೆಯಿಂದ ಎಲ್ಲರೂ ಊರಿನವರೊಂದಿಗೆ ಉತ್ಸಾಹದಿಂದ ಅತಿ ಪ್ರೀತಿಯಿಂದ ಎಲ್ಲ ಏನು ಸಮಸ್ಯೆ ಇಲ್ಲದೆ ಮತವನ್ನು ಚಲಾಯಿಸಲು ಹೋಗ್ತಾ ಇದ್ದಾರೆ. 88ನೇ ಬೂತ್ ಸಂಖ್ಯೆಯ ಮತದಾರನಾಗಿದ್ದೇನೆ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಇವತ್ತು ಮುಂಡೂರು ಗ್ರಾಮದಲ್ಲಿ ಬಹಳ ಉತ್ತಮವಾಗಿ ಬಹಳ ಯುವಕರ ಖುಷಿಯಾಗಿ ಮತದಾನ ಮಾಡ್ತಾ ಇದ್ದಾರೆ. ಒಂದು ಹಂತದಲ್ಲಿ ಒಂದು 70% ಮತ ಆಗಿದೆ ಅಂತ ನನಗೆ ಅನಿಸುತ್ತದೆ. ಇಷ್ಟರವರೆಗೆ ಇಷ್ಟೊಂದು ಮತದಾರರು ಇಷ್ಟು ಬೇಗ ಮತ ಚಲಾಯಿಸಿದ್ದು ನಾನು ನೋಡಿಲ್ಲ ಇಷ್ಟರವರೆಗೆ. ಆದ್ದರಿಂದ ಬಹಳ ಚೆನ್ನಾಗಿ ಮತದಾನ ನಡೀತಾ ಇದೆ. ಒಳಗಡೆ ಬೂತಲ್ಲಿಯೂ ಬಹಳ ಚೆನ್ನಾಗಿ ಏನು ಗದ್ದಲವಿಲ್ಲದೆ ಗಲಾಟೆ ಇಲ್ಲದೆ ಮತದಾನ ಬಹಳ ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ವೀರಮಂಗಲದಲ್ಲಿ ಮೊದಲೊಂದು ಸಲ ಇತ್ತು ಅತಿ ಸೂಕ್ಷ್ಮ ಪ್ರದೇಶದ ಮತದಾನ ಅಂತ. ಈಗ ಅಂಥದ್ದೇನಿಲ್ಲ. ಆದರೆ ಇಲ್ಲಿ ವ್ಯವಸ್ಥೆಯಿಂದ ಎಲ್ಲರೂ ಊರಿನವರೊಂದಿಗೆ ಉತ್ಸಾಹದಿಂದ ಅತಿ ಪ್ರೀತಿಯಿಂದ ಎಲ್ಲ ಏನು ಸಮಸ್ಯೆ ಇಲ್ಲದೆ ಮತವನ್ನು ಚಲಾಯಿಸಲು ಹೋಗ್ತಾ ಇದ್ದಾರೆ. 88ನೇ ಬೂತ್ ಸಂಖ್ಯೆಯ ಮತದಾರನಾಗಿದ್ದೇನೆ. ನನ್ನ ಹೆಸರು ಅನಿಲ್ ಕುಮಾರ್ ಅಂತ. ಇವತ್ತು ಮುಂಡೂರು ಗ್ರಾಮದಲ್ಲಿ ಬಹಳ ಉತ್ತಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳನ್ನ ಕವರ್ ಮಾಡ್ತಾ ಇದ್ದೇವೆ. ವಿವಿಧ ಗ್ರಾಮ ಪಂಚಾಯತ್ಗಳಲ್ಲಿ ಬೇರೆ ಬೇರೆ ಬೂತ್ಗಳಿದೆ. ಒಟ್ಟು 220 ಬೂತ್ಗಳು. 220 ಬೂತ್ಗಳನ್ನ ಕೂಡ ಕವರ್ ಮಾಡ್ತಾ ಇದ್ದೇವೆ. ಒಟ್ಟು 2,12,753 ಮತದಾರರಿದ್ದಾರೆ ಪುತ್ತೂರಲ್ಲಿ. ಅದರಲ್ಲಿ 1,04,918 ಪುರುಷ ಮತದಾರರು, ಅದೇ ರೀತಿಯಾಗಿ 7,832 ಮಂದಿ ಮಹಿಳಾ ಮತದಾರರಿದ್ದಾರೆ. ವಿಶೇಷ ಏನಂದ್ರೆ ಈ ಬಾರಿ ಹೊಸ ಮತದಾರರು ಅಂತ ಹೇಳಿ 10,869 ಮಂದಿ ಹೊಸ ಮತದಾರರು ಸೇರ್ಪಡೆಗೊಂಡಿರುವಂತದ್ದು. ಅಂದ್ರೆ ಯುವ ಸಮುದಾಯ ಮತದಾನಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇರುವಂತದ್ದು. ಮೊದಲನೇ ಬಾರಿ ಮತದಾನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಎಕ್ಸೈಟ್ಮೆಂಟ್ ಖಂಡಿತವಾಗ್ಲೂ ಇರುತ್ತೆ. ಅದೇ ರೀತಿಯಾಗಿ ನನ್ನ ಕ್ಷೇತ್ರಕ್ಕೆ ಯಾರು ಸೂಕ್ತ ಅನ್ನುವಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಒಂದು ಸಮರ್ಥ ಮನೋಭಾವ ಕೂಡ ಅವರಲ್ಲಿ ಬೆಳೆದಿರುವಂಥದ್ದು. ಈ ಪೂರ್ತಿ ದಿನದ ಮತದಾನದ ದಿನ ಏನಿದೆ ಇದರಲ್ಲಿ ತುರ್ತು ಸೇವೆಗಳಿಗೋಸ್ಕರ ಮೆಸ್ಕಾಂ, KSRTC, ಸಂಚಾರಿ ಪೊಲೀಸ್, ಅದೇ ರೀತಿ ಆರೋಗ್ಯ ಇಲಾಖೆಯ ಒಟ್ಟು 30 ಮಂದಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕೂಡ ಮತ ಚಲಾಯಿಸಿದ್ದಾರೆ ಕೂಡ. ಮಧ್ಯಾಹ್ನದ ಹೊತ್ತಿಗೆ ಬಿಸಿಲಿರೋ ಕಾರಣಕ್ಕೆ ಕೆಲವೊಂದು ಕಡೆಗಳಲ್ಲಿ ಮತದಾರರು ಅಂದ್ರೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಅಂದ್ರೆ ಆ ಮತದಾನದ ಕ್ಯೂ ಅಲ್ಲಿ ನಿಲ್ಲೋದಕ್ಕೆ ರೆಡಿ ಇರಲಿಲ್ಲ. masih 12 kan
ಪುತ್ತೂರಿನ ನೆಲ್ಲಿಕಟ್ಟೆ ಶಾಲೆಯಲ್ಲಿ ಮತದಾನ ನಡೀತಾ ಇರುವಂತದ್ದು. ಅಲ್ಲಿಯ ಮತದಾರರ ಅಭಿಪ್ರಾಯಗಳನ್ನ ಕೂಡ ಕೇಳ್ಕೊಂಡು ಬಂದ್ವಿ ನಾವು. ನೆಲ್ಲಿಕಟ್ಟೆ ಶಾಲೆಯ ಶಾಲೆಯಲ್ಲಿ ಮತದಾರರ ಅಭಿಪ್ರಾಯವನ್ನ ಕೇಳ್ಕೊಂಡು ಬಂದ್ವಿ. ಎಲ್ಲರೂ ಕೂಡ ಉತ್ಸಾಹದಿಂದ ಮತದಾನವನ್ನ ಮಾಡ್ತಾ ಇದ್ದಾರೆ. ಮಧ್ಯಾಹ್ನದ ಹೊತ್ತು ಒಂಚೂರು ಮಂಕಾಗಿದ್ರು. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಸಂಜೆ ವೇಳೆಗೆ ಪುತ್ತೂರಿನ ಹಲವು ಕಡೆಗಳಲ್ಲಿ ಮಳೆ ಸುರಿದಿರುವಂತದ್ದು. ಇನ್ನು 45 ನಿಮಿಷ ಬಾಕಿ ಇದೆ ಮತದಾನ ಕಂಪ್ಲೀಟ್ ಆಗೋದಕ್ಕೆ. ಅಷ್ಟು ಹೊತ್ತಿಗಾಗ್ಲೇ ಮಳೆ ಸುರಿದಿದೆ. ಪುತ್ತೂರಿನ ಹಲವು ಭಾಗಗಳಲ್ಲಿ ಮಳೆ ಸುರಿದಿರುವಂತದ್ದು. ಆದ್ರೂ ಕೂಡ ಮಳೆಯ ನಡುವೆ ಕೂಡ ಈ ಒಂದು ಮತದಾನ ಪ್ರಕ್ರಿಯೆ ಮುಂದುವರಿತಾ ಇದೆ. ಪುತ್ತೂರಿನ ಹಲವು ಕಡೆಗಳಲ್ಲಿ ಮಳೆ ಬರ್ತಾ ಇದೆ. ಈಗ ನಗರ ಭಾಗಗಳಲ್ಲೂ ಕೂಡ ಅಷ್ಟೇ, ಅದೇ ರೀತಿ ಗ್ರಾಮೀಣ ಭಾಗಗಳಲ್ಲಿ ಕೂಡ ಮಳೆ ಸುರಿತಾ ಇದೆ, ಸಿಡಿಲು ಕೂಡ ಇದೆ. ಆದ್ರೂ ಕೂಡ ಪುತ್ತೂರಿನ ವಿಧಾನಸಭಾ ಕ್ಷೇತ್ರದ ಚುನಾವಣೆಗೆ ಇದು ಯಾವುದೇ ರೀತಿಯಾದಂತಹ ಅಡಚಣೆಯನ್ನ ಮಾಡ್ತಾ ಇಲ್ಲ. ಮಳೆಯ ನಡುವೆ ಕೂಡ ಚುನಾವಣೆ ಮುಂದುವರಿತಾ ಇದೆ, ಮತದಾನ ಪ್ರಕ್ರಿಯೆ ಮುಂದುವರಿತಾ ಇದೆ. ನಮ್ಮ ಪ್ರತಿನಿಧಿಗಳು ಹೇಳ್ತಾ ಇದ್ರು, ಮಧ್ಯಾಹ್ನದ ವೇಳೆಗೆ ಸ್ವಲ್ಪ ಮಂಕಾಗಿದ್ರು, ಬಿಸಿಲಿದ್ದ ಕಾರಣ ಸ್ವಲ್ಪ ಮಂಕಾಗಿದ್ರು, ಜನ ಹೊರಗಡೆ ಬರ್ತಾ ಇರ್ಲಿಲ್ಲ, ಮತದಾನ ಮಾಡೋದಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇರ್ಲಿಲ್ಲ ಅಂತ. ಈಗ ಸಂಜೆ ಹೊತ್ತಿಗೆ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಮತದಾನಕ್ಕೆ ಯಾವುದೇ ರೀತಿಯಾದಂತಹ ಅಡಚಣೆ ಆಗ್ಲಿಲ್ಲ. ಬೆಳಿಗ್ಗೆ ಇದ್ದ ರೀತಿಯಲ್ಲೇ ಜನರ ಒಂದು ರೆಸ್ಪಾನ್ಸ್ ಈಗ ಕೂಡ ಸಿಗ್ತಾ ಇದೆ, ಸಂಜೆ ಕೂಡ ಸಿಗ್ತಾ ಇದೆ. ಹೀಗಾಗಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆ ತುಂಬಾ ಅದ್ಭುತವಾಗಿ ನಡೀತಾ ಇದೆ ಅಂತ ಹೇಳ್ಬೋದು. ಮಳೆಯ ದೃಶ್ಯಗಳನ್ನ ನಾವು ನೋಡ್ತಾ ಇರ್ಬೋದು. ಇದು ಪುತ್ತೂರಿನ ಮಂಜಲ್ಪಡ್ಪು ಭಾಗದ ಒಂದು ದೃಶ್ಯ. ಇದು ಸುದಾನ ಶಾಲೆಯ ಎದುರು ಭಾಗದ ಒಂದು ದೃಶ್ಯ. ಮಳೆ ಸುರಿತಾ ಇದ್ರೂ ಕೂಡ ಮತದಾನಕ್ಕೆ ಯಾವುದೇ ರೀತಿಯಾದಂತಹ ಅಡಚಣೆ ಆಗದೆ ಇರುವಂತದನ್ನ ನಾವು ಗಮನಿಸಬಹುದು. ಇದು ಸುದಾನ ಶಾಲೆಯ ಒಂದು ದೃಶ್ಯ.
ಪುತ್ತೂರಿನ ಹಲವು ಭಾಗಗಳಲ್ಲಿ ಮಳೆ ಸುರಿತಾ ಇದೆ, ನಗರ ಭಾಗದಲ್ಲಿ ಕೂಡ ಮಳೆ ಸುರಿತಾ ಇದೆ. ಆದ್ರೂ ಕೂಡ ಮತದಾನಕ್ಕೆ ಇದು ತೊಂದರೆ ಮಾಡ್ತಾ ಇಲ್ಲ. ಮಧ್ಯಾಹ್ನದ ವೇಳೆ ಸ್ವಲ್ಪ ಮಂಕಾಗಿದ್ರು ಕೂಡ ಈಗ ಮಳೆ ಇದ್ರೂ ಕೂಡ ಅದನ್ನ ಏನೋ ಯೋಚನೆ ಮಾಡದೆ ಇನ್ನು 45 ನಿಮಿಷ ಮಾತ್ರ ಬಾಕಿ ಇರೋ ಕಾರಣಕ್ಕೋಸ್ಕರ ಆಗಿರಬಹುದು ಜನ ಏನೋ ಮತದಾನಕ್ಕೆ ಆಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಆರು ಗಂಟೆಗೆ 45 ನಿಮಿಷ ಮಾತ್ರ ಬಾಕಿ ಇರೋದು, ಹಾಗಾಗಿ ನಾವು ನೋಡ್ತಾ ಇರ್ಬೋದು ಮಳೆ ಎಷ್ಟು ಜೋರಾಗಿ ಸುರಿತಾ ಇದೆ ಅಂತ ಹೇಳಿ. ಇದರ ಬಗ್ಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ನಮ್ಮ ಪ್ರತಿನಿಧಿ ಲೋಕೇಶ್ ಬನ್ನೂರು ಅವರು. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗೆ ನಡೆಯಿತು ಇಡೀ ದಿನದ ಮತದಾನ? ಇನ್ನೊಂದು 40 ನಿಮಿಷ ಮಾತ್ರ ಬಾಕಿ ಇರುವಂತದ್ದು. ಹೌದು, ಕೊನೆಯ ಕ್ಷಣದಲ್ಲಿ ಒಂದು ವರುಣನ ಆಗಮನ ಕೂಡ ಆಗಿ ಮತದಾನಕ್ಕೆ ಸ್ವಲ್ಪ ವಾತಾವರಣ ತಂಪಾಗಿದೆ. ಈಗ ವಾತಾವರಣ ತಂಪಾಗಿದೆ, ಆದ್ರೆ ಜನ ಏನ್ ಹೇಳ್ತಾ ಇದ್ದಾರೆ? ಅವ್ರಿಗೆ ಏನಾದ್ರು ಕಿರಿಕಿರಿಯಾಗಿ ಹೊರಟೋಗ್ತಾರ ಇಲ್ವಾ? ಜನ ಈಗ ಕೆಲವು ಬರುವವರು ಸ್ವಲ್ಪ ಮಳೆಯ ಕಾರಣಕ್ಕೆ ವಿಳಂಬ ಆಗಿದೆ. ಇದೇ ಇದರಲ್ಲಿ ಹೇಳುವುದಿದ್ರೆ ಅಲ್ಲಲ್ಲಿ ಮತಗಟ್ಟೆ ಹತ್ರ ಏನು ಈ ಪಕ್ಷದವರೆಲ್ಲ ಒಂದು ಅವರವರ ಅಂದ್ರೆ ಅವರವರ ಬೂತ್ ಹಾಕಿ ಕೂತ್ಕೊಂಡಿದ್ರ. ಈ ಮಳೆಯ ಕಾರಣದಿಂದ ಅಲ್ಲಿ ಯಾರು ಕಾಣ್ತಾ ಇಲ್ಲ, ಎಲ್ಲರೂ ಪಕ್ಕದ ಕಟ್ಟಡಕ್ಕೆ ಹೋಗಿದ್ದಾರೆ, ಶಿಫ್ಟ್ ಆಗಿದ್ದಾರೆ. ಒಳಗಡೆ ಕಟ್ಟಡಕ್ಕೆ ಹೋಗಿದ್ದಾರೆ ಹಾಗಾದ್ರೆ. ಹೌದು, ಇಲ್ಲಾಂದ್ರೆ ಪ್ರತಿ ಮತಗಟ್ಟೆಯ ಪಕ್ಕದಲ್ಲಿ ಎಲ್ಲ ಒಂದೊಂದು ಪಕ್ಷದ್ದು ಅವರವರ ಪಕ್ಷದ ಕಾರ್ಯಕರ್ತರು ಇರ್ತಿದ್ರು. ಅಂದ್ರೆ ಬಂದ ಮತದಾರರಿಗೆ ಮಾಹಿತಿ ಕೊಡ್ತಿದ್ರು, ಯಾವ ಯಾವ ಬೂದಿಗೆ ಹೋಗ್ಬೇಕು, ಯಾವ ಮತಗಟ್ಟೆಗೆ ಹೋಗ್ಬೇಕು, ಸಂಖ್ಯೆಗೆ ಅಂತ ಹೇಳಿ. ಈಗ ಅದು ಕಾಣ್ತಾ ಇಲ್ಲ. ಈಗ ಖಾಲಿ ಮತದಾರರು ಬರ್ತಾರೆ, ಅವರು ಮತ ಚಲಾಯಿಸಿ ಹೋಗ್ತಾ ಇದ್ದಾರೆ. ಓಕೆ ಸರ್, ಈಗ ಮತದಾರರಿಗೆ ಯಾವ್ದಾದ್ರು ರೀತಿಯಲ್ಲಿ ಸಮಸ್ಯೆ ಆಯ್ತು ಈ ಮಳೆಯಿಂದ? ಮತದಾರರಿಗೆ ಸಮಸ್ಯೆ ಅಂತ ಆಗ್ಲಿಲ್ಲ, ಅಂದ್ರೆ ಹೆಚ್ಚಿನ ಕಡೆಯಲ್ಲೆಲ್ಲ ವಾಹನದ ವ್ಯವಸ್ಥೆ ಇದೆ, ಕರ್ಕೊಂಡು ಬರುದು ಹೋಗುವಂತದೆಲ್ಲ ಅದಾಗಿ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಬೇರೆ ಹೇಳಿದ್ರೆ ಕೆಲವು ಭಾಗಕ್ಕೆ ಮತಗಟ್ಟೆಗೆಲ್ಲ ಡಿಸಿ ಜಿಲ್ಲಾಧಿಕಾರಿಯವರು ಭೇಟಿ ನೀಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಅಂತ ಹೇಳಿದ್ರೆ ಕೆಲವು ಕಡೆಯಲ್ಲಿ ವಿಳಂಬ, ಯಾವ್ದು ಮತ 2 ಹಾರಡಿಯಲ್ಲಿ ಒಂದು ಅರ್ಧ ಗಂಟೆ ಮೆಷಿನ್ ಏನಿದೆ ಸ್ವಲ್ಪ ತೊಂದರೆ ಆಗಿತ್ತು ತಾಂತ್ರಿಕದಿಂದ, ಅದು ಸರಿಯಾಗಿದೆ. ಆದ್ರೆ ಕೊನೆಯ ಕ್ಷಣದಲ್ಲಿ ಎಲ್ಲ ಕಡೆ ಬೂತಿಗೆ ಕೂಡ ಅಂದ್ರೆ ಮತಗಟ್ಟೆಯಲ್ಲಿ ಕೂಡ ಇನ್ನು ಯಾರು ಈ ಮತ ಯಾವ ಒಂದು ಗೊಂದಲಕ್ಕೀಡಾಗ್ಲಿಲ್ಲ ಹಾಗಾದ್ರೆ. ಹೌದು, ಆದ್ರೆ ಕೊನೆಯ ಕ್ಷಣದಲ್ಲಿ 6 ಗಂಟೆಗೆ 7 ಗಂಟೆ ಇದು 6 ಗಂಟೆಗೆ ಕ್ಲೋಸ್ ಆಗುದು ಇದ್ರು ಕೂಡ ಅಲ್ಲಿ ಯಾರೆಲ್ಲ ಎಷ್ಟು ಜನ ಸೇರಿದ್ದಾರೆ ಅವರಿಗೆಲ್ಲ ಮತ ಚಲಾಯಿಸಿ ಮತ್ತೆ ಅದನ್ನು ಕೊನೆಗೊಳಿಸ್ತಾರೆ. ಹೌದು, 6 ಗಂಟೆ ಆದ ಮೇಲೆ ಕೂಡ ಅಲ್ಲಿ ಕ್ಯೂ ಅಲ್ಲಿ ನಿಂತಿದ್ರೆ ಅವರಿಗೂ ಒಂದು ಅವಕಾಶ ಇದೆ. ಓಕೆ ಸರ್, ಈಗ ಬೆಳಗ್ಗೆಗೆ ಕಂಪೇರ್ ಮಾಡಿದ್ರೆ ಈಗಿನೊಂದು ಜನರ ಒಂದು ರೆಸ್ಪಾನ್ಸ್ ಹೇಗಿದೆ ಸರ್? ಎಷ್ಟು ಜನ ಬರ್ತಾ ಇದ್ದಾರೆ? ಅಂದ್ರೆ ಬೆಳಗ್ಗೆಗಿಂತ ಕಡಿಮೆ ಇದೆಯಾ ಇದು? ಇಲ್ಲ, ಈಗ ಕೊನೆಯ ಕ್ಷಣದಲ್ಲಿ ಆಗುವಾಗ ಜನ ಮತ್ತೆ ಕೂಡ ಜಾಸ್ತಿ ಆಗ್ತಿದ್ದಾರೆ. ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಕಡಿಮೆ ಇತ್ತು, ಆ ನಂತರ ಈಗ ಕೊನೆಯ ಕ್ಷಣಕ್ಕೆ ಆಗುವಾಗ ಮತ್ತೆ ಕೂಡ ಜನ ಬರ್ತಾ ಇದ್ದಾರೆ. ಅಂದ್ರೆ ಕೆಲವರೆಲ್ಲ ಕೆಲಸಕ್ಕೆ ಹೋದವರೆಲ್ಲ ಮತ್ತೆ ಬಂದು ಮತ ಚಲಾಯಿಸುವವರಿದ್ದಾರೆ. ಓಕೆ ಸರ್, ವ್ಯವಸ್ಥೆಗಳು ಹೇಗೆ ನಡೀತಾ ಇದೆ ಸರ್ ಒಟ್ಟಾರೆಯಾಗಿ? ವ್ಯವಸ್ಥೆಗಳಲ್ಲಿ ಬಂದೋಬಸ್ತ್ ಇದೆ, ಯಾವುದೇ ಕಾರಣಕ್ಕೂ ಯಾವ್ದು ಮತಗಟ್ಟೆಯಲ್ಲಿ ವ್ಯವಸ್ಥೆ ಅಂದ್ರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಸಾರ್ವಜನಿಕ ಮತದಾರರಿಗೆ ಯಾವುದೇ ತೊಂದರೆ ಆಗದಂತೆ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆ, ಅದೇ ರೀತಿ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಏನಾದ್ರು ಯಾವ್ದು ಸಮಸ್ಯೆ ಇದ್ರೂ ಕೂಡ ಅದಕ್ಕೆಲ್ಲ ವ್ಯವಸ್ಥೆ ಕ್ಲೀನ್ ವ್ಯವಸ್ಥೆ ಇದೆ. ಈ ಮಳೆ ಮಾತ್ರ ಅನಿರೀಕ್ಷಿತ ಅಂತ ಹೇಳ್ಬೋದಾ ಅಂತ? ಹೌದು, ಮಳೆ ಅನಿರೀಕ್ಷಿತ ಬಂದಾಗ ಎಲ್ಲರೂ ಒಂದ್ಸಲ ಓಡಿ ಹೋದ್ರು ಅಲ್ಲಿಂದ ಆ ಕ್ಷಣದಲ್ಲಿ. ಅಂದ್ರೆ ಹೊರಗೆ ಎಲ್ಲ ಯಾರೆಲ್ಲ ಇದ್ರು ಅವರೆಲ್ಲ ಮತಗಟ್ಟೆ ಒಳಗೆ ಹೋದ್ರು ಆಚೆಗೆ. ಓಕೆ ಸರ್, ಥ್ಯಾಂಕ್ ಯು ಸರ್ ಮಾಹಿತಿ ನೀಡಿದ್ದಕ್ಕೆ. ಧನ್ಯವಾದಗಳು. ಸೊ ಇದು ಮಳೆಯ ಬಗ್ಗೆ ಒಂದು ಮಾಹಿತಿ. ಅಂದ್ರೆ ಪುತ್ತೂರಿನ ಕೆಲವು ಭಾಗಗಳಲ್ಲಿ ಮಳೆ ಆಗಿರುವಂಥದ್ದು. ಸುದಾನ ವಸತಿ ಶಾಲೆಯ ಒಂದು ದೃಶ್ಯ ಇದು. ಯಾರು ಯೋಚನೆ ಮಾಡಿರ್ಲಿಲ್ಲ ಮಳೆ ಬರುತ್ತೆ ಅಂತ ಹೇಳಿ. ಒಂದೇ ಸಮನೆ ಮಳೆ ಬರೋದಕ್ಕೆ ಶುರು ಮಾಡಿದಾಗ ಹೊರಗಡೆ ಇದ್ದಂತಹ ಪಕ್ಷದ ಕಾರ್ಯಕರ್ತರು, ಅಂದ್ರೆ ಹೊರಗಡೆ ಮತಗಟ್ಟೆಯ ಹೊರಗಡೆ ಪಕ್ಷದ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ಅಲ್ಲಿ ಕೂತಿರ್ತಾರೆ. ಸಮಸ್ಯೆ ಆಗಿರೋದು ಇವರಿಗೆ, ಅಂದ್ರೆ ಅಲ್ಲಿ ಹೊರಗಡೆ ಕೂತಿದ್ದಂತಹ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರಿಗೆ. ಹಾಗಾಗಿ ಅವರು ಸಡನ್ ಆಗಿ ಅಲ್ಲಿಂದ ಎದ್ದು ಹೋಗೋದಕ್ಕೆ ಶುರು ಮಾಡಿದ್ರು.
ಮತದಾರರಿಗೆ ಅಂತ ದೊಡ್ಡ ಸಮಸ್ಯೆ ಆಗ್ಲಿಲ್ಲ ಅಂತ ಮಾಹಿತಿ ಬಂದಿದೆ. ಪುತ್ತೂರಿನ ಮಂಜಲ್ ಪಡ್ಪುವಿನ ಸುಧಾನಾ ಸ್ಕೂಲ್ ಮುಂಭಾಗದಲ್ಲಿರುವಂತಹ ಈ ಒಂದು ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ. ಮಳೆ ಆಗ್ತಾ ಇದೆ, ಮುನ್ಸೂಚನೆ ಇಲ್ಲದೆ ಸಡನ್ ಆಗಿ ಆಗಿರುವಂತದ್ದು. ಹಾಗಾಗಿ ಯಾವುದೇ ಪೂರ್ವ ತಯಾರಿ ಇರಲಿಲ್ಲ. ಮಳೆ ಆದ್ರೆ ಏನಾಗ್ಬೋದು ಅಂತ ಹೇಳಿ ಶಾಮಿಯಾನದ ಅಡಿಯಲ್ಲಿ ಕೂತಿದ್ರು ಕಾರ್ಯಕರ್ತರು. ಸಡನ್ ಆಗಿ ಮಳೆ ಬಂದಾಗ ಎದ್ದು ಓಡಬೇಕಾದಂತಹ ಪರಿಸ್ಥಿತಿ ಬಂತು. ಇದೀಗ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತಿರೋದನ್ನ ನಾವು ನೋಡ್ತಾ ಇದ್ದೇವೆ. ಶಾಮಿಯಾನದ ವ್ಯವಸ್ಥೆ ಇತ್ತು. ಶಾಮಿಯಾನದ ಅಡಿಯಲ್ಲಿ ಕೂತಿದ್ದಾಗ ಮಳೆ ಸಡನ್ ಆಗಿ ಬಂತು. ಹಾಗಾಗಿ ಪಕ್ಕದಲ್ಲೇ ಇರುವಂತಹ ಬಸ್ ಸ್ಟ್ಯಾಂಡ್ ನಲ್ಲಿ ಕೂತಿರೋದನ್ನ ಆ ದೃಶ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಮಳೆ ಇದ್ರೂ ಕೂಡ ಮತದಾನಕ್ಕೆ ಯಾವುದೇ ರೀತಿಯಾದಂತಹ ಅಡಚಣೆ ಆಗ್ಲಿಲ್ಲ ಅಂತ ನಮ್ಮ ಪ್ರತಿನಿಧಿಗಳು ತಿಳಿಸಿದ್ದಾರೆ. ನೆಲ್ಲಿಕಟ್ಟೆ ಶಾಲೆಯ ಒಂದು ಮತಗಟ್ಟೆ ಇದು. ಓಟ್ ಹಾಕಿದೆವು. ಆದರೂ ಇಲ್ಲಿ ಬೆಳಿಗ್ಗೆ ತುಂಬ ರಶ್ ಇದೆ. ಸ್ವಲ್ಪ ನಮಗೆಲ್ಲ ಕಷ್ಟ ಆಯಿತು. ಆದರೂ ಈ ಪ್ರಜಾಪ್ರಭುತ್ವದಲ್ಲಿ ಮತದಾನವೇ ಶ್ರೇಷ್ಠ ಅಂತ ಹೇಳಿದ ಪ್ರಕಾರ ನಾವು ಮತದಾನ ಮಾಡಿದ್ದೇವೆ. ಮುಂದೆ ಇಲ್ಲಿ ಈ ಜಾಗದಲ್ಲಿ ಸ್ವಲ್ಪ ಸ್ಪೀಡ್ ಆದರೆ ನಮ್ಮಂಥವ್ರಿಗೆಲ್ಲ ಒಳ್ಳೆಯದು. ಬೆಳಿಗ್ಗೆ ತುಂಬ ರಶ್ ಇದೆ ಬೆಳಿಗ್ಗೆಯಿಂದ. ಆದರೂ ಭಾರಿ ಸಂತೋಷ ಆಗಿದೆ ಒಂದು ಮತ ಮಾಡಿದ್ದಕ್ಕಾಗಿ. ಹೌದು, ಎಲ್ಲರೂ ಬಂದು ಮತದಾನ ಮಾಡಬೇಕು. ಶ್ರೇಷ್ಠ ದಾನ ಮತದಾನ ಅಂತ ಹೇಳಿದ್ದೇವೆ. ಅದರೆಲ್ಲರೂ ಬಂದು ಮತದಾನ ಮಾಡಿ ಎಂದು ವಿನಂತಿಸ್ತಾ ಇದ್ದೇನೆ. ವೆಂಕಟೇಶ್ ಪುತ್ತೂರು.
ಪುತ್ತೂರಿನ ಬೇರೆ ಬೇರೆ ಮತಗಟ್ಟೆಗಳ ಮಾಹಿತಿಯನ್ನ ನೀಡ್ತಾ ಇದ್ದೇವೆ. ವಿಧಾನಸಭಾ ಚುನಾವಣೆಗೆ ಜನರನ್ನ ಆಕರ್ಷಿಸೋದಕ್ಕೆ ವಿವಿಧ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡಲಾಗಿತ್ತು. ಜನರಲ್ಲಿ ಜಾಗೃತಿ ಮೂಡಿಸೋದಕ್ಕೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡಲಾಗಿತ್ತು. ಅದೇ ರೀತಿಯಾಗಿ ಮಾದರಿ ಮತಗಟ್ಟೆಗಳು ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ಮೂಲಕ ಜನರನ್ನ ಆಕರ್ಷಿಸುವಂತಹ ಪ್ರಯತ್ನ ಮಾಡಲಾಗಿತ್ತು. ಅಂದ್ರೆ ಒಂದೊಂದು ವಿಷಯವನ್ನ ಇಟ್ಟುಕೊಂಡು ಅದರ ಮೂಲಕ ಜನರನ್ನ ಆಕರ್ಷಿಸುವಂಥದ್ದು. ಪುತ್ತೂರಿನಲ್ಲಿ ಒಟ್ಟು 12 ಮಾದರಿ ಮತಗಟ್ಟೆಗಳನ್ನ ನಿರ್ಮಿಸಲಾಗಿತ್ತು. ವಿವಿಧ ಮತಗಟ್ಟೆಗಳ ಬಗ್ಗೆ ಪ್ರತಿನಿಧಿಗಳ ಹತ್ರ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದೇವೆ. ದೀಪಕ್ ಉಪ್ಪಿನಂಗಡಿ ಅವರು ನಮ್ಮ ಜೊತೆ ಈಗ ಲೈನ್ ನಲ್ಲಿ ಇದ್ದಾರೆ. ಸರ್ ನಮಸ್ತೆ. ಹೇಳಿ ಸರ್, ಉಪ್ಪಿನಂಗಡಿ ವ್ಯಾಪ್ತಿಯಲ್ಲಿ ಹೇಗಿದೆ ಸರ್ ಜನರ ಪ್ರತಿಕ್ರಿಯೆ? ಮೇಡಮ್, ಇಲ್ಲಿ ಉಪ್ಪಿನಂಗಡಿ, 34 ನಿಕ್ಕಿಲಾಡಿ, ಪೆರ್ನೆ, ಹಿರೇಬಂಡಾಡಿ ಹಾಗೂ ಬಜತೂರು ಈ ಇಷ್ಟು ಗ್ರಾಮಗಳು ಅಂತ ತಕೊಂಡ್ರೆ ಅಂದ್ರೆ ಎಲ್ಲೂ ಸಂಘರ್ಷಕ್ಕೆ ಈಡಾಗಿಲ್ಲ. ಎಲ್ಲ ಶಾಂತಿಯುತವಾಗಿ ಚುನಾವಣೆ ನಡೀತಾ ಇದೆ. ಕೆಲವು ಮತದಾನ ಕೇಂದ್ರಗಳಲ್ಲಿ ಉದ್ದನೆಯ ಸರತಿ ಸಾಲುಗಳು ಕಂಡು ಬಂದೆ, ಕೆಲವು ಇರ್ಲಿಲ್ಲ. ಅಂದ್ರೆ ನಿಧಾನ ಪ್ರಕ್ರಿಯೆಯಲ್ಲಿ ಮತದಾನದಷ್ಟಕ್ಕೆ ಆಗಿ ಹೋಗ್ತಾ ಇತ್ತು. ಆಮೇಲೆ ಈ ಭಾಗದಲ್ಲಿ ಅಂದ್ರೆ ಮುಖ್ಯವಾಗಿ ಈ ಕಾಂಗ್ರೆಸ್, ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿ ಅಂದ್ರೆ ಅರುಣ್ ಕುಮಾರ್ ಪುತ್ತಿಲ್ ಅವರ ನಡುವೆ, ಈ 3 ಮಂದಿ ನಡುವೆ 2 ರಾಷ್ಟ್ರೀಯ ಪಕ್ಷಗಳು ಹಾಗೂ ಒಂದು ಪಕ್ಷೇತರ ಅಭ್ಯರ್ಥಿಯ ನಡುವೆ ಮಾತ್ರ ತ್ರಿಕೋನ ಸ್ಪರ್ಧೆ ಇದು ಇದೆ ಅಂತ ಭಾಸ ಹೋಗ್ತಾ ಇದೆ. ಯಾಕಂದ್ರೆ ಆ ರೀತಿಯ ಸ್ಥಿತಿ ಇಲ್ಲಿತ್ತು. ಮತ್ತೆ ನಾವು ಮತಗಟ್ಟೆಗಳ ಹೊರಗಡೆ ಪಕ್ಷದಿಂದ ಚುನಾವಣಾ ಬೂತ್ ಗಳನ್ನು ಹಾಕ್ತಾರೆ. ಅಲ್ಲೆಲ್ಲ ನೋಡುವಾಗ ಈ ಭಾಗದಲ್ಲಿ ಹೆಚ್ಚಿನ ಮತಗಟ್ಟೆಗಳಲ್ಲಿ ಕಾಂಗ್ರೆಸ್, ಬಿಜೆಪಿ ಮತ್ತು ಪಕ್ಷೇತರ ಅಭ್ಯರ್ಥಿಯಾದ ಅರುಣ್ ಕುಮಾರ್ ಪುತ್ತಿಲ್ ಅವರ ಬೆಂಬಲಿಗರ ಚುನಾವಣಾ ಬೂತ್ ಗಳು ಮಾತ್ರ ಹೆಚ್ಚಾಗಿ ಕಂಡು ಬಂದು, ಆಮೇಲೆ ಇನ್ನು ಕೆಲವೆಡೆ ಜೆಡಿಎಸ್, ಎಸ್ಡಿಪಿಐ, ಆಮ್ ಆದ್ಮಿ ಬೆಂಬಲಿಗರ ಚುನಾವಣಾ ಬೂತ್ ಗಳು ಇತ್ತು. ಆಮೇಲೆ ಇನ್ನುಳಿದ ಪಕ್ಷೇತರ ಅಭ್ಯರ್ಥಿಗಳ ಬೆಂಬಲಿಗರ ಚುನಾವಣಾ ಬೂತ್ ಗಳು ಎಲ್ಲೂ ಕಂಡು ಬಂದಿಲ್ಲ. ಆಮೇಲೆ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ 5 ಗ್ರಾಮಗಳ ಕೆಲವು ಮತಗಟ್ಟೆಗಳಲ್ಲಿ ಈ ಕಾಂಗ್ರೆಸ್ ಮತದಾರರು ಹೆಚ್ಚಿದ್ದಾರೆ, ಇನ್ನು ಕೆಲವು ಕಡೆ ಬಿಜೆಪಿ ಮತದಾರರು ಅಧಿಕ ಇದ್ದಾರೆ. ಇಲ್ಲಿ ಹೇಳುವುದಾದ್ರೆ 2 ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಮತ್ತು ಬಿಜೆಪಿ, ಇಲ್ಲಿ ಕಾಂಗ್ರೆಸ್ ಇದ್ದು ಅಷ್ಟು ಜೆಡಿಎಸ್ ಗೆ ಆಗ್ಲಿ ಎಸ್ಡಿಪಿಐಗೆ ಆಗ್ಲಿ ಹೋದಂತಹ ಇದು ಅಷ್ಟಾಗಿ ಕಂಡು ಬರುವುದಿಲ್ಲ. ಯಾಕಂದ್ರೆ ಎಸ್ಡಿಪಿಐ ಮತ್ತು ಜೆಡಿಎಸ್ ಪಕ್ಷಗಳು ಆ ಕಾಂಗ್ರೆಸ್ ನ ಮತವನ್ನು ಸೆಳೆಯೋಕೆ ವಿಫಲವಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದ್ರೆ ಈ ಬಿಜೆಪಿಯ ಏನು ಮತಗಳಿದೆ ಅದು ಮಾತ್ರ ಈ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲರ್ ಅವರಿಗೆ ಇದು ಇಬ್ಬಾಗವಾಗಿ ಹೋಗಿದೆ ಅಂತ ಭಾಸವಾಗ್ತಾ ಇದೆ ಇಲ್ಲಿನ ವಿದ್ಯಮಾನಗಳನ್ನು ನೋಡಿದ್ರೆ. ಆಮೇಲೆ ಒಂದು ನಾನು ಲೆಕ್ಕಾಚಾರ ಕೊಡ್ತೀನಿ. ಈಗ ನೋಡಿ, ಪೆರ್ನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಂದ್ರೆ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿ ಪೆರ್ನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಟ್ಟು 4938 ಮತದಾರರಿದ್ದಾರೆ. ಆಮೇಲೆ ಇವರಿಗೆ ಮತದಾನಕ್ಕೆ ಒಂದು 5 ಕಡೆ ಮತಗಟ್ಟೆಗಳನ್ನು ಇವರಿಗೆ ತೆರೆಯಲಾಗಿತ್ತು. ಆಮೇಲೆ ಈ ನೆಕ್ಕಿಲಾಡಿಗೆ ಹೇಳುವುದಾದ್ರೆ 3398 ಮತದಾರರು ಒಟ್ಟು ನೆಕ್ಕಿಲಾಡಿ ಗ್ರಾಮ ಪಂಚಾಯತಿಗೆ. ಇವರಿಗೆ 4 ಕಡೆ ಮತಗಟ್ಟೆ ಕೇಂದ್ರಗಳನ್ನು ತೆರೆಯಲಾಗಿತ್ತು. ಆಮೇಲೆ ಉಪ್ಪಿನಂಗಡಿದ್ದು ಹೇಳುವುದಾದ್ರೆ ಅಲ್ಲಿ 6864, ಇಲ್ಲಿ 6 ಕಡೆ ಮತಗಟ್ಟೆಗಳನ್ನು ತೆರೆಯಲಾಗಿತ್ತು. ಆಮೇಲೆ ಬಜತೂರು ಗ್ರಾಮದ ವಿಷಯವಾಗಿ ಹೇಳುವುದಾದ್ರೆ 4728 ಮತದಾರರು ಒಟ್ಟು. ಇಲ್ಲಿ 4 ಮತಗಟ್ಟೆ ಕೇಂದ್ರಗಳನ್ನು ತೆರೆಯಲಾಗಿದೆ. ಆಮೇಲೆ ಹಿರೇಬಂಡಾಯಿಗಡಿಗೆ ಹೇಳುವುದಾದ್ರೆ 4930 ಮತದಾರರು, ಇಲ್ಲಿ 4 ಮತಗಟ್ಟೆಗಳನ್ನು ತೆರೆಯಲಾಗಿತ್ತು. ಆಮೇಲೆ ಕೆಲವು ಕಡೆ ಇಲ್ಲಿ ಪ್ರಮುಖವಾಗಿ ನಾವು ನೋಡುವುದಾದ್ರೆ ಇಲ್ಲಿ ಹಿರೇಬಂಡಾಡಿದ್ದು ಮತಗಟ್ಟ ಸಂಖ್ಯೆ 48 ಗ್ರಾಮ ಪಂಚಾಯತ್ ಸಮುದಾಯ ಭವನ ಹಿರೇಬಂಡಾಡಿ, ಇಲ್ಲಿ ಒಟ್ಟು 1351 ಮತದಾರರು ಇದ್ದಾರೆ. ಈ ಕಳೆದ ಸಲ ವಿಧಾನಸಭಾ ಕ್ಷೇತ್ರ ಇದು
ಚುನಾವಣೆ ಆಗುವಾಗ್ಲೂ ಇಲ್ಲಿ ಇದು ಮತದಾನ ಪ್ರಕ್ರಿಯೆ ವಿಳಂಬವಾಗಿತ್ತು ಕಳೆದ ಬಾರಿ, ಅಂದ್ರೆ 5 ವರ್ಷದ ಹಿಂದೆ ವಿಳಂಬವಾಗಿತ್ತು. ಆ ನಂತರ ರಾತ್ರಿ 8 ಗಂಟೆಯ ತನಕ ಕೂಡ ಮತದಾನ ನಡೆಯಿತು ಅಲ್ಲಿ. ಅಂದ್ರೆ ನಮ್ಮ ಯಾರು ಪುತ್ತೂರು ಶಾಸಕ ಸಂಜೀವ ಮಠಂದೂರ್ ಅವರ ಊರದು ಗ್ರಾಮ. ಈ ಬಾರಿಯೂ ಕೂಡ ಅಲ್ಲಿ ಮತದಾನ ಪ್ರಕ್ರಿಯೆ ಅಂದ್ರೆ ಈ ಮತಯಂತ್ರದ ದೋಷ ಅಂತಲೇ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಲ್ಲಿ ನಿಧಾನದಲ್ಲಿ ಮತದಾನ ಪ್ರಕ್ರಿಯೆ ನಡೀತಾ ಇತ್ತು. ಮತ್ತೆ ಆ ಬೂತ್ಗೆ ಸಂಬಂಧಪಟ್ಟಂತಹ ಈ ಪಕ್ಷದ ಏಜೆಂಟ್ಗಳು ಅಲ್ಲಿ ಕಂಪ್ಲೇಂಟ್ ಕೂಡ ಮಾಡಿದ್ರು ಚುನಾವಣಾಧಿಕಾರಿಗಳಿಗೆ. ಆಮೇಲೆ ಆ ಕೂಡಲೇ ಅದ್ರ ಬಗ್ಗೆ ಏನು ಕ್ರಮ ಕೈಗೊಂಡ್ರ ಸರ್? ಇಲ್ಲ, ಆಮೇಲೆ ಬಂದವರು ತಾಂತ್ರಿಕ ತಜ್ಞರು ಪರಿಶೀಲನೆ ಮಾಡಿದ್ರು. ಪರಿಶೀಲನೆ ಮಾಡಿ ಅದಕ್ಕೆ ಕ್ರಮ ಕೈಗೊಂಡ್ರು. ಆದ್ರೂ ಈ ಬೆಳಿಗ್ಗೆ ಇಂದಲೇ ವಿಳಂಬ ಆಗ್ತಿತ್ತು ಯಾವುದು ಮತದಾನ ಪ್ರಕ್ರಿಯೆ. ಹಾಗಾಗಿ ಇನ್ನೂ ಸ್ವಲ್ಪ ಅಲ್ಲಿ ಲೇಟ್ ಆಗುವ ಸಾಧ್ಯತೆ ಇದೆ ಮೇಲ್ನೋಟಕ್ಕೆ. ಯಾಕಂದ್ರೆ ಆಗಲ್ಲಿ ತಡೆ ಹಿಡಿಯಲ್ಪಟ್ಟಂತದ್ದು ಈ ರೀತಿ. ಕೆಲವು ಕಡೆಗಳಲ್ಲಿ ಹಾಗಾದ್ರೆ ವಿಳಂಬ ಆಗಿದೆ, ಅಂದ್ರೆ ಸ್ವಲ್ಪ ಸ್ವಲ್ಪ ವಿಳಂಬ ಆಗಿದ್ದಿದೆ ಹಾಗಾದ್ರೆ. ಅಂದ್ರೆ ಇದು ಮತಯಂತ್ರ ಸರಿಯಾಗಿತ್ತು, ಯಾವುದೇ ನಾದುರಸ್ತಿಯಲ್ಲಿ ಇರ್ಲಿಲ್ಲ. ಆದ್ರೆ ಪ್ರಕ್ರಿಯೆ ಮಾತ್ರ ವಿಳಂಬವಾಗಿ ಸಾಗ್ತಾ ಇತ್ತು ಅಲ್ಲಿ. ಓಕೆ ಓಕೆ. ಆಮೇಲೆ ಇಲ್ಲಿ ಉಪ್ಪಿನಂಗಡಿಗೆ ಬರುವುದು, ಉಪ್ಪಿನಂಗಡಿಯಲ್ಲಿ ಈ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೂಡ 1.25 ಗಂಟೆ ಮತದಾನ ಪ್ರಕ್ರಿಯೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿತು. ಅದು ಮತಯಂತ್ರದಲ್ಲಿ ಲೋಪ ಕಂಡು ಬಂತು. ಆಮೇಲೆ ತಾಂತ್ರಿಕ ತಜ್ಞರು ಆಗಮಿಸಿ ಅದನ್ನು ಸರಿ ಮಾಡಿದ್ರು, ಮತ್ತೆ ಇದಾಯ್ತು. ಆಮೇಲೆ ಬಜತೂರು ಗ್ರಾಮಕ್ಕೆ ಸಂಬಂಧ ಪಡೆದು ಹೇಳುದಾದ್ರೆ ಇಲ್ಲಿ ಹೊಸಗದ್ದೆಯಲ್ಲಿ ಕೂಡ 1.25 ಗಂಟೆ ಈ ತಾಂತ್ರಿಕ ದೋಷ ಕಂಡು ಬಂತು ಮತದಾನ ಯಂತ್ರದಲ್ಲಿ. ಆಮೇಲೆ ಮತ್ತೆ ತಾಂತ್ರಿಕ ತಜ್ಞರು ಬಂದು ಅದನ್ನು ಸರಿ ಮಾಡಿದ್ರು. ಆಮೇಲೆ ಯಥಾ ಪ್ರಕಾರ ಇದು ಮತದಾನ ಪ್ರಕ್ರಿಯೆ ಇದಕ್ಕೆ ಅಂದ್ರೆ ಈ ವಿಳಂಬಕ್ಕೆ ಏನು ಮತದಾರರು ಯಾವ ರೀತಿ ಪ್ರತಿಕ್ರಿಯಿಸಿದ್ರು ಸರ್? ಅಂದ್ರೆ ಮತದಾರರು ಅಂದ್ರೆ ಕೆಲವು ನೋಡಿ ಕ್ಯೂ ನಿಂತಿರ್ತಾರೆ. ಈಗ ಒಂದು ಕಡೆಯಿಂದ ರಣ ಬಿಸಿಲು ಇದೆಲ್ಲ ಮಧ್ಯಾಹ್ನ ಆದಂತಹ ಪ್ರಕ್ರಿಯೆಗಳು, ಅಂದ್ರೆ ಈ ಸ್ಥಗಿತಗೊಂಡ ಮಧ್ಯಾಹ್ನ ಆದ್ದು ಮತದಾರರಿಗೆ ಸಹಜವಾಗಿ ಕೋಪ ಬಂದೇ ಬರುತ್ತೆ. ಆದ್ರೆ ಯಾರು ಕೂಡ ಮತವನ್ನು ತಿರಸ್ಕರಿಸಿ ಹೊರಗಡೆ ನಾವಿಲ್ಲ ಮತ ಹಾಕುದಿಲ್ಲ ಅಂತ ಹೋದಂತಹ ಏನು ವಿಷಯ ಮಾಹಿತಿ ಸಿಕ್ಕಿಲ್ಲ. ಓಕೆ, ಜಗಳ ಏನಾದ್ರೂ ಆಗಿದೆಯಾ ಸರ್? ಇಲ್ಲ, ಶಾಂತಿಯುತವಾಗಿ ನಡೆದಿದೆ. ಅಂದ್ರೆ ಒಂಥರ ಸೌಹಾರ್ದತೆಯ ವಾತಾವರಣನೇ ಇತ್ತು ಎಲ್ಲಾ ಕಡೆಗಳಲ್ಲಿ. ಓಕೆ ಸರ್, ಓಕೆ. ಕಳೆದ ಬಾರಿಗಿಂತ ಈ ಬಾರಿ ಉಪ್ಪಿನಂಗಡಿಯಲ್ಲಿ ಒಂದು ಮತದಾನದ ಬಗ್ಗೆ ಜನರಿಗೆ ಎಷ್ಟು ಅರಿವಿದೆ? ಜನರ ಮತದಾನದ ಅರಿವಿಗಿಂತಲೂ ಈ ಸಲ ಮತ ಹಾಕಬೇಕಂತ ಒಂದು ಜೋಶ್ ಇದ್ದಂಗಿದೆ. ಹೌದು, ತುಡಿತಾ ಅದು ಪಕ್ಷೇತರ ಅಭ್ಯರ್ಥಿಯ ಸ್ಪರ್ಧೆ ಇರಬಹುದು, ಇಲ್ಲ ಬೇರೆ ಬೇರೆ ರೀತಿಯ ಕಾರಣಗಳಿರ್ಬಹುದು. ಇಲ್ಲ ಪುತ್ತೂರಿಗೆ ಹೊಸ ಮುಖ ಬೇಕು, ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅಂತ ಎಂಬ ಭಾವನೆಯೂ ಇರಬಹುದು. ಅದೊಂದು ಮತದಾನದ ಜೋಶ್ ಇದೆ. ಓಕೆ ಸರ್, ಈಗ ಏನೋ ವೃದ್ಧರು ಅಥವಾ ಏನೋ ವೀಲ್ ಚೇರ್ ಅಲ್ಲಿ ಬಂದಂತ ಏನೋ ಅವರನ್ನ ನಿಮ್ಮ ವ್ಯಾಪ್ತಿಯಲ್ಲಿ ನೀವು ನೋಡಿದ್ರ? ನಿಮ್ಮ ವ್ಯಾಪ್ತಿಯಲ್ಲಿ ಯಾರಾದ್ರೂ ವೃದ್ಧರು ಮತದಾನ ಮಾಡೋದಕ್ಕೆ ಬಂದಂತದ್ದು ಏನಾದ್ರು ನಿದರ್ಶನಗಳಿದೆಯಾ ಸರ್? ಖಂಡಿತ, ಈ ವೃದ್ಧರು ಕೂಡ ಮತದಾನಕ್ಕೆ ಬಂದಿದ್ದಾರೆ. ಆಮೇಲೆ ಈ ವಿಕಲಚೇತನರು ಅಂದ್ರೆ ವೀಲ್ ಚೇರ್ ಅಲ್ಲಿ ಮತದಾನಕ್ಕೆ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಈ ಕೆಲವು ಹೊಸ ಅಂದ್ರೆ ಮತದಾನ ಅವರಿಗೆ 18 ವರ್ಷ ಪೂರ್ತಿ ಆದದಷ್ಟೇ, 18 ವರ್ಷದ ಈ ಹೊಸ ಮತಕ್ಕೆ ಅವಕಾಶದವರು ತುಂಬಾ ಜನ ಬಂದಿದ್ರು. ಅಂದ್ರೆ ಉಪ್ಪಿನಂಗಡಿಯಲ್ಲಿ ಯುವ ಮತದಾರರು ಜಾಸ್ತಿ ಇದಾರೆ ಸರ್? ಜಾಸ್ತಿ ಅಂತಲ್ಲ, ಅಂದ್ರೆ ಟೋಟಲ್ ಆಗಿ ಲೆಕ್ಕಾಚಾರ ಅಲ್ಲ. ಅಂದ್ರೆ ಉಪ್ಪಿನಂಗಡಿಯಲ್ಲಿ ಕೂಡ ಎಲ್ಲಾ ಕಡೆಯೂ ಯುವ ಮತದಾರರು ಇದ್ದಾರೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಈ ಒಂದು ಮಾಹಿತಿಯನ್ನ ನೀಡಿದ್ದಕ್ಕೆ ಧನ್ಯವಾದಗಳು. ಸೊ ಇದು ಉಪ್ಪಿನಂಗಡಿಯ ಚಿತ್ರಣ. ಉಪ್ಪಿನಂಗಡಿಯಲ್ಲಿ ಕೂಡ ಒಂದು ಪಕ್ಷಗಳ ನಡುವೆ ಒಂದು ಫೈಟ್ ಜಾಸ್ತಿ ಇದೆ, ಅದನ್ನ ಹೇಳ್ತಾ ಇದ್ರು ದೀಪಕ್ ಉಪ್ಪಿನಂಗಡಿ ಅವರು, ನಮ್ಮ ಪ್ರತಿನಿಧಿಗಳು. ಪಕ್ಷದ ನಡುವಿನ ಫೈಟ್ ಎಲ್ಲರನ್ನ ಏನೋ ಮತದಾನದತ್ತ ಎಳಿತಾ ಇತ್ತು ಅಂತ ಹೇಳಿದ್ರು, ಸೆಳಿತಾ ಇತ್ತು. ಅದು ಮತದಾನ ಮಾಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸು ಅವರಲ್ಲಿ ಹುಟ್ಕೊಂಡಿದೆ. ಯಾಕಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಪಕ್ಷದ ಬಗ್ಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 74
ನಷ್ಟು ಮತದಾನ ಆಗಿದೆ. ಈ 5 ಗಂಟೆಯವರೆಗಿನ ಒಂದು ವರದಿ ಇದು. 74.96% ನಷ್ಟು ಮತದಾನ 5 ಗಂಟೆಯವರೆಗಿನ ಒಂದು ಮತದಾನ ಆಗಿದೆ. 74% ಆಗಿರುವಂತದ್ದು. 3 ಗಂಟೆಗೆ 61% ಆಗಿತ್ತು. ಈಗ 5 ಗಂಟೆ ಹೊತ್ತಿಗೆ 74% ಮತದಾನ ಆಗಿರುವಂತದ್ದು. ಇನ್ನು 6 ಗಂಟೆಗೆ ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ಇನ್ನೂ ಕೂಡ ಕ್ಯೂನಲ್ಲಿ ಜನ ಇದ್ದಾರೆ. ಸಂಜೆ ಮಳೆ ಬರ್ತಾ ಇದೆ, ಆದ್ರೂ ಕೂಡ ಮತದಾನಕ್ಕೆ ಜನ ತೆರಳ್ತಾ ಇದ್ದಾರೆ, ಮತದಾನವನ್ನ ಮಾಡ್ತಾ ಇದ್ದಾರೆ. ಪುತ್ತೂರಿನ ಹಲವು ಕಡೆಗಳಲ್ಲಿ ಮಳೆ ಆಗ್ತಾ ಇದೆ, ಆದ್ರೂ ಕೂಡ ಕ್ಯೂನಲ್ಲಿ ನಿಂತು ಜನ ಮತದಾನ ಮಾಡ್ತಾ ಇದ್ದಾರೆ. 5 ಗಂಟೆಯ ಒಂದು ವರದಿ 74.96% ನಷ್ಟು ಜನ ಮತದಾನವನ್ನ ಮಾಡಿರುವಂತದ್ದು. ಇನ್ನು 20 ನಿಮಿಷಗಳಷ್ಟು ಟೈಮ್ ಬಾಕಿ ಇದೆ. ಇನ್ನೊಂದು ಮಾಹಿತಿ ಏನು ಅಂತ ಹೇಳಿದ್ರೆ 6 ಗಂಟೆಗೆ ಸ್ಥಗಿತ ಆಗೋದಂತೂ ಖಂಡಿತ, ಆದ್ರೆ ಕ್ಯೂನಲ್ಲಿ ನಿಂತ್ರೆ ಅವರಿಗೆ ಅವಕಾಶ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ಹಾಗಾಗಿ ಆದಷ್ಟು ಬೇಗ ಯಾರೆಲ್ಲ ಮತದಾನ ಮಾಡಲಿಲ್ಲ ಆದಷ್ಟು ಬೇಗ ಹೋಗಿ ನಿಮ್ಮ ಮತಗಟ್ಟೆಗಳಲ್ಲಿ ಮತ ಚಲಾಯಿಸಿ. 6 ಗಂಟೆಯ ನಂತರವೂ ಕೂಡ ನಿಮಗೆ ಅವಕಾಶಗಳು ಸಿಗುವಂತ ಸಾಧ್ಯತೆ ಇರುತ್ತೆ, ಅಂದ್ರೆ ನೀವು ಆ ಕ್ಯೂನಲ್ಲಿ ನಿಂತ್ರೆ. ಇನ್ನು 20 ನಿಮಿಷ ಮಾತ್ರ ಬಾಕಿ ಇದೆ. 74.96% ಮತದಾನ ಆಗಿರುವಂತದ್ದು. 20 ನಿಮಿಷ ಬಾಕಿ ಇದೆ. ಇದು 5 ಗಂಟೆಯ ಒಂದು ವರದಿ, 5 ಗಂಟೆಗೆ ಸಿಕ್ಕಿರುವಂತಹ ಒಂದು ಅಪ್ಡೇಟ್. ನಿರಂತರ ಅಪ್ಡೇಟ್ಗಳು ಸಿಗ್ತಾ ಹೋಗ್ತಾ ಇದೆ. ಮಧ್ಯಾಹ್ನದ ಹೊತ್ತಿಗೆ 47% ಇತ್ತು. ಅದಾದ ನಂತರ 3 ಗಂಟೆ ಹೊತ್ತಿಗೆ 61% ಮತದಾನ ಆಗಿತ್ತು. ಈಗ 74% ಮತದಾನ ಆಗಿದೆ 5 ಗಂಟೆಯ ಒಂದು ಅಪ್ಡೇಟ್ನ ಪ್ರಕಾರ. ಇನ್ನು 20 ನಿಮಿಷ ಬಾಕಿ ಇದೆ. ಎಲ್ಲಾ ಕಡೆ ಸುಸೂತ್ರವಾಗಿ ಮತದಾನ ನಡೀತಾ ಇದೆ ಅಂತ ನಮ್ಮ ವರದಿಗಾರರು ತಿಳಿಸ್ತಾ ಇದ್ದಾರೆ. ಸಣ್ಣ ಪುಟ್ಟ ಅಡಚಣೆಗಳು ಇದ್ರೂ ಕೂಡ, ವಿಳಂಬಗಳು ಇದ್ರೂ ಕೂಡ ಜನ ಅದನ್ನ ಸಹಿಸ್ಕೊಳ್ತಾ ಇದ್ದಾರೆ. ಯಾಕಂದ್ರೆ ಈ ಬಾರಿ ಒಂದು ಟಫ್ ಫೈಟ್ ಇದೆ. ನನ್ನ ಪಕ್ಷ ನನ್ನ ಅಭ್ಯರ್ಥಿ ಅನ್ನೋ ರೀತಿಯ ಒಂದು ಮನೋಭಾವ ಪ್ರತಿಯೊಬ್ಬರಲ್ಲೂ ಇರೋ ಕಾರಣ ಈ ಒಂದು ಆಸಕ್ತಿ ಅವರಿಗೆ ಮತದಾನದ ಬಗ್ಗೆ ಹುಟ್ಕೊಂಡಿರುವಂತದ್ದು. ನೆಲ್ಲಿಕಟ್ಟೆಯಲ್ಲಿ ನಾವು ಒಂದು ದೃಶ್ಯವನ್ನ ನೋಡ್ತಾ ಇದ್ದೇವೆ. ಹಸುಗೂಸಿನ ಜೊತೆಗೆ ಬಂದು ಒಬ್ಬ ತಾಯಿ ಮತದಾನವನ್ನ ಮಾಡಿರುವಂತದ್ದು. ಪುಟ್ಟ ಮಗು, ಆ ಮಗುವನ್ನ ಇಟ್ಕೊಂಡು ಬಂದು ಅವರು ಮತದಾನವನ್ನ ಮಾಡಿದ್ದಾರೆ. ಮತದಾನ ಅಂತ ಹೇಳಿದ್ರೆ ಅಲ್ಲಿ ನಿಜವಾಗ್ಲೂ ತುಂಬಾ ರಶ್ ಇರುತ್ತೆ. ಅಂತಹ ಜಾಗಗಳಿಗೆ ತಾಯಿಯಂದ್ರು ಹೋಗೋದಕ್ಕೆ ತುಂಬಾ ಕಷ್ಟ ಪಡ್ತಾರೆ, ಆ ಪುಟ್ಟ ಮಕ್ಕಳನ್ನ ಹಿಡ್ಕೊಂಡು ಹೋಗೋದಕ್ಕೆ. ಅಂತದ್ರಲ್ಲಿ ಒಂದು ಪುಟ್ಟ ಮಗುವನ್ನ ಹಿಡ್ಕೊಂಡು ಆ ತಾಯಿ ಮತದಾನಕ್ಕೆ ತನ್ನ ಹಕ್ಕನ್ನ ಚಲಾಯಿಸೋದಕ್ಕೆ ಬಂದಿದ್ದಾರೆ. ನೆಲ್ಲಿಕಟ್ಟೆಯಲ್ಲಿ ಕಂಡು ಬಂದಿರುವಂತಹ ಈ ದೃಶ್ಯ. ವೃದ್ಧರನ್ನ ನೋಡಿದ್ವಿ, ವೀಲ್ ಚೇರ್ ಅಲ್ಲಿ ಬರ್ತಾ ಇದ್ದಂತಹ ವಿಕಲಚೇತನರನ್ನ, ವಿಶೇಷ ಚೇತನರನ್ನ ನೋಡಿದ್ವಿ, ಕೆಲವೊಬ್ಬರನ್ನ ವಯಸ್ಸಾದವರನ್ನ ಎತ್ತಿಕೊಂಡು ಬರ್ತಾ ಇದ್ರು. ಅದೇ ರೀತಿಯಾಗಿ ಪುಟ್ಟ ಕಂದಮ್ಮನ್ನ ಹಿಡ್ಕೊಂಡು ಒಬ್ಬ ತಾಯಿ ಮತದಾನಕ್ಕೆ ಬಂದಿದ್ದಾರೆ. ಇವರೆಲ್ಲರೂ ನಮಗೆ ಸ್ಫೂರ್ತಿ. ಇನ್ನು 20 ನಿಮಿಷ ಮಾತ್ರ ಬಾಕಿ ಇರೋದು. ದಯವಿಟ್ಟು ಇವರನ್ನ ಸ್ಫೂರ್ತಿಯಾಗಿ ಇಟ್ಕೊಂಡು ಮತದಾನ ಮಾಡೋದಕ್ಕೆ ಬನ್ನಿ.
ನಮ್ಮ ಜೊತೆ ಪ್ರತಿನಿಧಿ ಹರೀಶ್ ಬಾರಿಂಜ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ನೆಲ್ಯಾಡಿ ಗೋಳಿತೊಟ್ಟು ಭಾಗಗಳಲ್ಲಿ ನಿಮ್ಮ ವ್ಯಾಪ್ತಿ ಅದು, ಅಲ್ಲಿ ಹೇಗಿದೆ ಸರ್ ಒಂದು ಪ್ರತಿಕ್ರಿಯೆ? ನೆಲ್ಯಾಡಿ ಗೋಳಿತೊಟ್ಟು ಭಾಗದಲ್ಲಿ ಬೆಳಿಗ್ಗೆ ಬಿರುಸಿನ ಮತದಾನ ನಡೆದಿದೆ. ಆದ್ರೆ ಮಧ್ಯಾಹ್ನ ನಂತರ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾರರು ಮತಗಟ್ಟೆಗೆ ಬರುವಂತದ್ದು ಕಾಣ್ತಾ ಇರ್ಲಿಲ್ಲ. ಓಕೆ. ಮತ್ತೆ ಅಭ್ಯರ್ಥಿಗಳು ಸುಳ್ಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಬರುವುದರಿಂದ ಸುಳ್ಯ ಕ್ಷೇತ್ರದ ಅಭ್ಯರ್ಥಿಗಳಾದ ಭಾಗೀರಥಿ, ಕೃಷ್ಣಪ್ಪ ಅವರೆಲ್ಲ ಮತಗಟ್ಟೆಗಳಿಗೆ ಭೇಟಿ ನೀಡಿ ಮತಯಾಚನೆ ಮಾಡುತ್ತಿರುವುದು ಕಂಡು ಬಂದಿದೆ. ಅದೇ ರೀತಿ ಸೂಕ್ಷ್ಮ ಪ್ರದೇಶಗಳಾಗಿರುವಂತಹ ಶಿರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವಂತಹ ಸೂಕ್ಷ್ಮ ಮತಗಟ್ಟೆಗಳಲ್ಲಿಯೂ ಮತದಾನ ಬಹಳ ನಿಧಾನಗತಿಯಲ್ಲಿ ಸಾಗಿದೆ. ನಿಧಾನಗತಿ ಅಂದ್ರೆ ಜನರ ಒಂದು ಆಸಕ್ತಿ ಕಡಿಮೆಯ ಹೇಗೆ ಸರ್? ಇದು ಯಾವ ಕಾರಣಕ್ಕೋಸ್ಕರ ಇದು ನಿಧಾನಗತಿ ಆಗಿರುವುದು? ಹೆಚ್ಚಿನ ಜನರು ಬೆಳಿಗ್ಗೆ ಬಂದು ಮತದಾನ ಮಾಡಿರುತ್ತಾರೆ. ಅದರಿಂದ ಸಂಜೆ ವೇಳೆಗೆ ಮತಗಟ್ಟೆಗಳಲ್ಲಿ ಭಾರಿ ಕಡಿಮೆ ಜನಸಂಖ್ಯೆ ಕಾಣ್ತಾ ಇತ್ತು. ಮತದಾನದಲ್ಲಿ ಉತ್ಸಾಹ ಇರುವವರು ಬೆಳಿಗ್ಗೆ ಬಂದು ಮತದಾನ ಮಾಡಿರುತ್ತಾರೆ. ಆದ್ದರಿಂದ ಸಂಜೆ ವೇಳೆಗೆ ಸ್ವಲ್ಪ ನಿಧಾನಗತಿಯಲ್ಲಿ ಇತ್ತು. ಓಕೆ. ಸಂಜೆ ವೇಳೆಗೆ ಹಾಗಾದ್ರೆ ತುಂಬಾ ಕಡಿಮೆ ಆಗಿದೆ. ಆ ಕಡೆ ಭಾಗದಲ್ಲಿ ಮಳೆ ಇದೆಯಾ ಸರ್? ಅಂದ್ರೆ ಮಳೆಯಿಂದಾಗಿ ಕೆಲವು ಕಡೆಗಳಲ್ಲಿ ಅಡಚಣೆ ಆಗಿರುವಂತದ್ದು, ಹಾಗಾಗಿ ಅಲ್ಲಿ ಏನಾದ್ರೂ ಮಳೆಯಿಂದ ಅಡಚಣೆ ಆಗಿದ್ಯಾ? ಮಳೆಯಿಂದ ಅಡಚಣೆ ಅಂತ ಆಗ್ಲಿಲ್ಲ, ಆದ್ರೆ ಮಳೆ ಬಂದಿದೆ. ದೊಡ್ಡ ಪ್ರಮಾಣದಲ್ಲಿ ಮಳೆ ಏನಿರ್ಲಿಲ್ಲ, ಒಂದು ಸಣ್ಣ ಪ್ರಮಾಣದಲ್ಲಿ ಮಳೆ ಬಂದಿದೆ. ಅದರಲ್ಲಿ ಮತದಾನಕ್ಕೆ ತೊಂದರೆ ಆಗುವಂತ ರೀತಿಯಲ್ಲಿ ಯಾವುದು ಇರ್ಲಿಲ್ಲ. ಮತ್ತೆ ಇಲ್ಲಿ ಕೌಕ್ರಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹೊಸ ಮಜ್ಜಲು ಶಾಲೆಯಲ್ಲಿ ಭಾರಿ ನಿಧಾನಗತಿಯಲ್ಲಿ ಮತದಾನದ ಪ್ರಕ್ರಿಯೆ ನಡೆಯುತ್ತಿರುವುದರಿಂದ ಜನರು ಸರತಿಯಲ್ಲಿ ಕಾಯುತ್ತಿರುವುದಂತ ದೃಶ್ಯಗಳು ಕೂಡ ನನಗೆ ಕಾಣಿಸಿಕೊಂಡಿದೆ. ಓಕೆ ಓಕೆ. ಇದು ಮತಯಂತ್ರದ ಸಮಸ್ಯೆಯಾ? ಮತಯಂತ್ರದ್ದು ಸಮಸ್ಯೆ ಬೆಳಿಗ್ಗೆ ಮಾತ್ರ ಇದ್ದದ್ದು. ಒಂದು ನೆಲ್ಯಾಡಿ ಮತಗಟ್ಟೆಯಲ್ಲಿ ಬೆಳಿಗ್ಗೆ ಮತಯಂತ್ರದ ಸಮಸ್ಯೆ ಕಂಡು ಬಂದಿದೆ. ಒಂದು 172 ಮತ ಪೋಲಾದ ನಂತರ ಮತಯಂತ್ರ ಕೈ ಕೊಟ್ಟಿದೆ. ಅದರ ನಂತರ ಬೇರೆ ಮತಯಂತ್ರವನ್ನು ತರಿಸಿ ಮತದಾನ ಪ್ರಕ್ರಿಯೆಯನ್ನು ಮುಂದುವರಿಸಲಾಗಿದೆ. ಓಕೆ. ಅದೇ ರೀತಿ ಗೋಳಿತೊಟ್ಟು ಮತದಾನ ಕೇಂದ್ರದಲ್ಲಿ ಕೂಡ ಮತಯಂತ್ರ ಕೈ ಕೊಟ್ಟಿತ್ತು. ಆದ್ರೆ ನಂತರ ಅಧಿಕಾರಿಗಳು ಬಂದು ಅದನ್ನು ಸರಿಪಡಿಸಿ ಮತದಾನ ಎಂದಿನಂತೆ ಮುಂದುವರೆದಿದೆ. ಓಕೆ ಸರ್. ಈಗ ನಿಮ್ಮ ಭಾಗಗಳಲ್ಲಿ ಈ ಮತದಾನ ಬಹಿಷ್ಕಾರದ ಒಂದು ಬ್ಯಾನರ್ ಅನ್ನ ಈ ಮುಂಚೆ ಅಳವಡಿಸಿದ್ದು ಅಥವಾ ಆತರ ಏನಾದ್ರೂ ಒಂದು ಪ್ರಕ್ರಿಯೆಗಳು ನಡೆದಿತ್ತ ಈ ಮುಂಚೆ? ಮತದಾನ ಘೋಷಣೆ ಆಗುವುದಕ್ಕಿಂತ ಮೊದಲು ಈ ರೀತಿಯ ಬ್ಯಾನರ್ಗಳೊಂದು 2-3 ಕಡೆ ಇತ್ತು. ಒಂದು ನೆಲ್ಯಾಡಿ ಭಾಗದಲ್ಲಿ ನೆಲ್ಯಾಡಿಯ ಒಂದು ಸೇತುವೆಗಾಗಿ ಮತದಾನ ಬಹಿಷ್ಕಾರದಂತ ಪ್ರಕ್ರಿಯೆ ನಡೆದಿತ್ತು. ಅದರ ನಂತರ ಅಭ್ಯರ್ಥಿಗಳು ಬಂದು ಒಂದು ಭರವಸೆ ಕೊಟ್ಟ ನಂತರ ಮತದಾನ ಬಹಿಷ್ಕಾರ ಹಿಂತೆಗೆದುಕೊಂಡಿದ್ರು. ಅದರಿಂದ ಈ ಎಲ್ಲ ಭಾಗದ ಮತದಾರರು ಕೂಡ ಇವತ್ತಿನ ಮತದಾನದಲ್ಲಿ ಉತ್ಸಾಹದಲ್ಲಿ ಮತ ಚಲಾವಣೆ ಮಾಡಿದ್ದಾರೆ. ಹಾಗಾದ್ರೆ ಆ ಬಹಿಷ್ಕಾರವನ್ನ ತೆಗೆದಿದ್ದಾರೆ ಹಾಗಾದ್ರೆ? ಹೌದೌದೌದು, ಅವರು ಮನವೊಲಿಕೆ ಮಾಡಿದ ನಂತರ ಬಹಿಷ್ಕಾರ ವಾಪಸ್ ತಗೊಂಡಿದ್ದಾರೆ. ಓಕೆ ಸರ್. ಈ ಪಕ್ಷಗಳ ಫೈಟ್ ಹೇಗಿದೆ ಸರ್ ಈ ನೆಲ್ಯಾಡಿ ಗೋಳಿತೊಟ್ಟು ಭಾಗದಲ್ಲಿ? ನೆಲ್ಯಾಡಿ ಗೋಳಿತೊಟ್ಟು ಭಾಗದಲ್ಲಿ ಈಗ ನಾವು ಮತದಾನ ಕೇಂದ್ರಗಳಿಗೆ ಭೇಟಿ ನೀಡುವಂತಹ ಸಂದರ್ಭದಲ್ಲಿ ಸಮಾನವಾಗಿ 2 ಪಕ್ಷಗಳಿಗೂ ಬಲ ಕಂಡು ಬರ್ತಾ ಇದೆ. ಬಿಜೆಪಿ ಮತ್ತು ಕಾಂಗ್ರೆಸ್ ಇಲ್ಲಿ ಪ್ರಮುಖವಾಗಿರುವಂತದ್ದು. ಎರಡು ಪಕ್ಷಗಳಲ್ಲೂ ಸಮಾನವಾಗಿ ಬಲ ಇರುವಂತದ್ದು ಕಂಡು ಬಂದಿದೆ. ಸರ್ ಇನ್ನು ಸ್ವಲ್ಪ ಹೊತ್ತು ಆಮ್ ಆದ್ಮಿ ಅವರು ಕೂಡ ಕೆಲವು ಕಡೆ ಆಮ್ ಆದ್ಮಿ ಅವರು ಕೂಡ ಮತಯಾಚನೆ ಮಾಡುವಂತದ್ದು ಕಂಡು ಬಂದಿದೆ. ಓಕೆ ಸರ್. ಇನ್ನೊಂದು 10 ನಿಮಿಷ ಬಾಕಿ ಇರೋದು 6 ಗಂಟೆಗೆ ಮತದಾನ ಪ್ರಕ್ರಿಯೆ ಮುಕ್ತಾಯಗೊಳ್ಳುತ್ತೆ. ನಿಮ್ಮ ಭಾಗದಲ್ಲಿ ಬಹುತೇಕ ಮತದಾನ ಆಗಿದ್ಯಾ? ಅದೇ ನಾನು ಹೇಳಿದಾಗೆ ಬೆಳಿಗ್ಗೆ ಮಧ್ಯಾಹ್ನದವರೆಗೆ ಜನರು ಬಂದು ಮಧ್ಯಾಹ್ನದೊಳಗೆ ಮತ ಚಲಾವಣೆ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಇಲ್ಲಿ ಈ ಭಾಗದಲ್ಲಿ ಗುಡುಗು ಸಹಿತ ಮಳೆ ಇದ್ದ ಕಾರಣ ಇವತ್ತು ಕೂಡ ಸಂಜೆ ಮಳೆ ಬರ್ಬೋದು ಅಂತ ಹೇಳುವಂತ ನಿಟ್ಟಿನಲ್ಲಿ ಜನರು ಬೆಳಿಗ್ಗೆ ಒಂದು ಮಧ್ಯಾಹ್ನದೊಳಗೆ ಸಾಧಾರಣ ಹೆಚ್ಚಿನ ಮತದಾರರು ಮತ ಚಲಾವಣೆ ಮಾಡಿ ಬಂದು ಮತಗಟ್ಟೆಗೆ ಬಂದು ಮತ ಚಲಾವಣೆ ಮಾಡಿದ್ದಾರೆ. ಓಕೆ. ಆದ ಕಾರಣ ಸಂಜೆಯ ವೇಳೆಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರು ಸರತಿನ ಸಾಲಿನಲ್ಲಿ ನಿಂತು ಮತ ಚಲಾವಣೆ ಮಾಡುವಂತದ್ದು ಕಂಡು ಬಂದಿಲ್ಲ. ಮತ್ತೆ ಎಲ್ಲಿ ಕೂಡ ಅಹಿತಕರ ಘಟನೆ ನಡೆದಿರುವುದು ಕೂಡ ಇಲ್ಲ. ಈ ವಿಧದ ಮತದಾನ ಬಹುತೇಕ ಶಾಂತಿಯುತವಾಗಿ ಯಾವುದೇ ಅಡಚಣೆ ಇಲ್ಲದೆ ನಡೆದಿದೆ ಅಂತಲೇ ಹೇಳ್ಬೋದು. ಅದು ಜನರಿಂದ ಆಗಿರ್ಬೋದು ಅಥವಾ ಕಾರ್ಯಕರ್ತರಿಂದ ಆಗಿರ್ಬೋದು, ಎಲ್ಲೂ ಕೂಡ ಅಹಿತಕರ ಘಟನೆ ಆಗ್ಲಿಲ್ಲ ಹಾಗಾದ್ರೆ? ಹೌದೌದು. ಓಕೆ ಸರ್. ಸೊ ಒಟ್ಟಾರೆಯಾಗಿ ತುಂಬಾ ಚೆನ್ನಾಗಿ ನಡೆದಿದೆ ಮತದಾನ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ರೀತಿಯಲ್ಲಿ ನಡೆದಿದೆ. ಇಲ್ಲಿ ಸೂಕ್ಷ್ಮ ಮತಗಟ್ಟೆ ಕೇಂದ್ರಕ್ಕೆ
ಅರೆಸೇನಾ ಪಡೆಯ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಿದ್ರು. ಆ ರೀತಿ ಮತ್ತೆ ಎಲ್ಲ ಮತಗಟ್ಟೆಗಳಲ್ಲಿ ಅಭ್ಯರ್ಥಿಗಳ ಪರವಾಗಿ ಅವರ ಪಕ್ಷದವರು ಕಾರ್ಯಕರ್ತರು ಮತದಾರರ ಮನವೊಲಿಕೆ ಕೊನೆಯ ಕ್ಷಣದವರೆಗೂ ಮನವೊಲಿಕೆ ಮಾಡಿರುವಂತದ್ದು ಕಂಡು ಬಂದಿದೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮ ಮಾಹಿತಿಗೆ. ಥ್ಯಾಂಕ್ ಯು. ಓಕೆ, ಇದು ಹರೀಶ್ ಬಾರಿಂಜ ಅವರು ನಮ್ಮ ಪ್ರತಿನಿಧಿಗಳ ಒಂದು ಮಾಹಿತಿ. ಇದು ಬಹುತೇಕ ಎಲ್ಲರ ಅಭಿಪ್ರಾಯ ಇದು ಅಚ್ಚುಕಟ್ಟಾಗಿ ನಡೆದಿದೆ ಈ ಒಂದು ಪ್ರಕ್ರಿಯೆ ಅಂತ ಹೇಳಿ. ಇನ್ನು 10 ನಿಮಿಷ ಮಾತ್ರ ಬಾಕಿ ಇರುವಂಥದ್ದು 6 ಗಂಟೆಗೆ. ಬೆಳಗ್ಗೆ 7 ಗಂಟೆಗೆ ಆರಂಭವಾದ ಮತದಾನ ಪ್ರಕ್ರಿಯೆ ಈಗ 10 ನಿಮಿಷದಲ್ಲಿ ಮುಗಿಲಿಕ್ಕಿದೆ. ಆದಷ್ಟು ಬೇಗ ಯಾರೆಲ್ಲ ಮತದಾನ ಮಾಡಲಿಲ್ಲ ಆದಷ್ಟು ಬೇಗ ನಿಮ್ಮ ಮತಗಟ್ಟೆಗಳಿಗೆ ಹೋಗಿ ಮತದಾನವನ್ನ ಮಾಡಿ. 10 ನಿಮಿಷದ ಅವಕಾಶ ಇರೋದು. ಇದನ್ನ ಮಿಸ್ ಮಾಡ್ಕೊಂಡ್ರೆ ಇನ್ನು 5 ವರ್ಷಗಳ ಕಾಲ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಒಂದು ದಿವಸ ಮೇ 10 ಈ ಡಿಸಿಷನ್ ಮುಂದಿನ 5 ವರ್ಷಗಳ ಕಾಲ ಪುತ್ತೂರಿನ ಅಭಿವೃದ್ಧಿಯ ಬಗ್ಗೆ ಮಾತನಾಡುತ್ತೆ. ಹಾಗಾಗಿ ಈ 10 ನಿಮಿಷ ಕಾಲಾವಕಾಶದಲ್ಲಿ ಆದಷ್ಟು ಬೇಗ ಮತದಾನವನ್ನ ಮಾಡಿ. ಬಹುತೇಕರು ಮತದಾನವನ್ನ ಮಾಡಿದೀರಾ ಅಂತ ಭಾವಿಸ್ತೇವೆ. ಯಾರು ಇನ್ನೂ ಮತದಾನ ಮಾಡಲಿಲ್ಲ ಆದಷ್ಟು ಬೇಗ ಮತದಾನವನ್ನ ಮಾಡಿ. ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ ಡಾಕ್ಟರ್ ವಿಶ್ವಕುಮಾರ್ ಅವರು ಮತದಾನವನ್ನ ಮಾಡಿದ್ದಾರೆ. ಪುತ್ತೂರು ಕ್ಷೇತ್ರ, ಅದೇ ರೀತಿ ಬಂಟ್ವಾಳ, ಅದೇ ರೀತಿ ಸುಳ್ಯ ಕ್ಷೇತ್ರದ ಅಭ್ಯರ್ಥಿಗಳ ಅಪ್ಡೇಟ್ಸ್ ಅನ್ನ ನಾವು ನೀಡಿದ್ವಿ. ಎಲ್ಲಾ ಅಭ್ಯರ್ಥಿಗಳು ಮತ ಚಲಾಯಿಸಿದ್ರು. ಸುಳ್ಯದ ಭಾಗೀರಥಿ ಮುರಳಿ ಆಗಿರ್ಬೋದು, ಪುತ್ತೂರಿನ ಅಶೋಕ್ ಕುಮಾರ್ ಅಯ್ಯ ಆಗಿರ್ಬೋದು, ಅಥವಾ ಆಶಾ ತಿಮ್ಮಪ್ಪ ಕ್ಷಮೆ ಇರಲಿ, ಅರುಣ್ ಕುಮಾರ್ ಪುತ್ತಿಲ, ಎಲ್ಲರೂ ಕೂಡ ಮತ ಚಲಾಯಿಸಿದ್ದಾರೆ. ಅದೇ ರೀತಿಯಾಗಿ ಆಮ್ ಆದ್ಮಿ ಪಕ್ಷದ ಡಾಕ್ಟರ್ ವಿಶ್ವಕುಮಾರ್ ಅವರು ಕೂಡ ತಮ್ಮ ಕುಟುಂಬದ ಜೊತೆಗೆ ಮತವನ್ನ ಚಲಾಯಿಸಿದ್ದಾರೆ, ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ನಿಮಗೂ ಕಾಲಾವಕಾಶ ಇದೆ, ಇನ್ನು 10 ನಿಮಿಷ ಮಾತ್ರ. ಆದಷ್ಟು ಬೇಗ ನಿಮ್ಮ ಹಕ್ಕನ್ನ ನೀವು ಚಲಾಯಿಸಿ. ನಿಮಗೆ ಯಾರು ಸಮರ್ಥರು ಅಂತ ಅನ್ನಿಸ್ತದೋ ಅವರಿಗೆ ನಿಮ್ಮ ಮತವನ್ನ ನೀಡಿ ಆಯ್ಕೆ ಮಾಡಿ. ಡಾಕ್ಟರ್ ವಿಶ್ವಕುಮಾರ್ ಅವರು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ. ಇವರು ತಮ್ಮ ಕುಟುಂಬದ ಜೊತೆ ಮತ ಚಲಾಯಿಸಿರುವಂಥದ್ದು. ರಮಾನಾಥ ರೈ ಅವರನ್ನ ನೋಡಿದ್ವಿ, ಬಂಟ್ವಾಳ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯವರು. ಅವರು ಕೂಡ ತಮ್ಮ ಕುಟುಂಬದ ಜೊತೆಗೆ ಬಂದು ಮತದಾನವನ್ನ ಮಾಡಿದ್ರು. ಅದೇ ರೀತಿಯಾಗಿ ರಾಜೇಶ್ ನಾಯಕ್ ಉಳಿಪಾಡಿಗುತ್ತು ಅವರು ಕೂಡ ಬಂಟ್ವಾಳ ಕ್ಷೇತ್ರದಲ್ಲಿ ತಮ್ಮ ಮತವನ್ನ ಚಲಾಯಿಸಿದ್ರು. ಪುತ್ತೂರಿನಲ್ಲಿ ಡಾಕ್ಟರ್ ವಿಶ್ವಕುಮಾರ್ ಅವರು ಆಮ್ ಆದ್ಮಿ ಪಕ್ಷದ ಅಭ್ಯರ್ಥಿ, ಅವರು ಕೂಡ ಮತವನ್ನ ಚಲಾಯಿಸ್ತಾ ಇದ್ದಾರೆ ತಮ್ಮ ಕುಟುಂಬದ ಜೊತೆಗೆ. ನೀವು ಕೂಡ ಅಷ್ಟೇ ನಿಮ್ಮ ಮತವನ್ನ, ಅದೇ ರೀತಿ ನಿಮ್ಮ ಕುಟುಂಬದ ಮತವನ್ನ ಎಲ್ಲವನ್ನ
ಹಿಂದೆ ಹಾಕಿ 6 ಗಂಟೆಗೆ ಕೆಲವೇ ಕ್ಷಣಗಳು ಬಾಕಿ ಇರುವಂತದ್ದು. ಅಲ್ಲಿಗೆ ಮತದಾನ ಪ್ರಕ್ರಿಯೆ ಮುಕ್ತಾಯ ಆಗ್ಲಿಕ್ಕಿದೆ. 6 ಗಂಟೆಯ ನಂತರ ಅಂದ್ರೆ 6 ಗಂಟೆಯ ಹೊತ್ತಿಗಾಗ್ಲೇ ಕ್ಯೂ ಅಲ್ಲಿ ನಿಂತಿದ್ರೆ ಅವರಿಗೆ ಕೂಡ ಅವಕಾಶ ಸಿಗುವ ಸಾಧ್ಯತೆ ಇದೆ. ಬಂಟ್ವಾಳ ಕ್ಷೇತ್ರದ ಅಪ್ಡೇಟ್ ಇದು. ಬಂಟ್ವಾಳ ಕ್ಷೇತ್ರದ ಕೆಲವು ಮತಗಟ್ಟೆಗಳಿಗೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅದೇ ರೀತಿ ರಾಜೇಶ್ ನಾಯಕ್ ಅವರು ಭೇಟಿ ನೀಡ್ತಾ ಇರುವಂತದ್ದು. ಮತಗಟ್ಟೆಗಳಿಗೆ ಭೇಟಿ ನೀಡಿ ಕೊನೆಯ ಕ್ಷಣದ ಒಂದು ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ, ತಮ್ಮ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಮಾತಾಡೋದನ್ನ ಕೇಳಿಸ್ಕೊಂಡ್ವಿ. ರಾಜೇಶ್ ನಾಯಕ್ ರಾಜೇಶ್ ನಾಯಕ್ ಉಳಿಪಾಡಿ ಗುತ್ತು ಅವರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ರಾಜೇಶ್ ನಾಯಕ್ ಅವರು ಹಾಗೂ ಪ್ರಭಾಕರ್ ಭಟ್ ಕಲ್ಲಡ್ಕ ಅವರು ಕೂಡ ಈ ಒಂದು ಮತಯಾಚನೆಯಲ್ಲಿ ಪಾಲ್ಗೊಂಡ್ರು. ಬಂಟ್ವಾಳದ ವಿವಿಧ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾ ಇದ್ರು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನ ಮುಗಿಲಿಕ್ಕಿದೆ, ಮತದಾನ ಪ್ರಕ್ರಿಯೆ ಮುಗಿಲಿಕ್ಕಿದೆ, ಮತದಾನದ ಅವಕಾಶ ಮುಗಿಲಿಕ್ಕಿದೆ. ಮೇ 10 ವಿಧಾನಸಭಾ ಚುನಾವಣೆಯ ಒಂದು ಚುನಾವಣಾ ದಿನ ಇದು. ಮೇ 10 ಇನ್ನೇನು ಕೆಲವೇ ಕ್ಷಣಗಳಿಗೆ ಬಾಕಿ ಇರುವಂಥದ್ದು ಮತದಾನ ಮುಗಿಯೋದಕ್ಕೆ. ಇವತ್ತು ಆಗಿರುವಂತಹ ಮತದಾನ ಪುತ್ತೂರಿನ ಭವಿಷ್ಯವನ್ನ ನಿರ್ಧರಿಸುತ್ತೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳ ಭವಿಷ್ಯವನ್ನ ಕೂಡ ನಿರ್ಧರಿಸುತ್ತೆ. ಸೂಕ್ತ ಅಭ್ಯರ್ಥಿ ಪುತ್ತೂರಿನ ಭವಿಷ್ಯವನ್ನ ನಿರ್ಧರಿಸ್ತಾರೆ. ಹಾಗಾಗಿ ಪ್ರಕ್ರಿಯೆ ಕೆಲವೇ ನಿಮಿಷಗಳಲ್ಲಿ ಮುಕ್ತಾಯಗೊಳ್ಳಿಕ್ಕಿದೆ. ವೇಸ್ಟ್ ಮಾಡದೆ ಎಲ್ಲರೂ ಮತವನ್ನು ಚಲಾಯಿಸಿ, ಹಾಗೆ ಯಾರು ಒಳ್ಳೆ ಅಭ್ಯರ್ಥಿ ಅಂತ ನೋಡಿ ಮತವನ್ನು ಹಾಕಿ, ಯಾರು ಕೂಡ ಓಟನ್ನು ಹಾಕದೇ ಇರಬೇಡಿ ಅಂತ ಹೇಳ್ತೇನೆ ಅಷ್ಟೇ. ನನ್ನ ಹೆಸರು ಸುಧನ್ವ ಶಾಸ್ತ್ರಿ ಅಂತ. ಯಾರು ಮತವನ್ನು ಹಾಕದೆ ಮನೆಯಲ್ಲಿ ಕೂರಬೇಡಿ. ಪ್ರತಿಯೊಬ್ಬರಿಗೂ ಮತ ಹಾಕುವ ಹಕ್ಕಿದೆ. ಮೊದಲಿಗೆ ಬಂದು ನಮ್ಮ ಕರ್ತವ್ಯವನ್ನು ಮಾಡಿ ನಾವಿಲ್ಲಿ ಕೂತಿದ್ದೇವೆ. ಅದೇ ರೀತಿ ಮನೆಯಲ್ಲಿ ಯಾರು ಕೂರಿದಿರಿ ಬಂದು ನಿಮ್ಮ ಹಕ್ಕನ್ನು ನಿಮ್ಮ ಮತವನ್ನು ಎಲ್ಲೂ ವೇಸ್ಟ್ ಆಗದೆ ರೀತಿಯಲ್ಲಿ ಬಂದು ಮತ ಚಲಾಯಿಸಿ. ಧನ್ಯವಾದಗಳು. ಬಂಧುಗಳೇ, 2023 ವಿಧಾನಸಭಾ ಚುನಾವಣೆ ಈ ದಿನ ಎಲ್ಲ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇದೆ. ಇಲ್ಲಿ ನಾನು ಪುತ್ತೂರು ತಾಲೂಕಿನ ಬಲ್ನಾಡು ಗ್ರಾಮದಿಂದ ಉಜುರ್ಪಾದೆ ಬೂತ್ 107 ಬೂತಿನಿಂದ ಮಾತಾಡ್ತಾ ಇದ್ದೇನೆ. 106 ಮತ್ತು 107 ಬೂತಿನಿಂದ ಮಾತಾಡ್ತಾ ಇದ್ದೇನೆ. ಎಲ್ಲ ನಮ್ಮ ಸಮಾಜದ ಬಾಂಧವರು ಈ ಚುನಾವಣೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸಮಸ್ತ ಮತದಾನ ಬಾಂಧವರೇ, ನಮ್ಮದು ಇದು ಮತದಾನ ಎಂದರೆ ನಮಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಆಗುವಂತಹ ಒಂದು ಹಬ್ಬ. ಈ ಹಬ್ಬವನ್ನು ಎಲ್ಲರೂ ಮತದಾನ ಮಾಡುವ ಮೂಲಕ ಆನಂದಿಸಬೇಕು. ಹಾಗೆ ತಮ್ಮ
ಅಭ್ಯರ್ಥಿಗಳಿಗೆ ಮತದಾನವನ್ನು ಮಾಡಿ ನಮ್ಮ ಪ್ರಜಾಪ್ರಭುತ್ವವನ್ನು ಮುಂದಿನ ಹೆಜ್ಜೆಗೆ ಏರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮತದಾನ ನಮ್ಮ ಹಕ್ಕು. ಇದು ಪುತ್ತೂರಿನ ವಿವಿಧ ಮತಗಟ್ಟೆಗಳ ಚಿತ್ರಣ. ಇದು ಕ್ಯೂ ಅಲ್ಲಿ ನಿಂತಿರೋದನ್ನ ನೋಡಬಹುದು ನಾವು. ಜನ ಬೆಳಗಿನ ಹೊತ್ತಿನ ದೃಶ್ಯಗಳು ಇದು. 6 ಗಂಟೆ ಆಯ್ತು, ಇನ್ನೂ ಮತದಾನಕ್ಕೆ ಅವಕಾಶ ಇಲ್ಲ. 7 ಗಂಟೆಯಿಂದ ಆರಂಭ ಆಗಿರುವಂತಹ ಈ ಒಂದು ಮತದಾನ 2023 ಮತ ಸಮರ 2023 ಈ ಒಂದು ಕಾರ್ಯಕ್ರಮದ ಮೂಲಕ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆಯ ತನಕ ನಿಮಗೆ ಸಂಪೂರ್ಣ ಚಿತ್ರಣವನ್ನ ನೀಡ್ತಾ ಇದ್ದೇವೆ ನಾವು. 6 ಗಂಟೆ ಆಗಿದೆ, ಇನ್ನೂ ಮತದಾನಕ್ಕೆ ಅವಕಾಶ ಇಲ್ಲ. ಹಾಗಾಗಿ ನಾವು ಹಾಕಿರುವಂತಹ ಮತ ಭದ್ರವಾಗಿರುತ್ತೆ. ಅದರ ಫಲಿತಾಂಶ ಮೇ 13ರಂದು ಗೊತ್ತಾಗ್ಲಿಕ್ಕಿದೆ. ಎಲ್ಲರೂ ಕೂಡ ತಮ್ಮ ಇಷ್ಟದ ನಾಯಕನನ್ನ, ಇಷ್ಟದ ಪಕ್ಷವನ್ನ ಆರಿಸಿದ್ದಾರೆ, ಆಯ್ಕೆ ಮಾಡಿ, ಅಂದ್ರೆ ಅವರು ಮತ ಚಲಾಯಿಸಿದ್ದಾರೆ. ಇನ್ನು ಆಯ್ಕೆ ಆಗುವಂಥದ್ದು ಮತದಾನದ ಮೇಲೆ, ಅಂದ್ರೆ ಕೌಂಟಿಂಗ್ ನ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಮತದಾನದಲ್ಲಿ ಬಹುತೇಕ ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಎಲ್ಲಾ ಭಾಗದಲ್ಲಿ ಕೂಡ, ಎಲ್ಲ ಗ್ರಾಮ ಪಂಚಾಯತ್ಗಳಿಂದ ಕೂಡ ನಾವು ಮಾಹಿತಿಯನ್ನ ಕಲೆ ಹಾಕಿದ್ದೇವೆ. ಪ್ರತಿಯೊಂದು ಗ್ರಾಮ ಪಂಚಾಯತ್ನಲ್ಲೂ ಕೂಡ ಬಹುತೇಕ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿರುವಂಥದ್ದು. ಪುತ್ತೂರಿನ 8 ಅಭ್ಯರ್ಥಿಗಳು ಅಶೋಕ್ ಕುಮಾರ್ ರೈ, ಆಶಾ ತಿಮ್ಮಪ್ಪ ಗೌಡ, ದಿವ್ಯಪ್ರಭಾ ಗೌಡ, ಡಾಕ್ಟರ್ ವಿಶ್ವಕುಮಾರ್, ಇಸ್ಮಾಯಿಲ್ ಶಾಫಿ, ಐವನ್ ಫೆರಾವೋ, ಅರುಣ್ ಕುಮಾರ್ ಪುತ್ತಿಲ, ಸುಂದರ ಕೊಯ್ಲಾ. ಸೊ ಈ 8 ಜನ ಅಭ್ಯರ್ಥಿಗಳಲ್ಲಿ ಜನ ಯಾರನ್ನ ಆಯ್ಕೆ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಟಾಪ್ ಸೀಕ್ರೆಟ್ ತರಾನೇ. ಅದರಲ್ಲಿ 3 ಜನ ಒಂದು ಪ್ರಬಲವಾದಂತಹ ಪೈಪೋಟಿಯನ್ನ ನೀಡ್ತಾ ಇರುವಂತವರು. ಅಶೋಕ್ ಕುಮಾರ್ ರೈ, ಆಶಾ ತಿಮ್ಮಪ್ಪ ಗೌಡ, ಅದೇ ರೀತಿಯಾಗಿ ಅರುಣ್ ಕುಮಾರ್ ಪುತ್ತಿಲ. ಈ 3ರಲ್ಲಿ ಯಾರಿಗೆ ಮತದಾನ ಪ್ರಭು ಒಲಿಲಿಕ್ಕಿದ್ದಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿದೆ. ಒಲ್ದಾಗಿದೆ, ಇನ್ನು ಅದರ ಒಂದು ಫಲಿತಾಂಶ ನಮಗೆ ಸಿಗ್ಬೇಕಾಗಿದೆ. 6 ಗಂಟೆ ಆಯ್ತು, ಇನ್ನು ಮತದಾನ ಇಲ್ಲ. ಮೇ 10ರ ಭರ್ಜರಿ ಮತದಾನ ಇವತ್ತು ಆಗಿದೆ. ವೃದ್ಧರು, ವಿಶೇಷ ಚೇತನರು, ಅದೇ ರೀತಿ ಆಗ್ಲೇ ನೋಡಿದ ಹಾಗೆ ಒಂದು ಹಸಗೂಸನ್ನ ಹಿಡ್ಕೊಂಡು ಬರ್ತಾ ಇದ್ದಂತಹ ತಾಯಿ, ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಇವತ್ತಿನ ಒಂದು ಮತದಾನದಲ್ಲಿ ಕಂಡು ಬಂದಂತಹ ಒಂದು ವಿಶೇಷ ಚಿತ್ರಣಗಳು ಇದು. ವೃದ್ಧರು, ಅದೇ ರೀತಿಯಾಗಿ ಅನಾರೋಗ್ಯ ಪೀಡಿತರು, ಅಂದ್ರೆ ನಡೆಯೋದಕ್ಕೂ ಸಾಧ್ಯ ಇಲ್ಲ ಅಂತ ಇರುವವರು, ವೀಲ್ ಚೇರ್ಗಳಲ್ಲಿ ಬರುವಂಥದ್ದು, ವಿಶೇಷ ಚೇತನರು, ಎಲ್ಲರೂ ಕೂಡ ಮತದಾನದಲ್ಲಿ ಪಾಲ್ಗೊಂಡಿರುವಂಥದ್ದು. ಈ ಒಂದು ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಡಾಕ್ಟರ್ ಸುರೇಶ್ ಪುತ್ರರಾಯ ಅವರು ಈ ಒಂದು ಸಹಕಾರವನ್ನ ನೀಡಿರುವಂಥದ್ದು. ಏನಂತ ಹೇಳಿದ್ರೆ ಅನಾರೋಗ್ಯ ಪೀಡಿತರಿಗೆ, ಓಡಾಡೋದಕ್ಕೆ ಸಾಧ್ಯ ಇಲ್ಲದೆ ಇರೋರಿಗೆ ಒಬ್ಬರಿಗೆ ಸಹಾಯವನ್ನ ಮಾಡಿರುವಂಥದ್ದು. ವೀಲ್ ಚೇರ್ ಮುಖಾಂತರ ಅವರನ್ನ ಅವರದ್ದೇ ಸ್ವಂತ ಗಾಡಿಯಲ್ಲಿ ಕರ್ಕೊಂಡು ಬಂದು ಅವರ ವೀಲ್ ಚೇರ್ ಮುಖಾಂತರ ಅವರನ್ನ ಮತಗಟ್ಟೆ ಹತ್ರ ಕರ್ಕೊಂಡು ಬಂದಿರುವಂಥದ್ದು. ಅದೇ ರೀತಿ ನೋಡ್ತಾ ಇರ್ಬೋದು
ಎಲ್ಲಾ ದೃಶ್ಯಗಳನ್ನ ನೋಡ್ತಾ ಇದ್ದೇವೆ. 6 ಗಂಟೆ ಆಗಿದೆ. 6 ಗಂಟೆ ಆದ್ಮೇಲೆ ಮತದಾನಕ್ಕೆ ಅವಕಾಶ ಇಲ್ಲ. ಇದರ ಕುರಿತಾದಂತಹ ಒಂದು ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಯತೀಶ್ ಅವರು ನೀಡಲಿಕ್ಕಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. 6 ಗಂಟೆ ಆಯ್ತು, ಮತದಾನಕ್ಕೆ ಇನ್ನೂ ಅವಕಾಶ ಇಲ್ಲ. ಆದ್ರೆ ಒಂದು ಗ್ರೌಂಡ್ ರಿಪೋರ್ಟ್ ಕೊಡ್ಬೋದಾ ಸರ್? ಏನ್ ಆಗ್ತಾ ಇದೆ ಈಗ ಅಲ್ಲಿ ಪ್ರಸ್ತುತ ಏನ್ ಆಗ್ತಾ ಇದೆ ಅಂತ? ಚುನಾವಣಾ ಆಯೋಗದ ನಿರ್ದೇಶನದ 6 ಗಂಟೆಗೆ ಮತದಾನ ಪ್ರಕ್ರಿಯೆಗಳು ಮುಕ್ತಾಯಗೊಳ್ಳಲಿದೆ. ಹೌದು. ಆದರೂ 6 ಗಂಟೆ ಒಳಗೆ ಮತದಾನ ಎಲ್ಲ ಮತದಾರರಿಗೆ ಮತದಾನ ಮಾಡುವ ಅವಕಾಶಗಳಿದೆ. ಆದ ಕಾರಣ 6 ಗಂಟೆ ಒಳಗೆ ಮುಕ್ತಾಯಗೊಳ್ಳಬಹುದು ಎನ್ನುವುದಕ್ಕೆ ಹೇಳಲಿಕ್ಕೆ ಆಗುವುದಿಲ್ಲ. ಸರ್, ಈಗ ಅಂದ್ರೆ ಈ ಕ್ಯೂನಲ್ಲಿ ನಿಂತಿದ್ದವರಿಗೆ ಸಾಧ್ಯ ಆಗುತ್ತಾ ಅಥವಾ ಇನ್ನು ಯಾರಾದ್ರೂ ಬಂದು ಸೇರಿದ್ರೆ ಅವರಿಗೂ ಆಗುತ್ತೆ? ನಿಂತವರಿಗೆ ಎಲ್ಲ ಮತದಾರರಿಗೂ ಮತದಾನದ ಅವಕಾಶಗಳಿದೆ. ಎಲ್ರಿಗೂ ಅವಕಾಶ ಇದೆ ಹಾಗಾದ್ರೆ. ಹೇಗಿದೆ ಸರ್, ಅಂದ್ರೆ ಇಲ್ಲಿ ಜನ ಇದ್ದಾರ? ಈಗಲೂ ತುಂಬಾ ಜನ ಇದ್ದಾರೆ 6 ಗಂಟೆ ಮೇಲೆ ಕೂಡ? ಕೆಲವು ಮತಗಟ್ಟೆಗಳಲ್ಲಿ ಜನಗಳಿದೆ. ಅಂದ್ರೆ ಸಂಜೆ ಈ ಕೂಲಿ ಕೆಲಸಕ್ಕೆ ಹೋಗುವಂತ ಜನರುಗಳೆಲ್ಲ 6 ಗಂಟೆ ಒಳಗೆ ಬರುವ ಅವಕಾಶಗಳಿದೆ. ಆ ಕಾರಣ ಕೆಲವು ಮತಗಟ್ಟೆಗಳಲ್ಲಿ ಇರ್ಬೋದು. ಓಕೆ, ಜನ ತುಂಬಾ ಇದಾರ ಸರ್? ಅಂದ್ರೆ ಈಗ ಮಳೆ ಬೇರೆ ಬಂತು, 6 ಗಂಟೆ ಮುಗೀತು ಅಂತ ಹೇಳಿ ಜನ ಯೋಚನೆ ಮಾಡಿ ನಿಂತಿರ್ಬೋದಾ? ಆದ ಕಾರಣ 6 ಗಂಟೆ ಒಳಗೆ ಜನ ಇರುವ ಸಾಧ್ಯತೆ. ಅದೇ ಸರ್, ಈಗ 6 ಗಂಟೆಗೆ ಮುಕ್ತಾಯ ಅಂತ ಹೇಳಿ ಯಾರು ಬರದೇನೂ ಇರ್ಬೋದಾ ಇನ್ನು ಮುಂದೆ? ಅವಕಾಶ ಸಿಗ್ಲಿಕ್ಕಿಲ್ಲ ಅಂತ? ಓಕೆ, ಅಂದ್ರೆ ಆ ಇನ್ಫಾರ್ಮೇಶನ್ ತಲುಪ್ತಾ ಇದೆ ಜನರಿಗೆ 6 ಗಂಟೆ ಆದ್ಮೇಲೆ ಕೂಡ ಇವಾಗ ಬರಬಹುದು ಅಂತ ಒಂದು ಇನ್ಫಾರ್ಮೇಶನ್ ಇದೆ ಹಾಗಾದ್ರೆ? ಅಂದ್ರೆ 6 ಗಂಟೆ ಒಳಗೆ ಮತದಾನ ಕೇಂದ್ರದ ಕಾಂಪೌಂಡ್ ಒಳಗೆ ಇರಬೇಕು. 6 ಗಂಟೆ ಒಳಗಡೆ ಕೇಂದ್ರದ ಒಳಗಡೆ 6 ಗಂಟೆ ಒಳಗಡೆ ಇರ್ಬೇಕು. ಮತ್ತೆ ಬಂದ್ರೆ ಅವಕಾಶ ಇಲ್ಲ? ಇಲ್ಲ 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 ಇಲ್ಲ, ಆ ತರ ಇದೆ. ಓಕೆ ಸರ್, ಎಷ್ಟು ಗಂಟೆಯ ತನಕ ಇದು ನಡಿಬಹುದು ಇನ್ನು? ಅಂದ್ರೆ ಒಂದು ಅರ್ಧ ಗಂಟೆ ಆಗ್ಬೋದು ಸಾಧ್ಯತೆಗಳಿದೆ. ಯಾಕೆಂದ್ರೆ ಕಳೆದ ಬಾರಿಗೆ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಹಿರೇಬಂಡಾಡಿ ಮತಗಟ್ಟೆಯಲ್ಲಿ 8 ಗಂಟೆ ತನಕ ಮತದಾನ ನಡೆದ ಪ್ರಸಂಗಗಳು ನಡೆದಿದೆ. ಆದ ಕಾರಣ ಅದೆಷ್ಟು ಹೋಗುವ ಸಾಧ್ಯತೆ ಇದೆ. ಮತದಾರರು ಎಲ್ಲಿ ಜಾಸ್ತಿ ಇರ್ತಾರೆ ಅಲ್ಲಿ ಅವರು ಮುಗಿಯ ತನಕ ಅವರು ಮತದಾನ ಮಾಡಲೇಬೇಕಾಗ್ತದೆ. ಇದು ಎಲ್ಲಾ ಮತಗಟ್ಟೆಗಳಲ್ಲಿ ಕೂಡ ಇದೇ ದೃಶ್ಯವಾ ಅಥವಾ ಬಹುತೇಕ ಎಲ್ಲ ಮತಗಟ್ಟೆಗಳಲ್ಲಿ? ಎಲ್ಲ ಮತಗಟ್ಟೆಗಳಲ್ಲಿ ಇಲ್ಲ, ಕೆಲವಷ್ಟೇ ಮತಗಟ್ಟೆಗಳಲ್ಲಿ ಕಂಡು ಬರ್ತದೆ. ಒಟ್ಟಾರೆಯಾಗಿ ಹೇಗಿದೆ ಸರ್ ದೃಶ್ಯ ಈಗ? 6 ಗಂಟೆಯ ಒಂದು ಸನ್ನಿವೇಶ ಹೇಗಿದೆ? ಅಂದ್ರೆ 6 ಗಂಟೆಯ ಸನ್ನಿವೇಶ ಅಂದ್ರೆ ಎಲ್ಲ ಮತದಾರರು ಲಾಸ್ಟ್ ಮೂಮೆಂಟ್ ಸೇರುವುದು ಜಾಸ್ತಿ. ಆದ ಕಾರಣ ಒಂದು 6 ಗಂಟೆ ತನಕ ಮತದಾನ ಪ್ರಕ್ರಿಯೆ ನಡೀಬಹುದು ಅಂತ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ ಯು ಸರ್ ಮಾಹಿತಿಗಾಗಿ. ಥ್ಯಾಂಕ್ ಯು ಸೊ ಮಚ್. ಇದು ಒಂದು ಅವಕಾಶ ಅಂತ ಹೇಳ್ಬೋದು. 6 ಗಂಟೆಯ ಒಳಗಡೆ ಮತಗಟ್ಟೆಯ ಒಂದು ಕಾಂಪೌಂಡ್ ಏನಿದೆ ಅದರ ಒಳಗಡೆ ನೀವು ಇದ್ರೆ ನಿಮಗೆ ಅವಕಾಶ ಇದೆ ಅಂತ ಹೇಳಿ. ಮತ್ತೆ ಬಂದವರಿಗೆ ಅವಕಾಶ ಇಲ್ಲ. 6 ಗಂಟೆಯ ಒಳಗಡೆ ನೀವು ಆ ಮತಗಟ್ಟೆಯ ಅಂದ್ರೆ ಆ ಒಂದು ಕಾಂಪೌಂಡ್ ನ ಒಳಗಡೆ ಆ ಸುತ್ತಮುತ್ತಲು ಇದ್ರಿ ಅಂತ ಹೇಳಿದ್ರೆ ನಿಮಗೆ ಅವಕಾಶ ಇದೆ. ಅದಾದ ನಂತರ ಅವಕಾಶಗಳಿಲ್ಲ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಎಲ್ಲಾ ಪ್ರಕ್ರಿಯೆಗಳು ಮುಕ್ತಾಯಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ 6 ಗಂಟೆ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ನಿಲ್ಲಿಸೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಕ್ಯೂ ಅಲ್ಲಿ ಜನ ನಿಂತಿರ್ತಾರೆ. ಕೆಲವೊಂದ್ಸಲ ಮತಯಂತ್ರದ ವಿಳಂಬ ಆಗಿರ್ಬೋದು ಅಥವಾ ಪ್ರಕ್ರಿಯೆಗಳ ವಿಳಂಬದಿಂದಾಗಿ ಸಮಸ್ಯೆ ಆಗುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ 6 ಗಂಟೆಯ ಮೇಲೂ ಕೂಡ ಯಾರಲ್ಲಿ ಕ್ಯೂ ಅಲ್ಲಿ ನಿಂತಿರ್ತಾರೆ, ಯಾರು ಕಾಯ್ತಾ ಇರ್ತಾರೆ ಅಂತವರಿಗೆ ಅವಕಾಶಗಳನ್ನ ನೀಡಲಾಗ್ತಾ ಇದೆ. ಮತ್ತೆ ಬಂದವರಿಗೆ ಅವಕಾಶಗಳನ್ನ ಕೊಡಲಾಗ್ತಾ ಇಲ್ಲ. ಒಂದು ಅರ್ಧ ಗಂಟೆಯ ಒಳಗಡೆ ಈ ಒಂದು ಎಲ್ಲಾ ಪ್ರಕ್ರಿಯೆಗಳು ಮುಗಿಯುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ನಮ್ಮ ಪ್ರತಿನಿಧಿಗಳು ಈಗಾಗಲೇ ತಿಳಿಸಿದ್ದಾರೆ. ಇದು ವಿವಿಧ ಮತಗಟ್ಟೆಗಳ ಒಂದು ಚಿತ್ರಣ. ನಾವಾಗ್ಲೇ ಹೇಳ್ತಾ ಇದ್ವಿ ವೀಲ್ ಚೇರ್ ನಲ್ಲೆಲ್ಲ ಬಂದು ಮತದಾನವನ್ನ ಮಾಡ್ತಾ ಇದ್ರು ಅಂತ ಹೇಳಿ. ವೃದ್ಧರನ್ನ ನಾವು ನೋಡಬಹುದು, ಕುಟುಂಬದ ಜೊತೆಗೆ ಕುಟುಂಬದ ಸಹಾಯವನ್ನ ಪಡ್ಕೊಂಡು ಮತದಾನ ಮಾಡ್ತಾ ಇದ್ದಾರೆ. ಅವರ ಆಸಕ್ತಿಯನ್ನ ಮೆಚ್ಚಲೇಬೇಕು. ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ದೇಶಕ್ಕೋಸ್ಕರ ಏನಾದ್ರೂ ಮಾಡಬೇಕು ಅಥವಾ ನನ್ನ ಊರಿಗೋಸ್ಕರ ಏನಾದ್ರೂ ಮಾಡಬೇಕು ಅಂತ ಇದ್ರೆ ಒಬ್ಬ ನಾಯಕನನ್ನ ಆರಿಸ್ಕೊಳ್ಳುವಂಥದ್ದು, ಆ ನಾಯಕ ಮಾಡ್ತಾನೆ ಅನ್ನೋ ಒಂದು 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 ಉದ್ದೇಶದಿಂದ ಬಂದಿರುವಂಥದ್ದು. ಕ್ಯೂನಲ್ಲಿ ಜನ ನಿಂತಿರೋದನ್ನ ನೋಡಬಹುದು. ಬೆಳಗ್ಗಿನಿಂದ ಒಂದು ಕ್ಯೂ ಇತ್ತು. ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಮಂಕಾಗಿದ್ರು ಕೂಡ ಸಂಜೆ ಹೊತ್ತಿಗೆ ಮತ್ತೆ ಅದೇ ಒಂದು
ಪ್ರಕ್ರಿಯೆ ಮುಂದುವರಿತು. ಒಂದು ಕಡೆ ಕಾರ್ಯಕರ್ತರು ತಮ್ಮ ಇಷ್ಟು ದಿವಸದ ಒಂದು ಪರಿಶ್ರಮ ಅಂತ ಹೇಳ್ಬೋದು, ಇಷ್ಟು ದಿವಸ ಅವರು ಕಾಯ್ತಾ ಇದ್ದಂತಹ ದಿನ ಇದು. ಏನು ಇಷ್ಟು ದಿವಸ ರಾತ್ರಿ ಹಗಲು ಅಂತ ನೋಡದೆ ಮನೆ ಮನೆಗೆ ಭೇಟಿ ನೀಡಿ ಪ್ರಚಾರ ಮಾಡಿರುವಂಥದ್ದು ಎಲ್ಲದರ ಪ್ರತಿಫಲ ಇವತ್ತು ಸಿಗ್ತಾ ಇದೆ. ಅದೇ ರೀತಿ ಮತದಾರರು ಕೂಡ ಅಷ್ಟೇ, ಈಗಿದ್ದ ಆಡಳಿತದಲ್ಲಿ ಏನಾದ್ರೂ ಸಮಸ್ಯೆ ಇದ್ರೆ ಅದಕ್ಕೆ ಉತ್ತರವಾಗಿ, ಅಥವಾ ಮುಂದೆ ಏನಾದ್ರೂ ಹೊಸ ಅಪೇಕ್ಷೆಗಳನ್ನ ಇಟ್ಕೊಂಡಿದ್ರೆ ಅದಕ್ಕೆ ಉತ್ತರವಾಗಿ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಅವರೆಲ್ಲರ ಆಯ್ಕೆ ಮತಗಟ್ಟೆಯಲ್ಲಿದೆ, ಅದು ಸೇಫ್ ಆಗಿರ್ತದೆ. ಮೇ 13ಕ್ಕೆ ಅದರ ಫಲಿತಾಂಶ ಎಲ್ರಿಗೂ ಗೊತ್ತಾಗ್ಲಿಕ್ಕಿದೆ. ಪುತ್ತೂರಿನ ಮುಂದಿನ ಶಾಸಕರು ಯಾರು ಅಂತ ನಿರ್ಧಾರ ಮಾಡಬೇಕು. ನಿರ್ಧಾರ ಮಾಡಿದ್ದಾರೆ, ಇನ್ನು ಗೊತ್ತಾಗಬೇಕಾಗಿದೆ ಅಷ್ಟೇ. ಅದು ಅಶೋಕ್ ಕುಮಾರ್ ರಯ್ಯ ಅಥವಾ ಆಶಾ ತಿಮ್ಮಪ್ಪ ಗೌಡನ ಅಥವಾ ದಿವ್ಯಪ್ರಭಾ ಗೌಡ ಚಿಲ್ತಡ್ಕರ ಅಥವಾ ಡಾಕ್ಟರ್ ವಿಶುಕುಮಾರ್ ಅವರ, ಇಸ್ಮಾಯಿಲ್ ಶಾಫಿ ಅವರ, ಐವನ್ ಫೆರಾವೋ ಅವರ ಅಥವಾ ಅರುಣ್ ಕುಮಾರ್ ಪುತ್ತಿಲಾ ಅವರ ಅಥವಾ ಸುಂದರ್ ಕೊಯ್ಲಾ ಅವರ ಅಂತ ಗೊತ್ತಾಗಬೇಕಾಗಿದೆ. ಪುತ್ತೂರಿನ ಮುಂದಿನ ಶಾಸಕರು ಯಾರು ಅಂತ ಮೇ 13ರಂದು ಗೊತ್ತಾಗೋದಕ್ಕಿದೆ. ತುಂಬಾ ದಿನ ಏನು ದೂರ ಇಲ್ಲ, ಆದಷ್ಟು ಬೇಗ ಗೊತ್ತಾಗತ್ತೆ. ಇಷ್ಟು ದಿವಸದ ಪ್ರಚಾರ, ಇಷ್ಟು ದಿವಸದ ಒಂದು ಅಪೇಕ್ಷೆಗಳು ಮೇ 13ರಂದು ಗೊತ್ತಾಗ್ಲಿಕ್ಕಿದೆ. ನಾವು ನೋಡ್ತಾ ಇರ್ಬೋದು, ಸ್ವಾಮೀಜಿಗಳು ಕೂಡ ಮತಯಾಚನೆಯನ್ನ ಮಾಡ್ತಾ ಇರುವಂಥದ್ದು, ಶ್ರೀಗಳು ಒಡಿಯೂರು ಶ್ರೀಗಳು ಮತಯಾಚನೆಯನ್ನ ಮಾಡ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಬೆಳಗ್ಗೆ ಒಂದು ವೇಗ ಇತ್ತು, ಅಂದ್ರೆ ಎಲ್ಲ ಬೆಳಗ್ಗಿನ ಹೊತ್ತು ಎಲ್ಲರೂ ಸೇರ್ತಾ ಇದ್ರು. ಯಾಕಂದ್ರೆ ಮಧ್ಯಾಹ್ನ ಬಿಸಿಲು ಅಂತ ಹೇಳಿ ಸ್ವಲ್ಪ ಹಿಂಜರಿತಾ ಇದ್ರು. ಹಾಗಾಗಿ ಬೆಳಗ್ಗೆ ಜನ ಜಾಸ್ತಿ ಇದ್ರು. ಮಧ್ಯಾಹ್ನದ ಹೊತ್ತು ಆಟೋಮೆಟಿಕ್ ಆಗಿ ಬಿಸಿಲು ಅನ್ನೋ ಕಾರಣಕ್ಕೋಸ್ಕರ ಜನರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಾ ಹೋಯ್ತು. ಸಂಜೆ ಹೊತ್ತಲ್ಲಿ ಮಳೆ ಬಂತು, ಆದ್ರೂ ಕೂಡ ಕೆಲವು ಭಾಗಗಳಲ್ಲಿ ಮಳೆಯ ಒಂದು ಪರಿಣಾಮ ಅಷ್ಟಾಗಿ ಬೀರ್ಲಿಲ್ಲ. ಹಾಗಾಗಿ ಮತದಾನವನ್ನ ಸರಾಗವಾಗಿ ಮಾಡ್ತಾ ಹೋದ್ರು. ಒಟ್ಟಾರೆಯಾಗಿ ಗಮನಿಸೋದಾದ್ರೆ ಬೆಳಿಗ್ಗೆಯ ಹೊತ್ತು ಒಂದು ಮತದಾನ ಪ್ರಕ್ರಿಯೆ ತುಂಬಾ ಬಿರುಸಿನಿಂದ ಸಾಗ್ತಾ ಇತ್ತು ಅಂತ ಹೇಳ್ಬೋದು. ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ 2,12,753 ಜನ ಮತದಾರರಿದ್ರು. ಅವರಲ್ಲಿ 5 ಗಂಟೆಯ ಪ್ರಕಾರ, ಒಂದು 5 ಗಂಟೆಗೆ ಸಿಕ್ಕಿರುವಂತಹ ಅಪ್ಡೇಟ್ನ ಪ್ರಕಾರ 75% ಜನ ಮತದಾನವನ್ನ ಮಾಡಿದ್ದಾರೆ. ಮುಂದಿನ ಅಪ್ಡೇಟ್ ಇನ್ನೇನು ಬರ್ಬೇಕಷ್ಟೇ. 2,12,753 ಜನರಲ್ಲಿ 75% ಮತದಾನ ಆಗಿದೆ. ಇನ್ನು ಮುಂದಿನ ಅಪ್ಡೇಟ್ಗಳು ಇನ್ನು ಒಂದು ಅರ್ಧ ಗಂಟೆಯಲ್ಲಿ ಬರುವ ಸಾಧ್ಯತೆ ಇದೆ. ಯಾಕಂದ್ರೆ 6 ಗಂಟೆಯ ನಂತರದಲ್ಲಿ ಅಲ್ಲಿ ಕ್ಯೂ ಅಲ್ಲಿ ನಿಂತವರಿಗೆ ಕೂಡ ವೋಟ್ನ ಹಕ್ಕಿದೆ. ಆ ವೋಟ್ಗಳು ಎಲ್ಲವೂ ಇನ್ಕ್ಲೂಡ್ ಆಗಿ ಈ ಒಂದು ಮತದಾನದ ಅಲ್ಟಿಮೇಟ್ ರಿಸಲ್ಟ್ ಸಿಗ್ಲಿಕ್ಕಿದೆ. ಅಂದ್ರೆ ಅಲ್ಟಿಮೇಟ್ ಎಷ್ಟು ಜನ ಮತದಾನ ಮಾಡಿದ್ದಾರೆ ಅಂತ.
ಮತದಾನದ ಬಗ್ಗೆ ಮಾಹಿತಿಗಿಂತ ಹೆಚ್ಚಾಗಿ ಈ ಬಾರಿ ಪಕ್ಷಗಳ ಪೈಪೋಟಿ, ಅದೇ ರೀತಿ ಅಭ್ಯರ್ಥಿಗಳ ಪೈಪೋಟಿ, ಕೆಲವು ಅಭ್ಯರ್ಥಿಗಳ ಕಡೆಗಿನ ಒಲವು, ಅದೇ ರೀತಿಯಾಗಿ ಕೆಲವು ಪಕ್ಷದ ಕಡೆಗಿನ ಒಲವು ಜನರನ್ನ ಮತಗಟ್ಟೆ ಹತ್ರ ಹೆಚ್ಚು ಆಕರ್ಷಿಸ್ತಾ ಇತ್ತು. ಅಂದ್ರೆ ಅವರು ಮತದಾನ ಮಾಡಲೇಬೇಕು ಅಂತ. ಈ ಹಿಂದೆ ಇದ್ದಿದ್ದಕ್ಕಿಂತ ಈ ಬಾರಿ ಪುತ್ತೂರಿನಲ್ಲಿ ಮತದಾನ ಹೆಚ್ಚಾಗಿದೆ ಅಂತ ಹೇಳಬಹುದು. ಯಾಕಂದ್ರೆ ಈ ಹಿಂದೆ ಇಷ್ಟರ ಮಟ್ಟಿಗೆ ಫೈಟ್ ಇರಲಿಲ್ಲ. ಅದರಲ್ಲೂ ಪ್ರಬಲವಾಗಿ 3 ಅಭ್ಯರ್ಥಿಗಳು, ಕಾಂಗ್ರೆಸ್ನಿಂದ ಅಶೋಕ್ ಕುಮಾರ್ ರೈ ಕೋಡಿಂಬಾಡಿ, ಅದೇ ರೀತಿಯಾಗಿ ಬಿಜೆಪಿಯಿಂದ ಆಶಾ ತಿಮ್ಮಪ್ಪ ಗೌಡ ಹಾಗೂ ಪಕ್ಷೇತರ ಅಭ್ಯರ್ಥಿ ಅರುಣ್ ಕುಮಾರ್ ಪುತ್ತಿಲ. ಬಿಜೆಪಿಯ ಬೆಂಬಲಿಗರ ಒಂದು ಡಿವಿಷನ್ ಆಗಿದೆ ಅಂತ ಹೇಳ್ಬೋದು. ಸೊ 3 ಪ್ರಬಲ ಅಭ್ಯರ್ಥಿಗಳು, ಇವರ ಮಧ್ಯದ ಫೈಟ್ ಈ ಬಾರಿ ಮತದಾನದ ಸಂಖ್ಯೆಯನ್ನ ಹೆಚ್ಚಿಸಿದೆ ಅಂತ ಹೇಳ್ಬೋದು. ಅದು ಹಲವು ಕಡೆಗಳಲ್ಲಿ ನಮ್ಮ ಪ್ರತಿನಿಧಿಗಳ ಮುಖಾಂತರ ಬಂದಿರುವಂತಹ ಇನ್ಫಾರ್ಮೇಶನ್. ಹಲವು ಕಡೆಗಳಲ್ಲಿ ಆ ಒಂದು ವ್ಯಕ್ತಿಯನ್ನ ನೋಡಿ, ಪಕ್ಷವನ್ನ ನೋಡಿ ಜನ ಜಾಸ್ತಿ ಮತದಾನಕ್ಕೆ ಓಲೈಕೆಯನ್ನ ತೋರಿಸ್ತಾ ಇದ್ರು ಅಂತ. ಅವರವರ ಪಕ್ಷ ಅಥವಾ ಅವರವರ ನಾಯಕ ಗ್ರೇಟ್ ಅಂತ ಕಾಣಿಸ್ತಾರೆ. ಅದು ಅವರ ಮತ. ಹಾಗಾಗಿ ಅವರಿಗೆ ಯಾರು ನನ್ನ ಕ್ಷೇತ್ರವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಸಾಧ್ಯ ಅಂತ ಅನ್ನಿಸ್ತದೋ ಅವರಿಗೆ ಅವರ ಓಲೈಕೆ ಇರುತ್ತೆ, ಅವರಿಗೆ ಅವರ ವೋಟ್ ಹೋಗುತ್ತೆ.
ವಿಧಾನಸಭಾ ಚುನಾವಣೆ 2023ರ ಅಂಗವಾಗಿ ಸುದ್ದಿ ಬಿಡುಗಡೆ ಪತ್ರಿಕೆಯ ವತಿಯಿಂದ ಮತದಾನ ಮಾಡಿ ಸೆಲ್ಫಿ ಫೋಟೋ ಕಳುಹಿಸಿ ಅನ್ನೋ ಒಂದು ವಿಶೇಷ ಒಂದು ಸೆಗ್ಮೆಂಟ್ ಅನ್ನ ಆಯೋಜಿಸಲಾಗಿತ್ತು. ಪುತ್ತೂರು, ಸುಳ್ಯ, ಬೆಳ್ತಂಗಡಿ ಕ್ಷೇತ್ರ ವ್ಯಾಪ್ತಿಯ ಮತದಾರರು ತಮ್ಮ ಮತವನ್ನ ಚಲಾಯಿಸಿದ ಬಳಿಕ ಬೆರಳಿಗೆ ಹಾಕಿರುವಂತಹ ಶಾಯಿಯ ಗುರುತಿನೊಂದಿಗೆ ಸೆಲ್ಫಿ ಫೋಟೋಗಳನ್ನ ತೆಗೆದು ಸುದ್ದಿ ವಾಹಿನಿಗೆ ಕಳಿಸ್ಕೊಟ್ರೆ ಅದನ್ನ ನೇರ ಪ್ರಸಾರದಲ್ಲಿ ಪ್ರಕಟಿಸಲಾಗೋದು ಅಂತ ಒಂದು ಕಾಂಪಿಟೇಷನ್ ಅನ್ನ ಇಡ್ಲಾಗಿತ್ತು. ಅಂದ್ರೆ ಒಂದು ಸ್ಪರ್ಧೆಯನ್ನ ಇಡ್ಲಾಗಿತ್ತು. ಅಂದ್ರೆ ಮತದಾರರ ಒಂದು ಆಸಕ್ತಿಯನ್ನ ಹೆಚ್ಚಿಸುವ ಕಾರಣಕ್ಕೋಸ್ಕರ ಈ ಒಂದು ಆಯೋಜನೆಯನ್ನ ಮಾಡಲಾಗಿತ್ತು. ಮತದಾರರಿಗೆ ಮತದಾನದ ಬಗ್ಗೆ ಆಸಕ್ತಿಯನ್ನ ಹೆಚ್ಚಿಸೋದಕ್ಕೋಸ್ಕರ ಈ ಒಂದು ಕೆಲಸವನ್ನ ಸುದ್ದಿ ಬಿಡುಗಡೆಯಿಂದ ಮಾಡಲಾಗ್ತಾ ಇದೆ. ಮತದಾರರು ತಮ್ಮ ಸೆಲ್ಫಿಗಳನ್ನ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಸಂತೋಷದಿಂದ ಮತದಾನ ಮಾಡಿದ್ದಾರೆ. ಆ ಸೆಲ್ಫಿಗಳನ್ನ ನಾವು ನೋಡಬಹುದು. #vote for Putturu, #vote against corruption, #ಸುದ್ದಿ ಬಿಡುಗಡೆ ಈ ಒಂದು ಹ್ಯಾಶ್ಟ್ಯಾಗ್ನ ಮೂಲಕ ಈ ಒಂದು ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸಂತೋಷದಿಂದ ಮತ ಚಲಾಯಿಸಿದ್ದಾರೆ. ಅವರ ಸಂತೋಷವನ್ನ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ದಾರೆ. ನೀವೆಲ್ಲರೂ ಕೂಡ ಇದೇ ರೀತಿ ಮತವನ್ನ ಚಲಾಯಿಸಿದ್ದೀರಾ ಅಂತ ನಾವು ಕೂಡ ಭಾವಿಸ್ಕೊಳ್ತಾ ಇದ್ದೇವೆ. ಯುವಕರು, ಮಹಿಳೆಯರು ಎಲ್ಲರೂ ಕೂಡ ಈ ಒಂದು ಮತದಾನವನ್ನ ಮಾಡಿದ್ದಾರೆ. ಅವರ ಸಂತೋಷವನ್ನ ನಮ್ಮ ಜೊತೆ ಸೆಲ್ಫಿ ಮೂಲಕ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನನ್ನ ಹಕ್ಕನ್ನ ನಾನು ಚಲಾಯಿಸಿದ್ದೇನೆ ಅಂತ ತಮ್ಮ ಬೆರಳನ್ನ ತೋರಿಸುವ ಮೂಲಕ ನಮಗೆ ಹೇಳ್ತಾ ಇದ್ದಾರೆ. ಹಲವಾರು ಜನ ತಮ್ಮ ಸೆಲ್ಫಿಗಳನ್ನ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಸುದ್ದಿ ಪತ್ರಿಕೆಯಲ್ಲಿ ನಾವು ಈ ಒಂದು ಮಾಹಿತಿಯನ್ನ ಹಂಚಿಕೊಂಡಿದ್ವಿ. ಮತದಾನ ಮಾಡಿ ಸೆಲ್ಫಿ ಫೋಟೋ ಕಳಿಸಿ ಅಂತ ಒಂದು ವಿಚಾರವನ್ನ ತಿಳಿಸಿದ್ವಿ. ತಮ್ಮ ಮತದಾನದ ಸೆಲ್ಫಿಯನ್ನ ನಮಗೆ ಕಳಿಸ್ಕೊಡ್ತಾ ಇದ್ದಾರೆ.
ಸುದ್ದಿಪತ್ರಿಕೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್, ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9442599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಹ್ಯಾಶ್ಟ್ಯಾಗ್ ವೋಟ್ ಫಾರ್ ಪುತ್ತೂರು, ಹ್ಯಾಶ್ಟ್ಯಾಗ್ ವೋಟ್ ಅಗೇನ್ಸ್ಟ್ ಕರಪ್ಷನ್, ಹ್ಯಾಶ್ಟ್ಯಾಗ್ ಸುದ್ದಿ ಬಿಡುಗಡೆ ಅಂತ ಹೇಳಿ ಹ್ಯಾಶ್ಟ್ಯಾಗ್ಗಳನ್ನು ಹಾಕಿ ಪೋಸ್ಟ್ ಮಾಡ್ತಾ ಇದ್ದಾರೆ. ತಮ್ಮ ಕುಟುಂಬದ ಜೊತೆಗೆ ವೋಟ್ ಮಾಡಿ ಫೋಟೋವನ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ತಮ್ಮ ನೆಚ್ಚಿನ ಅಭ್ಯರ್ಥಿ, ತಮ್ಮ ನೆಚ್ಚಿನ ಪಕ್ಷಗಳಿಗೆ ವೋಟ್ ಮಾಡಿ ತಮ್ಮ ಅಭಿಪ್ರಾಯ ಏನಿದೆ ಪಕ್ಷದ ಬಗ್ಗೆ ಆಗಿರಬಹುದು ಅಥವಾ ಒಬ್ಬ ಅಭ್ಯರ್ಥಿಯ ಬಗ್ಗೆ ಆಗಿರ್ಬೋದು ಅದನ್ನ ಇವತ್ತು ವ್ಯಕ್ತಪಡಿಸಿದ್ದಾರೆ. ಅವರ ಅಭಿಪ್ರಾಯಗಳು ಏನು ಅಂತ ಹೇಳಿ ಗೊತ್ತಾಗಬೇಕಾದ್ರೆ ನಾವು ಕಾಯಬೇಕಾಗಿದೆ. ಈ ರೀತಿಯಾದಂತಹ ಒಂದು ಅಭಿಯಾನವನ್ನ ಸುದ್ದಿ ಮಾಡ್ತಾ ಇದೆ, ಸುದ್ದಿ ಬಿಡುಗಡೆ ಮಾಡ್ತಾ ಇದೆ. ಸುದ್ದಿ ಯಾವತ್ತು ಲಂಚ ಭ್ರಷ್ಟಾಚಾರದ ವಿರುದ್ಧ ಕೆಲಸ ಮಾಡ್ತಾ ಇರುವಂಥದ್ದು. ಹಾಗಾಗಿ ಹ್ಯಾಶ್ಟ್ಯಾಗ್ ವೋಟ್ ಅಗೇನ್ಸ್ಟ್ ಕರಪ್ಷನ್ ಅಂತ ಹೇಳಿ ಕೆಲಸ ಮಾಡ್ತಾ ಇದೆ. ಅಂದ್ರೆ ಈ ಒಂದು ಹ್ಯಾಶ್ಟ್ಯಾಗ್ನ ಅಡಿಯಲ್ಲಿ ಜನರನ್ನ ಗೈಡ್ ಮಾಡ್ತಾ ಇದೆ. ಯಾಕಂದ್ರೆ ಲಂಚ ಭ್ರಷ್ಟಾಚಾರ ಮುಕ್ತ ಸಮಾಜ ಆದಾಗ ಮಾತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯ. ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ಅಲ್ಲಿ ಎಲ್ಲಾ ರೀತಿಯಲ್ಲೂ ಬಡವರ ಪರವಾಗಿ ಕೆಲಸಗಳು ಆಗ್ಬೇಕು. ಒಂದು ಸರ್ಕಾರಿ ಕಚೇರಿಗೆ ಕಾಲಿಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಲ್ಲಿ ನೂರಾರು ಜನರಿಗೆ ದುಡ್ಡು ತಿನ್ನಿಸುವಂತಹ ಕೆಲಸ ಆದ್ರೆ ಅದು ನಿಜವಾಗ್ಲೂ ಆ ಊರಿನ ಅಭಿವೃದ್ಧಿಯನ್ನ ಕುಂಠಿತಗೊಳಿಸುವಂತಹ ಒಂದು ಕೆಲಸ ಆಗುತ್ತೆ. ಹಾಗಾಗಿ ಸುದ್ದಿ ಬಿಡುಗಡೆ ಮುಂಚಿನಿಂದಲೂ ಲಂಚ ಭ್ರಷ್ಟಾಚಾರದ ವಿರುದ್ಧ ಈ ಒಂದು ಆಂದೋಲನವನ್ನ ಮಾಡ್ತಾ ಇದೆ. ಈ ಬಾರಿಯೂ ಕೂಡ ಆಯ್ಕೆಯಾಗುವಂತಹ ಅಭ್ಯರ್ಥಿ ಲಂಚ ಭ್ರಷ್ಟಾಚಾರದ ವಿರುದ್ಧ ನಿಲ್ಲುವಂತಹ ಅಭ್ಯರ್ಥಿಯಾಗಿರಲಿ ಅನ್ನೋದು ನಮ್ಮ ಆಶಯ. ಅದೇ ರೀತಿಯಾಗಿ ಸುದ್ದಿ ಈ ಮುಂಚೆಯೇ ನಿಂತಿರುವಂತಹ ಅಭ್ಯರ್ಥಿಗಳಲ್ಲಿ ಒಂದು ಪ್ರಮಾಣ ವಚನವನ್ನ ಸ್ವೀಕರಿಸಿರುವಂತಹದ್ದು. ಲಂಚ ಭ್ರಷ್ಟಾಚಾರದ ವಿರುದ್ಧ
ನಾವು ಕ್ರಮವನ್ನ ಕೈಗೊಳ್ತೇವೆ ಅಥವಾ ಯಾವುದೇ ಅಧಿಕಾರಿ ಈ ರೀತಿಯಾದಂತಹ ಕೆಲಸವನ್ನ ಮಾಡ್ತಾರೆ ಅಂತ ಗೊತ್ತಾದ್ರೆ ಅದರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಒಂದು ಪ್ರತಿಜ್ಞೆಯನ್ನ ಸ್ವೀಕರಿಸಿರುವಂತದ್ದು ಎಲ್ಲಾ ಅಭ್ಯರ್ಥಿಗಳು ಕೂಡ. ಅದರ ಬಗ್ಗೆ ಮಾಹಿತಿಯನ್ನ ಈ ಹಿಂದೆ ಕೂಡ ನಾವು ಪ್ರಸಾರ ಮಾಡಿದ್ವಿ. ಹಾಗಾಗಿ ಬರುವಂತಹ ಅಭ್ಯರ್ಥಿ ಲಂಚ ಭ್ರಷ್ಟಾಚಾರದ ವಿರುದ್ಧ ನಿಲ್ಲುವಂತಹ ಒಬ್ಬ ಅಭ್ಯರ್ಥಿ ಬರ್ತಾರೆ ಅನ್ನುವಂತಹ ನಂಬಿಕೆ ಪುತ್ತೂರಿಗರಿಗಿದೆ. ಕ್ಷೇತ್ರಗಳ ಒಂದು ಮಾಹಿತಿ ಬರ್ತಾ ಇದೆ. ಮಂಗಳೂರು ಉತ್ತರದಲ್ಲಿ 67% ಮತದಾನ ಆಗಿರುವಂಥದ್ದು, ಮಂಗಳೂರು ದಕ್ಷಿಣದಲ್ಲಿ 59%, ಮೂಡಬಿದ್ರೆಯಲ್ಲಿ 70%, ಪುತ್ತೂರು 74.96%, ಸುಳ್ಯ 70.01%, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು 5 ಗಂಟೆಯವರೆಗಿನ ಒಂದು ಮಾಹಿತಿ. ಇದು ಬೆಳ್ತಂಗಡಿಯಲ್ಲಿ 73.64%, ಮಂಗಳೂರಿನಲ್ಲಿ 70.26%, ಮಂಗಳೂರು ಉತ್ತರದಲ್ಲಿ 67.20% ನಷ್ಟು ಮತದಾನ ಆಗಿದೆ. ಮಂಗಳೂರು ದಕ್ಷಿಣದಲ್ಲಿ 59.33% ಮತದಾನ ಆಗಿರುವಂಥದ್ದು, ಮೂಡಬಿದ್ರೆಯಲ್ಲಿ 70.47% ಮತದಾನ ಆಗಿದೆ, ಪುತ್ತೂರಿನಲ್ಲಿ 74.96% ಮತದಾನ ಆಗಿದೆ. ಇದು 5 ಗಂಟೆಯ ವರದಿ, 5 ಗಂಟೆಗಿನ ವರದಿ. ಮುಂದಿನ ಅಪ್ಡೇಟ್ ಬರಬೇಕಾಗಿದೆ. ಪುತ್ತೂರಿನ ಅಪ್ಡೇಟ್ ಈಗಾಗಲೇ ಸಿಕ್ಕಿತ್ತು. ಇದು ವಿವಿಧ ಕ್ಷೇತ್ರಗಳ ಬಗ್ಗೆ, ದಕ್ಷಿಣ ಕನ್ನಡದ ಉಳಿದ ಕ್ಷೇತ್ರಗಳ ಬಗ್ಗೆ ಒಂದು ಮಾಹಿತಿ. ಬಂಟ್ವಾಳದಲ್ಲಿ 74.7%, ಬೆಳ್ತಂಗಡಿ 73.64%,
ಮಂಗಳೂರು 70.20%, ಮಂಗಳೂರು ಉತ್ತರ 67.20%, ಮಂಗಳೂರು ದಕ್ಷಿಣ 59.33%, ಮೂಡಬಿದ್ರೆ 70.47%, ಪುತ್ತೂರು 74.96%, ಸುಳ್ಯ 70.01%. ಸೊ ಇದು ವಿವಿಧ ಕ್ಷೇತ್ರಗಳು ಬಹುತೇಕ 70%ನ ಒಂದು ಆಸುಪಾಸಿನಲ್ಲೇ ಇದೆ. 70-75ರ ಒಂದು ಆಸುಪಾಸಲ್ಲೇ ಎಲ್ಲ ಕ್ಷೇತ್ರಗಳು ಇದೆ. ಅಂದ್ರೆ 70%ನಷ್ಟು ವೋಟ್ ಆಗಿದೆ ಅಂತ ನಾವು ಹೇಳ್ಬೋದು, ಕನ್ಸಿಡರ್ ಮಾಡಬಹುದು. ಪುತ್ತೂರಿನ ಮಾಹಿತಿ ಬರಬೇಕಾಗಿದೆ. 5 ಗಂಟೆಯ ವರದಿ ಇದು. 6 ಗಂಟೆಯ ನಂತರ ಕೂಡ ಕ್ಯೂನಲ್ಲಿ ಇದ್ರು ಜನ ಅಂತ ಹೇಳಿದ್ರು ವರದಿಗಾರರು. ಹಾಗಾಗಿ 6 ಗಂಟೆಯ ನಂತರದ ಒಂದು ವಿದ್ಯಮಾನವನ್ನ ಕೂಡ ಗಮನಿಸಬೇಕಾಗತ್ತೆ. ಎಲ್ಲವನ್ನ ಒಟ್ಟು ಸೇರಿಸಿ ಶೇಕಡ 80ರ ಹತ್ರ ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳ್ಬೋದು ಪುತ್ತೂರಿನಲ್ಲಿ. ಬಂಟ್ವಾಳದಲ್ಲಿ 74%, ಬೆಳ್ತಂಗಡಿಯಲ್ಲಿ 73.64%, ಮಂಗಳೂರಿನಲ್ಲಿ 70.20%, ಮಂಗಳೂರು ಉತ್ತರದಲ್ಲಿ 67.20%, ಮಂಗಳೂರು ದಕ್ಷಿಣ 59.33%, ಮೂಡಬಿದ್ರೆ 70.47%, ಪುತ್ತೂರು 74.96%, ಸುಳ್ಯದಲ್ಲಿ 70.01%. ಮಂಗಳೂರು ದಕ್ಷಿಣದಲ್ಲಿ ಕಡಿಮೆ ಕಾಣಿಸ್ತಾ ಇದೆ. ಬಂಟ್ವಾಳ ಮತ್ತೆ ಪುತ್ತೂರು ಬಹುತೇಕ ಸಿಮಿಲರ್ ಇದೆ. ಮಂಗಳೂರು ದಕ್ಷಿಣ ಮಾತ್ರ ಮತ್ತು ಉತ್ತರ 67-59ರಲ್ಲಿದೆ. ಬಂಟ್ವಾಳ ಮತ್ತು ಬೆಳ್ತಂಗಡಿ, ಪುತ್ತೂರು 70 ಅಂದ್ರೆ 73, 74, 75 ಆ ಆಸುಪಾಸಲ್ಲಿದೆ. ಈ ಒಂದು ಕ್ಷೇತ್ರದಲ್ಲಿ ಫೈಟ್ ತುಂಬಾನೇ ಜೋರಾಗಿತ್ತು, ಪ್ರಬಲ ಫೈಟ್ ಇತ್ತು. ಹಾಗಾಗಿ ಜನ ಕೂಡ ವೋಟಿಂಗ್ ಕಡೆಗೆ ಒಂದು ಆಸಕ್ತಿಯನ್ನ ತೋರಿಸ್ತಾ ಇದ್ರು.
ಹಲೋ ಹಲೋ ಕೆಂಡ ಮೇ 10ರ ಚುನಾವಣೆ ಇವತ್ತು ನಡೆದಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರದ ಒಂದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ಒಂದು ಮತಸಮರ 2023 ಕಾರ್ಯಕ್ರಮದ ಮೂಲಕ ನಾವು ಕೊಟ್ಟಿದ್ದೇವೆ. ಪ್ರತಿಯೊಂದು ಗ್ರಾಮದ ಪ್ರತಿಯೊಂದು ಬೂತ್ಗಳಲ್ಲಿ ಕೂಡ ಈ ವಿಷಯವನ್ನ ಕವರ್ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. 220 ಮತಗಟ್ಟೆಗಳಲ್ಲಿ ಕೂಡ ನಮ್ಮ ಪ್ರತಿನಿಧಿಗಳು ಅಲ್ಲಿ ಏನೇನೆಲ್ಲ ವಿಶೇಷತೆಗಳಿತ್ತು, ಅದೇ ರೀತಿಯಾಗಿ ಏನೆಲ್ಲ ಸಮಸ್ಯೆಗಳಾಯಿತು ಎಲ್ಲವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅಂದ್ರೆ ಪ್ರತಿಯೊಂದು ಮತಗಟ್ಟೆಯ ಇಂಚಿಂಚು ಮಾಹಿತಿಯನ್ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ನಮ್ಮ ಪ್ರತಿನಿಧಿಗಳು ಮಾಡಿದ್ದಾರೆ. ಹಾಗಾಗಿ ಈ ಒಂದು ಮತದಾನದ ದಿನ ಏನಿದೆ, ಬೆಳಗ್ಗೆಯಿಂದ ಸಾಯಂಕಾಲದ ತನಕ ಏನೆಲ್ಲ ಮಾಹಿತಿಯನ್ನ ನೀಡಿದ್ದೇವೆ, ಅದೇ ರೀತಿಯಾಗಿ ಮುಂದೆ ಈ ಮತದಾನದ ಒಂದು ಅಲ್ಟಿಮೇಟ್ ರಿಸಲ್ಟ್ ಸಿಗುವಂಥದ್ದು ಮೇ 13ರಂದು. ಆ ಮೇ 13ರಂದು ಕೂಡ ಅಷ್ಟೇ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮಗೆ ನೀಡಲಿಕ್ಕಿದೆ. ಇವತ್ತು ನೀಡಿದ ರೀತಿಯಲ್ಲೇ ಮೇ 13ರಂದು ಕೂಡ ಯಾರು ಗೆಲ್ಲಿಕ್ಕಿದ್ದಾರೆ, ಅದೇ ರೀತಿಯಾಗಿ ಯಾವ ಒಂದು ಪಕ್ಷ ಗೆಲ್ಲಿಕ್ಕಿದೆ, ಅದೇ ರೀತಿಯಾಗಿ ಪ್ರಜೆಗಳು ಏನು ಉತ್ತರವನ್ನ ನೀಡ್ತಾ ಇದ್ದಾರೆ, ಮುಂದಿನ 5 ವರ್ಷಕ್ಕೆ ಯಾರು ಶಾಸಕರಾಗಿ ಆಯ್ಕೆ ಆಗ್ತಾರೆ ಅನ್ನುವಂತಹ ಒಂದು ಕಂಪ್ಲೀಟ್ ಮಾಹಿತಿಯನ್ನ ಇಂಚಿಂಚಾಗಿ ನೀಡುವಂತಹ ಪ್ರಯತ್ನ ಮೇ 13ರಂದು ಮಾಡ್ಲಿಕ್ಕಿದ್ದೇವೆ. ಸೊ ಇದು ಇವತ್ತಿನ ಒಂದು ವಿಶೇಷತೆಯಾಗಿತ್ತು. ಮತದಾನದ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳು ಬರ್ಲಿಕ್ಕಿದ್ದಾವೆ. ಆದರೆ ಸದ್ಯಕ್ಕೆ ಈ ಒಂದು ಲೈವ್ ಅನ್ನ ಮುಗಿಸ್ತಾ ಇದ್ದೇವೆ, ಈ ಒಂದು ನೇರ ಪ್ರಸಾರವನ್ನ ಮುಗಿಸ್ತಾ ಇದ್ದೇವೆ. ಮುಂದಿನ ಅಪ್ಡೇಟ್ಗಳನ್ನ ಆ ಕೂಡಲೇ ನಿಮಗೆ ತಲುಪಿಸುವಂತಹ ಕೆಲಸವನ್ನ ಸುದ್ದಿ ಮಾಡ್ಲಿಕ್ಕಿದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ಸುದ್ದಿ ನ್ಯೂಸ್ ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ, ವಾಣಿಜ್ಯ ವಿಭಾಗ, ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. Bal Vikas English Medium School, Mani, Bantwal Taluk, to impart education with maximum value at minimum cost. An institution excellent in education with over 34 years of service. Well equipped and furnished new international level digital campus is now open. World class education with reasonable fee structure. Special inaugural offers like no donation fee for new admission,
Grab this opportunity. Contact us for more details at 990222 6466. AVG English Medium School, located in Alappuzha, Krishnanagara, Bannuru, Putturu. Highlights: patriotism-centric education with Bharatiya values. Located in municipality area, a blend of urban and rural atmosphere. Informing the kids' progress to the parents on daily basis. Fine English environment in the classrooms. Effective communication with the parents. Easy access to the school management. Just 3.5 kilometers from Putturu towards Uppinangadi. Personal attention to each kid. Admission open for 2023-24. AVG English Medium School, an unit of AVG Educational and Charitable Trust, Alappuzha, Krishnanagara, Bannuru, Putturu. Contact 7338085983 94484 ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. ಡಿಜಿ ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, ರಹೀಮ್ಸ್ ಕಾಂಪ್ಲೆಕ್ಸ್, ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್. ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. Mangala Group of Educational Institutions has been bridging the gap between education and healthcare in Mangalore. Colleges under the group have nurtured the career dreams of several students. Our students have been placed in the defense sector in India as well as in renowned hospitals worldwide. Adequate amenities are provided to the students like transport, canteens and hostels. A well-stocked library, state-of-the-art laboratories, regular skill development courses, e-library system, a vast ground with focus on co-curricular and extracurricular activities are few among the support we offer. The Mangala Group of Educational Institutions offers quality courses in nursing, paramedical sciences, allied health sciences, physiotherapy and speech and hearing. The journey of 1,000 miles starts with a single bus ride to college. Explore and experience the exceptional quality of education at Mangala Group of Educational Institutions. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ.
ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ. ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ. ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484959330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org.